कुंजा विहारी जय राधा माधवा। कुंजा विहारी जय गोपी जन वल्लभा। जय गोपी जन वल्लभा। गिरिवरधारी गिरिवरधारी यशोदनंदन व्रज जनरंजन। यशोदनंदन व्रज जनरंजन। यमुनतीरावनचारी। यमुनतीरावनचारी। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾಗವತಂ ರಸಮಾಲಯಂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ
गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंदा श्री अद्वैत गदाधरा श्रीवासादि गौर भक्त वृंदा हरे कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे हरे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत् नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः नमः पंकजनाभाय नमः पंकजमालिने नमः पंकजनेत्राय नमस्ते पंकजांग्रे ಹರೇ ಕೃಷ್ಣ ಮಾತಾಜಿಗಳೇ ಪ್ರಭುಜಿಗಳೇ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ನಾವು ಶ್ರೀಮದ್ ಭಾಗವತದ ಯಾವ ಸ್ಕಂದವನ್ನ ನಾವು ತಿಳ್ಕೊತಾ ಇದೀವಿ? 1ನೇ ಸ್ಕಂದ ಸೃಷ್ಟಿ. ಹರಿ ಬೋಲ್ ಮಾತಾಜಿ. ಸೊ ನಾವು ಎಷ್ಟು ಅಧ್ಯಾಯಗಳನ್ನ ನಾವು ಇಲ್ಲಿ ತನಕ ನಾವು ತಿಳ್ಕೊಂಡಿದೀವಿ? 8 ಅಧ್ಯಾಯ ತಿಳ್ಕೊಂಡು 9ನೇ ಅಧ್ಯಾಯ ಪ್ರಾರಂಭ. 9ನೇ ಅಧ್ಯಾಯದ ಹೆಸರು ಮಾತಾಜಿ? ಭಗವಾನ್ ಕೃಷ್ಣನ ಸನ್ನಿಧಿಯಲ್ಲಿ ಭೀಷ್ಮರ ದೇಹತ್ಯಾಗ. ಭಗವಾನ್ ಕೃಷ್ಣನ ಸನ್ನಿಧಿಯಲ್ಲಿ ಭೀಷ್ಮರ ದೇಹತ್ಯಾಗ. ನಾನು ನಿನ್ನೆಯ ಅಧ್ಯಾಯದಲ್ಲಿ ನಾವ್ ಏನ್ ತಿಳ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಸಂಕ್ಷಿಪ್ತವಾಗಿ ಹೇಳ್ತೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ರೇಖಾ ಮಾತಾಜಿ ಹೇಳಿ ಮಾತಾಜಿ. ಆಧ್ಯಾತ್ಮ ಸಾಧನೆಗಳನ್ನು ಸಿದ್ಧಿಯನ್ನು ಪಡೆದವರೇ ಋಷಿಗಳು. ಹಾ ಮಾತಾಜಿ. ನಾವು ನಿನ್ನೆ ಯಾವ ಒಂದು ಪ್ರಸಂಗವನ್ನ ನಾವು ತಿಳ್ಕೊಂಡ್ವಿ? ನಾವು ಅಂದ್ರೆ ನಿನ್ನೆ ಏನ್ ನಾವು ತಿಳ್ಕೊಂಡ್ವಿ ಅಂತ ತುಂಬಾ ಸಂಕ್ಷಿಪ್ತವಾಗಿ ಒಂದ್ 2-3 ವಾಕ್ಯದಲ್ಲಿ ಹೇಳಿ ಮಾತಾಜಿ. ಗುರು ಶಿಷ್ಯ ಪರಂಪರೆ ಬಗ್ಗೆ. ಭೀಷ್ಮರ ಶರಶೈಯಲ್ಲಿ ಮಲಗಿದ್ರು. ಅವರು ನೋಡಲು ಎಲ್ಲರೂ ಬಂದ್ರು. ಎಲ್ಲರೂ ಬಂದ್ರು. ಓಕೆ. ಸೊ ನಾವು 8 ಶ್ಲೋಕಗಳನ್ನ ನಾವು ತಿಳ್ಕೊಂಡಿದ್ವಿ. ಸೊ ಅದ್ರಲ್ಲಿ ಮುಖ್ಯವಾಗಿ ನಾವು ಏನನ್ನ ನೋಡಿದ್ವಿ? ನಾವು ಎಲ್ಲ ಪಾಂಡವರೆಲ್ಲರನ್ನು ಸಹ ಯುಧಿಷ್ಠರನ ಒಡಗೂಡಿ ಕೃಷ್ಣನ ಒಡಗೂಡಿ ಅವರೆಲ್ಲರನ್ನು ಸಹ ಭೀಷ್ಮರ ದರ್ಶನವನ್ನ ಪಡ್ಕೊಳ್ಲಿಕ್ಕೆ ಅವರು ಕುರುಕ್ಷೇತ್ರ ರಣರಂಗಕ್ಕೆ ಬರ್ತಾ ಇದ್ದಾರೆ, ಆ ಯುದ್ಧ ಭೂಮಿಗೆ ಬರ್ತಾ ಇದ್ದಾರೆ. ಅವ್ರ ಜೊತೆ ಅಂದ್ರೆ ಇನ್ನ ಯಾರೆಲ್ಲ ಬರ್ತಾ ಇದ್ದಾರೆ ಭೀಷ್ಮನನ್ನ ನೋಡ್ಲಿಕ್ಕೆ ಅಂತಂದ್ರೆ ಈ ಬ್ರಹ್ಮಾಂಡದಿರುವ ಎಲ್ಲ ಸತ್ವಗುಣದಿರುವ ಎಲ್ಲಾ ಮಹಾತ್ಮರು ಸಹ ಬರ್ತಾ ಇದ್ದಾರೆ ಭೀಷ್ಮರನ್ನ ನೋಡ್ಲಿಕ್ಕೆ. ಯಾಕಂದ್ರೆ ಅವ್ರ ಮರಣದ ವಾರ್ತೆ ಎಲ್ಲರಿಗೂ ಗೊತ್ತಾಗೋಗುತ್ತೆ, ಅವ್ರು ಇನ್ನೇನು ಅವರು ದೇಹವನ್ನ ತ್ಯಾಗ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಆ ಮಹಾನ್ ಭಕ್ತನ ಮತ್ತೆ ಮಹಾನ್ ಯೋಧನ ದರ್ಶನವನ್ನ ಪಡ್ಕೊಳ್ಲಿಕ್ಕೆ ಎಲ್ಲರನ್ನೂ ಬರ್ತಾ ಇದ್ದಾರೆ. ಸೊ ನಾವು ಪ್ರಭುಪಾದರು ಆ ಎಲ್ಲಾ ಮಹಾನ್ ವ್ಯಕ್ತಿಗಳ ಬಗ್ಗೆ ನಮ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನ ನಾವು ನಿನ್ನೆಯ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಇವಾಗ ಅವರೆಲ್ಲರನ್ನು ಸಹ ಪಾಂಡವರೆಲ್ಲರೂ ಸಹ ಅವರು ಏನು ವೈಭವೋಪೇತವಾಗಿ ಬರ್ತಾ ಇದ್ದಾರೆ ಅಲ್ವಾ ರಣರಂಗಕ್ಕೆ. ಇವಾಗ ಯಾರೋ ಒಬ್ರು ಸಾವನ್ನ ಅಪ್ಪೋ ಸಮಯದಲ್ಲಿ ಆತರ ಅವರು ಸರ್ವಾಲಂಕಾರ ಭೂಷಿತರಾಗಿ ಬರೋ ಅಗತ್ಯ ಇರ್ಲಿಲ್ಲ. ಆದ್ರೆ ಅದು ಕೃಷ್ಣನ ಇಚ್ಛೆ ಆಗಿತ್ತು. ಯಾಕೆ ಅಂತಂದ್ರೆ ಅವ್ರಿಗೆ ಆ ಭೀಷ್ಮನ ಮನಸ್ಥಿತಿ ಅವ್ರಿಗೆ ಗೊತ್ತಿತ್ತು. ಅವರು ತಮ್ಮ ಆ ಮೊಮ್ಮಕ್ಕಳನ್ನ ಅವರು ಸಾಯೋ ಸಮಯದಲ್ಲಿ ಅವರು ಏನು ಆ ರಾಜ ಪೋಷಾಕಲ್ಲಿ ನೋಡ್ಬೇಕು, ಮತ್ತೆ ಅವ್ರು ಇವಾಗ ವೈಭವವಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಭೀಷ್ಮಾಚಾರ್ಯರು ಕಣ್ಣಾರೆ ನೋಡ್ಬೇಕು ಅಂತ ಕೃಷ್ಣ ಬಯಸ್ತಾರೆ. ಅದು ಭೀಷ್ಮನ ಇಚ್ಛೆ ಸಹ ಆಗಿತ್ತು. ಸೊ ಅದಕ್ಕೋಸ್ಕರ ಅವರೆಲ್ಲರನ್ನೂ ಸಹ ರಾಜ ಪೋಷಾಕಲ್ಲಿ ಅವರು
ಬಂದಿದ್ದಾರೆ ಇವಾಗ ಭೀಷ್ಮರಾಚಾರ್ಯರನ್ನ ನೋಡ್ಲಿಕ್ಕೆ. ಸೊ ಇವಾಗ 9ನೇ ಶ್ಲೋಕವನ್ನ ನಾವು ನೋಡೋಣಂತೆ. 9ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ. ತಾನ್ ಸಮೇತಾನ್ ಮಹಾಭಾಗಾನ್ ಉಪಲಭ್ಯ ವಸೂತ್ತಮಃ ಪೂಜಯಾಮಾಸ ಧರ್ಮಜ್ಞೋ ದೇಶಕಾಲ ವಿಭಾಗವೀತ್. ಅಷ್ಟವಸುಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಭೀಷ್ಮರು ದೇಶ ಕಾಲೋಚಿತವಾದ ಸಮಸ್ತ ಧರ್ಮ ತತ್ವಗಳನ್ನ ಚೆನ್ನಾಗಿ ಬಲ್ಲವರಾದ್ದರಿಂದ ಅಲ್ಲಿ ನೆರೆದ ಎಲ್ಲಾ ಮಹಾನ್ ಓಜಸ್ವಿ ಋಷಿಗಳನ್ನ ಆದರ ಪೂರ್ವಕವಾಗಿ ಸ್ವಾಗತಿಸಿದರು. ಅಲ್ವಾ, ನಮ್ಗೆ ಇದನ್ನ ನೋಡಿದ್ರೆ ನಮ್ಗೆ ಏನೋ ಒಂದು ತುಂಬಾ ಸ್ಪೆಷಲ್ ಇದೆ, ಈ ಶ್ಲೋಕದಲ್ಲಿ ತುಂಬಾ ಚರ್ಚೆ ಮಾಡೋಂಥದ್ದು ಏನಿಲ್ಲ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಆದ್ರೆ ಇಲ್ಲಿ ಆಚಾರ್ಯರು ಅದನ್ನ ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸ್ತಾರೆ. ನಮ್ಮ ಜೀವನಕ್ಕೆ ತುಂಬಾ ಮುಖ್ಯವಾದಂತಹ ಶ್ಲೋಕ ಇದು. ಸೊ ನಾವ್ ಇದನ್ನ ಅರ್ಥ ಮಾಡ್ಕೊಂಡಂತೆ ನೋಡಿ. ಇದು ಅಷ್ಟವಸುಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಭೀಷ್ಮರು. ಸೊ ಇವಾಗ ಇಲ್ಲಿ ಏನ್ ಹೇಳ್ತಾರೆ, ಭೀಷ್ಮರು ಯಾರು ಅಂತ ಹೇಳ್ತಾರೆ, ಅಷ್ಟವಸುಗಳಲ್ಲಿ ಅತ್ಯಂತ ಶ್ರೇಷ್ಠರಾದವರು ಅಂತ ಹೇಳ್ತಾರೆ. ಸೊ ಇವಾಗ ಯಾರು ಈ ವಸುಗಳು ಅಂತ ನಾವು ತಿಳ್ಕೊಂಡಂತೆ, ಅಷ್ಟವಸುಗಳು ಯಾರು ಅಂತ. ಸೊ ಅಷ್ಟವಸುಗಳು ಅವರು ದೇವತೆಗಳು. ಸೊ ಇವಾಗ ಭಗವದ್ಗೀತೆಯಲ್ಲಿ ನಮ್ಗೆ ಈ ಭೌತಿಕ ಪ್ರಪಂಚ ಏನಿಂದ ಸೃಷ್ಟಿಯಾಗತ್ತೆ ಅಂತಂದ್ರೆ ಭೂಮಿ ರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿ ರೇವಚ್ಚ ಅಂತ ನಾವ್ ಏನು ಆ 8 ನಾವು ಹೇಳ್ತೀವಿ. ಆ 8 ಈ ಅಷ್ಟವಸುಗಳು ಅವರು ಅದನ್ನ ಪ್ರತಿನಿಧಿಸ್ತಾರೆ. ಸೊ ಈ ಅಷ್ಟವಸುಗಳು ದೇವತೆಗಳು. ಇವರು ತಮ್ಮ ಪತ್ನಿಯರೊಡಗೂಡಿ ಒಂದ್ಸತಿ ಹಿಂಗೆ ವನವಿಹಾರ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವರು ವಸಿಷ್ಠರ ಆಶ್ರಮದ ಹತ್ರ ಬರ್ತಾರೆ. ವಸಿಷ್ಠರ ಆಶ್ರಮದ ಹತ್ರ ಬಂದಾಗ ಅಲ್ಲಿ ಕಾಮಧೇನು ಅಂತಂದ್ರೆ ನಂದಿನಿ ಹಸು ಇರುತ್ತೆ, ತನ್ನ ಕರು ಜೊತೆ ಇರುತ್ತೆ. ಅದರಲ್ಲಿ ಆ ಅಷ್ಟವಸುಗಳಲ್ಲಿ ಒಬ್ಬರ ಹೆಂಡತಿ ಅಂದ್ರೆ ಪ್ರಭಾಸ ಅಂತ ಹೇಳ್ಬಿಟ್ಟು ಕಿರಿಯನಾದ ಅಷ್ಟವಸು, ಅವರ ಹೆಂಡತಿಗೆ ಆ ನಂದಿನಿ ಹಸುವನ್ನ ನೋಡಿ ತುಂಬಾನೇ ಇಷ್ಟ ಆಗೋಗ್ಬಿಡತ್ತೆ. ಅದನ್ನ ನಾವು ತಗೊಂಡು ಹೋಗೋಣಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವಾಗ ಪ್ರಭಾಸ ಮತ್ತೆ ಬೇರೆ ಅಷ್ಟವಸುಗಳು ಹೇಳ್ತಾರೆ, ಬೇಡ, ನಮ್ಗೆ ಯಾಕೆ, ಅದು ಅದರ ಉಪಯೋಗ ಹೆಚ್ಚಾಗಿ ವಸಿಷ್ಠರಿಗೆ ಇರೋದು, ನಾವು ತಗೊಂಡೋಗೋದು ಬೇಡ ಅಂತ ಎಷ್ಟೇ ಹೇಳಿದ್ರು ಸಹ ಆ ಪ್ರಭಾಸರ ಹೆಂಡತಿ ಕೇಳೋದಿಲ್ಲ. ಅವಾಗ ಕೊನೆಗೆ ಅವರ ಹೆಂಡತಿಯನ್ನ ಸಂತೋಷ ಪಡಿಸ್ಲಿಕ್ಕೋಸ್ಕರ ಅವ್ರ ಅದನ್ನ ಕದಿಯೋ ತರ ಆಗುತ್ತೆ. ಸೊ ಅಲ್ಲಿ ವಸಿಷ್ಠರ್ ಇರೋದಿಲ್ಲ. ವಸಿಷ್ಠರ ಅನುಮತಿ ಇಲ್ದಲೆ ಅವರು ಆ ನಂದಿನಿ ಮತ್ತೆ ಕರುವನ್ನ, ಆ ತಾಯಿ ಮಗು ಇಬ್ರನ್ನೂ ಸಹ ಅವ್ರು ಕರ್ಕೊಂಡ್ಬಿಟ್ಟು ಹೊರಟೋಗ್ತಾರೆ. ಸೊ ಅದಾದ್ಮೇಲೆ ವಾಪಸ್ಸು ವಸಿಷ್ಠರು ಬರ್ತಾರೆ ಆಶ್ರಮಕ್ಕೆ. ಅಲ್ಲಿ ಆ ನಂದಿನಿ ಇಲ್ಲ, ಮತ್ತೆ ನಂದಿನಿ ಅಂದ್ರೆ ಕರುನು ಸಹ ಇಲ್ಲ. ವಸಿಷ್ಠರಿಗೆ ತುಂಬಾನೇ ಬೇಜಾರಾಗತ್ತೆ. ಅವ್ರು ಮತ್ತೆ ಅವರ ದಿವ್ಯ ಜ್ಞಾನದಲ್ಲಿ ಅವ್ರು ನೋಡ್ತಾರೆ, ಏನೆಲ್ಲ ನಡೆದಿದೆ ಅಂತ ಅವ್ರಿಗೆ ಅರ್ಥ ಆಗತ್ತೆ. ಅವರು ಶಾಪವನ್ನ ಕೊಡ್ತಾರೆ. ಈ ವಸುಗಳು ಏನು ಈ ತಪ್ಪನ ಮಾಡಿದರೆ ಅದಕ್ಕೆ ಅವರು ಏನು ಶಿಕ್ಷೆನ ಅನುಭವಿಸ್ಲೇಬೇಕಂತ ಹೇಳ್ಬಿಟ್ಟು ಅವರೆಲ್ಲರನ್ನೂ ಸಹ ಈ ಭೂಲೋಕದಲ್ಲಿ ಮಾನವರಾಗಿ ಹುಟ್ಲಿ ಅಂತ ಹೇಳ್ಬಿಟ್ಟು ಶಾಪವನ್ನ ಕೊಡ್ತಾರೆ. ಇದು ಅಷ್ಟವಸುಗಳಿಗೆ ಗೊತ್ತಾಗೋಗುತ್ತೆ. ಅವರೆಲ್ಲರೂ ಸಹ ಓಡೋಡಿ ಬರ್ತಾರೆ ವಸಿಷ್ಠರ ಹತ್ರ, ನಮ್ಮನ್ನ ಕ್ಷಮಿಸಿ, ನಮ್ಮ ತಪ್ಪನ್ನ ಕ್ಷಮಿಸಿ ಅಂತ. ಆಗ ವಸಿಷ್ಠರು ಹೇಳ್ತಾರೆ, ನಾನಿವಾಗ ಶಾಪ ಕೊಟ್ಟೆ ಆಗೋಗ್ಬಿಟ್ಟಿದೆ, ಅದನ್ನ ನಾನು ವಾಪಸ್ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆ ಶಾಪದ ಪರಿಣಾಮವನ್ನ ಕಡಿಮೆ ಮಾಡ್ಬೋದು ಅಷ್ಟೇನೆ. ನೀವೆಲ್ಲ ಒಂದ್ ಕೆಲ್ಸ ಮಾಡಿ, ನೀವು ಗಂಗಾ ಮಾತೆ ಹತ್ರ ಹೋಗಿ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರಭಾಸ ಯಾರ ಹೆಂಡತಿ ಒತ್ತಾಯ ಮೇರೆಗೆ ಪ್ರಭಾಸ ಈಗ ಹಸುವನ್ನ ಅಪಹರಿಸಿದನೋ ಅವನು ಮಾತ್ರ ಪೂರ್ತಿಯಾಗಿ ಈ ಶಾಪವನ್ನ ಅನುಭವಿಸ್ಬೇಕಾಗತ್ತೆ. ಅವನು ತನ್ನ ಜೀವಮಾನವನ್ನ ಪೂರ್ತಿ ಅವನು ಮಾನವರ ರೂಪದಲ್ಲಿ ಕಳಿಬೇಕಾಗತ್ತೆ ಈ ಪ್ರಭಾಸ ಅನ್ನೋ ವಸ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲರೂ ಸಹ ಅಲ್ಲಿ ಗಂಗೆ ಹತ್ರ ಹೋಗ್ತಾರೆ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಶಂತನು ಮಹಾರಾಜನ ಮೊದಲ ಪತ್ನಿ ಗಂಗಾ ಮಾತೆ ಅಲ್ವಾ. ಸೊ ಇವಾಗ ಗಂಗಾ ಮಾತೆಯನ್ನ ನೋಡಿದ್ಮೇಲೆ ಶಂತನಿಗೆ ತುಂಬಾ ಮೋಹ ಪರವಶಿತನಾಗಿ ಅವರನ್ನ ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಹೇಳ್ತಾಳೆ, ಸರಿ ನಾನು ಆಯ್ತು ನಿಮ್ಮನ್ನ ಮದ್ವೆ ಆಗ್ತೀನಿ, ಅಕ್ಕೆ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಮಾಡ್ಬಾರ್ದು, ಮತ್ತೆ ಅಡ್ಡ ಬರ್ಕೂಡ್ದು ಅಂತ ಹೇಳ್ತಾಳೆ. ಸರಿ ಆಯ್ತು, ನೀವೇನಾದ್ರೂ ಆತರ ಮಾಡಿದ ತಕ್ಷಣ ನಾನು ನಿಮ್ಮನ್ನ ಬಿಟ್ಬಿಟ್ಟು ಹೊರಟೋಗ್ತೀನಿ, ನಾನು ನಿಮ್ಮನ್ನ ತೊರಿತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಶಂತನು ಮಹಾರಾಜ ಆ ಷರತ್ತಿಗೆ ಒಪ್ಕೋತಾನೆ. ಅದಾದ್ಮೇಲೆ ಶಂತನು ಮಹಾರಾಜ ಮತ್ತೆ ಗಂಗಾ ಮಾತೆಗೆ ಒಟ್ಟು 7 ಮಕ್ಕಳು ಹುಟ್ಟುತ್ತವೆ. ಪ್ರತಿ ಬ್ರೇಕ್ ಆಗ್ತಾ ಇದೆ ವಾಯ್ಸ್. ಶಂತನಿಗೆ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಕೊನೆಗೆ 8ನೇ ಮಹಾರಾಜ ತಡೀತಾನೆ. ಸೊ ತಡೆದಾಗ ಗಂಗಾ ಮಾತೆ ಏನ್ ಮಾಡ್ತಾರೆ, ಸರಿ ನಾನು ಹೇಳಿಬಿಟ್ಟು. ಹರೇ ಕೃಷ್ಣ ಮಾತಾಜಿ. ಹೌದಾ? ಹೌದು ಮಾತಾಜಿ.
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿ ಎಲ್ಲರಿಗೂ ಹಾಗೆ ಆಗ್ತಾ ಇದೆಯಾ ಅಥವಾ ಕೆಲವು ಜನಕ್ಕೆ ಮಾತ್ರ ಆಗ್ತಾ ಇದೆ? ಸರಿ ಇದೆ, ಆಗ್ತಿದೆ ಕ್ಲಿಯರ್ ಇದೆ. ಮಾತಾಜಿ, ನಮ್ಗೆ ಸಹ ಆಗ್ತಿತ್ತು. ಎಲ್ಲ ಆಗ್ತಿತ್ತು ನಮ್ಗೆ ಮಾತಾಜಿ. ನಮಗೂ ಬ್ರೇಕ್ ಆಗ್ತಾ ಇದೆ ಮಾತಾಜಿ. ಹೌದಾ? ಓಕೆ, ಸರಿ. ಹಾಗಾದ್ರೆ ನಾನು ಹಾಟ್ಸ್ಪಾಟ್ಗೆ ನಾನು ಚೇಂಜ್ ಮಾಡ್ಕೊಡ್ತೀನಿ. ಹರೇ ಕೃಷ್ಣ. ಯಾರಾದ್ರೂ ಕೀರ್ತನೆ ಮಾಡ್ತಾ ಇರಿ, ನಾನು ಅಷ್ಟೊತ್ತಿಗೆ ಇದು ಚೇಂಜ್ ಮಾಡ್ಕೊತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ 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 ಕೃಷ್ಣ. ಮಾತಾಜಿಗಳ ಇವಾಗ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಹೌದು ಧನ್ಯವಾದಗಳು. ಮಾತಾಜಿ. ಈಗ ಗೊತ್ತಾಯ್ತಲ್ಲ, ಇದು ಅಷ್ಟವಸ್ತುಗಳ ಬಗ್ಗೆ ಗೊತ್ತಾಯ್ತಲ್ಲ? ಕೊನೆ ಭಾಗ ಮಾತ್ರ ಹೇಳ ಅಥವಾ ಮತ್ತೆ ರಿಪೀಟ್ ಮಾಡ್ಬೇಕಾದು? ಇಲ್ಲ ಮಾತಾಜಿ, ಗಂಗಾ ಮಾತೆಗೆ ಮಾತಾಜಿ ಸ್ವಂತನ ಮದುವೆ ಆಗಿದ್ದು ಅದೇ ಹೇಳಿ ಮಾತು ಸಾಕು ಮಾತಾಜಿ. ಹಾ. ಸೊ ಇವಾಗ ಗಂಗಾ ಮತ್ತೆ ತಿರ್ಗಾ ಒಪ್ಕೋತಾಳೆ ಅವಳು ಶಂತನು ಮಹಾರಾಜನನ್ನ ಮದ್ವೆ ಆಗ್ಲಿಕ್ಕೆ. ಅದಾದ್ಮೇಲೆ ಅವ್ರಿಗೆ 7 ಮಕ್ಕಳು ಜನಿಸ್ತಾರೆ. 7 ಮಕ್ಕಳನ್ನು ಸಹ ಅವಳು ಹುಟ್ಟಿದ ತಕ್ಷಣನೇ ಅದನ್ನ ಗಂಗೆಗೆ ಅವಳು ಹೆಸರು ಬಿಡ್ತಾಳೆ. ಸೊ ಶಂತನು ಮಹಾರಾಜನಿಗೆ ಇದನ್ನ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೂ ಸಹ ಅವನು ಇವಾಗ ಮಾತನ್ನ ಕೊಟ್ಟಿರೋದ್ರಿಂದ ಅವನು ಹಾಗೇನೆ ಅವನು ಮನಸ್ಸನ್ನ ನಿಗ್ರಹಿಸ್ಕೊಂಡಿರ್ತಾನೆ. ಕೊನೆಗೆ 8ನೇ ಮಗು ಹುಟ್ಟಿದಾಗ ಶಂತನು ಮಹಾರಾಜನಿಗೆ ತಾಳ್ಲಿಕ್ಕೆ ಆಗೋದಿಲ್ಲ, ಇದನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಅವನು ಗಂಗಾ ಮತ್ತೆ ನೀರಿಗೆ ಎಸಿಲಿಕ್ಕೆ ಹೋದಾಗ ಅವಳನ್ನ ತಡಿತಾರೆ ಶಂತನು ಮಹಾರಾಜ. ಸೊ ಅವಾಗ ಗಂಗಾ ಮತ್ತೆ ಹೇಳ್ತಾರೆ, ನೀವು ನಿಮ್ಮ ಮಾತನ್ನ ಉಳಿಸ್ಕೊಳ್ಳಿಲ್ಲ, ನಾನು ಅದಕ್ಕೋಸ್ಕರ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಆ ಮಗುವನ್ನ ಒಪ್ಪಿಸ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅವರೇನೆ ಪ್ರಭಾಸ. ಸೊ ಯಾಕೆ ನೋಡಿ, ನಮ್ಗೆ ನೋಡಿದಾಗ ಭೌತಿಕ ಪ್ರಪಂಚದ ಕಣ್ಣುಗಳಲ್ಲಿ ನಾವು ನೋಡಿದಾಗ ಅಯ್ಯೋ ಎಂತಹ ಒಂದು ಅನ್ಯಾಯ ನಡೀತಾ ಇದೆ, ಅಷ್ಟು ಎಳೆ ಮಕ್ಕಳು, ಅವ್ರು ಏನು ತಪ್ಪು ಮಾಡಿಲ್ಲ, ಅವ್ರು ಇವಾಗ ಸಾವನ್ನ ಅಪ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಅನ್ಕೋತೀವಿ ಅಲ್ವಾ? ಆದ್ರೆ ನೋಡಿ ಅಲ್ಲಿ ಶಾಪಗ್ರಸ್ತರಾಗಿರುವಂತಹ ಅಷ್ಟವಸುಗಳು ಈ ಭೌತಿಕ ಅಂದ್ರೆ ಈ ಭೂಮಿಗೆ ಬಂದು ಅವ್ರು ಇಲ್ಲಿ ಕಷ್ಟವನ್ನ ಪಡೋ ಒಂದು ಸ್ಥಿತಿಯಿಂದ ಅವ್ರು ಪಾರಾಗ್ತಾರೆ ಅಲ್ವಾ? ನಾವು ಅಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಕೊನೆಗೆ ಇಲ್ಲಿ ಪ್ರಭಾಸ ಅಂತಂದ್ರೆ ಈ ಭೀಷ್ಮಾಚಾರ್ಯರು ಏನಿದ್ದಾರೆ, ಅವ್ರು ಮಾತ್ರ ಈಗ ಅವ್ರ ಜೀವಿತಾವಧಿ ಪೂರ್ತಿಯನ್ನ ಅವರು ಇಲ್ಲಿ ಕಳಿಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅವ್ರು ಮಾತ್ರ ಇಲ್ಲಿ ಭೂಮಿ ಮೇಲೆ ಇರ್ತಾರೆ. ಇನ್ನ 7 ವಸುಗಳು ಅವ್ರು ಹುಟ್ಟಿದ ತಕ್ಷಣನೇ ಅವರು ಪ್ರಾಣವನ್ನ ಕಳ್ಕೊಂಡು ಅವರು ಮತ್ತೆ ಆ ಶಾಪದಿಂದ ವಿಮೋಚನೆ ಪಡೆದು ಅವರು ದೇವಲೋಕಕ್ಕೆ ಹೊರಟೋಗ್ತಾರೆ. ಸೊ ಆ ಅಷ್ಟವಸುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಭೀಷ್ಮರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ, ದೇಶ ಕಾಲೋಚಿತವಾದ ಸಮಸ್ತ ಧರ್ಮ ತತ್ವಗಳನ್ನ ಚೆನ್ನಾಗಿ ಬಲ್ಲವರಾದ್ದರಿಂದ ಅಲ್ಲಿ ನೆರೆದ ಎಲ್ಲ ಮಹಾನ್ ಓಜಸ್ವಿ ಋಷಿಗಳನ್ನ ಆದರ ಪೂರ್ವಕವಾಗಿ ಸ್ವಾಗತಿಸಿದರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಭೀಷ್ಮರನ್ನ ನೋಡ್ಲಿಕ್ಕೆ ಎಂತೆಂತ ಮಹಾನುಭಾವರೆಲ್ಲ ಬಂದಿದ್ದಾರೆ. ಇವಾಗ ನಮ್ಮನೆಗೆ ಯಾರಾದ್ರೂ ಬಂದ್ರೆ ನಾವು ಅಯ್ಯೋ ಈ ಸಮಯದಲ್ಲಿ ಏನೂ ಇಲ್ವಲ್ಲ, ನಾವು ಅವ್ರನ್ನ ಹೇಗೆ ಸತ್ಕಾರ ಮಾಡ್ಲಿ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಇವಾಗ ಭೀಷ್ಮರನ್ನ ನೋಡ್ಲಿಕ್ಕೆ ಬಂದಿರೋರೆಲ್ಲ ಸಾಮಾನ್ಯರಲ್ಲ ಅಲ್ವಾ? ಆದ್ರೆ ಭೀಷ್ಮಾಚಾರ್ಯರು ಎಲ್ಲ ಸಮಸ್ತ ಧರ್ಮಗಳನ್ನ ತತ್ವಗಳನ್ನ ಚೆನ್ನಾಗಿ ಅವರು ಬಲ್ಲಿದ್ದಾರೆ ಅವರು.
ಅದಕ್ಕೋಸ್ಕರ ಅವರು ಈಗ ಬಂದಿರೋರ್ನೆಲ್ಲ ಹೇಗೆ ಉಪಚಾರ ಮಾಡ್ತಾ ಇದಾರೆ ಅಂತಂದ್ರೆ ದೇಶ ಕಾಲ ಉಚಿತವಾಗಿ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿರೋ ಸಮಯದಲ್ಲಿ ಹೇಗೆ ಅವರನ್ನ ಸತ್ಕಾರ ಮಾಡ್ಬೇಕು ಆತರ ಸತ್ಕಾರ ಮಾಡ್ತಿದ್ದಾರೆ. ಇವಾಗ ಭೀಷ್ಮಾಚಾರ್ಯರು ಶರಶಯ್ಯ ಮೇಲೆ ಮಲಗಿದ್ದಾರೆ. ಅವರು ದೈಹಿಕವಾಗಿ ಅವ್ರು ಇವಾಗ ಅವ್ರನ್ನ ಎದ್ದು ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಈಗ ಮತ್ತೆ ಅವ್ರು ಏನ್ ಮಾಡ್ಬೋದು, ಈಗ ನಮ್ಗೆ ಪ್ರಭುಪಾದ್ರು ಇಲ್ಲಿ ಭಾವಾರ್ಥದಲ್ಲಿ ತಿಳಿಸ್ತಾ ಇದಾರೆ ನಮ್ಗೆ ಇವಾಗ ಹೇಗೆ ಯಾರನ್ನಾದ್ರೂ ಸತ್ಕಾರ ಮಾಡ್ಬೇಕು ಅಂತಂತಂದ್ರೆ ಕಾಯ ವಾಚ ಮನಸ ಅಲ್ವಾ, ನಮ್ಮ ದೇಹದಿಂದ ಮತ್ತೆ ಮಾತಿನಿಂದ ಮನಸ್ಸಿನಿಂದ ಈ 3 ರೀತಿಯಲ್ಲಿ ನಾವು ಯಾರನ್ನಾದ್ರೂ ಸತ್ಕಾರ ಮಾಡ್ಬೋದು. ಈಗ ಭೀಷ್ಮಾಚಾರ್ಯರಿಗೆ ದೇಹದಿಂದ ಅವರು ಸತ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅವ್ರಿಗೆ ಉಳಿದಿರೋದು ಇವಾಗ ಏನು, ವಾಚ ಮನಸ ಅಲ್ವಾ. ಇವಾಗ ಅವರು ಸಿಹಿಯಾದ ನುಡಿಗಳನ್ನ ಅವ್ರು ಹೇಳ್ತಾ ಇದಾರೆ, ಮಾತಾಡ್ತಾ ಇದಾರೆ. ಅವರು ಸಿಹಿ ಮಾತುಗಳಿಂದ ಅವ್ರನ್ನೆಲ್ಲ ಸತ್ಕಾರ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಅವರ ಮನಸ್ಸು ಯಾವಾಗ್ಲೂ ಸಹ ಪರಿಶುದ್ಧವಾಗಿ ಇರುತ್ತೆ ಅಲ್ವಾ. ಅಯ್ಯೋ ಯಾಕಪ್ಪ ಇವ್ರು ಬಂದ್ಬಿಟ್ರು ಅಂತ ಅವರು ಯೋಚನೆ ಮಾಡ್ತಾ ಇಲ್ಲ, ದ್ವಂದ್ವತೆ ಇಲ್ಲ. ಸೊ ಪರಿಶುದ್ಧ ಮನಸ್ಸಿನಿಂದ ಸಿಹಿಯಾದ ಮಾತುಗಳಿಂದ ಅವ್ರನ್ನೆಲ್ಲರನ್ನೂ ಸಹ ಅವ್ರು ಇವಾಗ ಸತ್ಕಾರ ಮಾಡ್ತಾ ಇದ್ದಾರೆ. ಸೊ ಇವಾಗ ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಭಾವಾರ್ಥ: ಶೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಧರ್ಮ ಪಾರಂಗತರಾದವರು ದೇಶ ಕಾಲೋಚಿತವಾಗಿ ಧರ್ಮ ತತ್ವಗಳನ್ನ ಸರಿ ಹೊಂದಿಸಿಕೊಳ್ಳುವುದು ಹೇಗೆಂದು ನಿರ್ದಿಷ್ಟವಾಗಿ ತಿಳಿದಿರುತ್ತಾರೆ. ಸೊ ಇವಾಗ ಯಾರು ಈ ಧರ್ಮದ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತಾರೋ ಅವರು ದೇಶ ಕಾಲ ಉಚಿತವಾಗಿ ಧರ್ಮ ತತ್ವಗಳನ್ನ ಹೇಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಅರ್ಥ ಮಾಡ್ಕೋತಾರೆ. ಸೊ ಇದಕ್ಕೆ ಪ್ರಭುಪಾದರದ್ದು ಒಂದು ಉದಾಹರಣೆ ತಗೋಬೇಕು ಅಂತಂದ್ರೆ, ಪ್ರಭುಪಾದರು ಅಮೆರಿಕದಲ್ಲಿ ಇದ್ದಾಗ ನಾವು ನೋಡಿದ್ವಿ ಅಲ್ವಾ. ಅವರು ಏನು 22nd ಅವಿನ್ಯೂ ರೋಡ್ ಅಲ್ಲಿ ಇದ್ದಾಗ ಅವರು ಒಂದು ಅಂಗಡಿ ಮಳಿಗೆಯನ್ನ ಅವರು ಬಾಡಿಗೆಗೆ ತಗೊಂಡು ಅದನ್ನ ಕೃಷ್ಣ ಮಂದಿರವಾಗಿ ಮಾರ್ಪಡಿಸ್ತಾರೆ ಅಲ್ವಾ. ಆಗ ಅವ್ರನ್ನ ಒಬ್ರು ಕೇಳ್ತಾರಂತೆ, ಇದೇನಿದು ಒಂದು ಅಂಗಡಿ ಮಳಿಗೆಯನ್ನ ತಗೊಂಡ್ಬಿಟ್ಟು ನೀವು ಅದನ್ನ ದೇವಸ್ಥಾನ ಅಂತೀರಾ ಅಲ್ವಾ ಅಂತ ಹೇಳಿದಾಗ, ಆಗ ಪ್ರಭುಪಾದ್ರು ಹೇಳ್ತಾರೆ, ಇವಾಗ ಒಂದು ದೇವಸ್ಥಾನ ಅಂತಂದ್ರೆ ಅಲ್ಲಿ 5 ಕ್ರಿಯೆಗಳು ನಡಿಬೇಕು. ಆ 5 ಕ್ರಿಯೆಗಳು ಇಲ್ಲಿ ನಡೀತಾ ಇದೆ. ಆ 5 ಕ್ರಿಯೆಗಳು ಏನು ಅಂತಂದ್ರೆ ಕೃಷ್ಣ ದರ್ಶನ ಆಗ್ಬೇಕು. ಸೊ ಇಲ್ಲಿ ನಮ್ ಕೃಷ್ಣನ ದರ್ಶನ ಆಗ್ತಾ ಇದೆ. ಮತ್ತೆ ಇಲ್ಲಿ ನಾವು ಏನು ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ ಅಂತ ಹೇಳ್ಬಿಟ್ಟು ನಾವು ಕೃಷ್ಣನಿಗೆ ಇಲ್ಲಿ ಏನು ಹೇಗೆ ಷೋಡಶೋಪಚಾರ ಪೂಜೆ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇದೀವಿ ಇಲ್ಲಿ. ಮತ್ತೆ ಇಲ್ಲಿ ಕೃಷ್ಣ ಭಕ್ತ ಸಂಘ ಆಗ್ಬೇಕು. ಇಲ್ಲೆಲ್ಲನೂ ಸಹ ಇರೋರೆಲ್ಲನೂ ಸಹ ಕೃಷ್ಣ ಭಕ್ತರೇ ಇಲ್ಲಿರೋರು. ಕೃಷ್ಣ ಭಕ್ತರ ಸಂಘ ಆಗ್ತಾ ಇದೆ. ಮತ್ತೆ ಕೃಷ್ಣ ನಾಮದ ಅಲ್ಲಿ ಉಚ್ಚಾರಣೆ ನಡಿಬೇಕು. ಇಲ್ಲಿ ಕೃಷ್ಣ ನಾಮವನ್ನ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ಕೋತಾ ಇದೀವಿ. ಮತ್ತೆ ಕೃಷ್ಣ ಪ್ರವಚನ, ಕೃಷ್ಣ ಕಥೆ ನಡಿಬೇಕು. ಸೊ ಇಲ್ಲಿ ಪ್ರವಚನ ನಡೀತಾ ಇದೆ, ಭಾಗವತಂ ಭಗವದ್ಗೀತೆ ಪ್ರವಚನ ನಡೀತಾ ಇದೆ. ಮತ್ತೆ ಕೃಷ್ಣ ಪ್ರಸಾದಂ, ಇಲ್ಲಿ ಕೃಷ್ಣ ಪ್ರಸಾದವನ್ನ ನಾವು ಸ್ವೀಕಾರ ಮಾಡ್ತಾ ಇದೀವಿ. ಅಂದ್ರೆ ಒಂದು ದೇವಸ್ಥಾನ ಅಂತಂದ್ರೆ ಆ 5 ಕ್ರಿಯೆಗಳು ಏನಿದೆಯೋ ಅವೆಲ್ಲವೂ ಸಹ ಇಲ್ಲಿ ನಡೀತಾ ಇದೆ. ಸೊ ಇಲ್ಲಿ ನಾವು ಒಂದು ಕಳಸ ಇದ್ರೆ ಮಾತ್ರ ಅಥವಾ ಒಂದು ಗೋಪುರ ಇದ್ರೆ ಮಾತ್ರನೇ ದೇವಸ್ಥಾನ ಅಂತ ಪರಿಗಣಿಸೋ ಹಾಗೆಲ್ಲ, ಇದು ದೇಶ ಕಾಲ ಉಚಿತವಾಗಿ ನಾವು ಏನು ಅಲ್ಲಿ ಬದಲಾವಣೆ ಮಾಡ್ಕೋಬೇಕು, ನಾವು ಧರ್ಮ ತತ್ವಗಳನ್ನ ನಾವು ಅನುಸರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಇವಾಗ ನಾವು ಈ ಭಾರತದಲ್ಲಿ ಎಷ್ಟೊಂದು ಹಲವಾರು ದೇವಸ್ಥಾನಗಳು ಇರಬಹುದು ಅಲ್ವಾ. ಅಲ್ಲಿ ಒಂದು ಗೋಪುರನೂ ಇದೆ, ನೋಡ್ಲಿಕ್ಕೆ ದೇವಸ್ಥಾನ ತರನೂ ಕಾಣುತ್ತೆ, ಗೋಪುರ ಇದೆ, ಮತ್ತೆ ಅಲ್ಲಿ ಕಳಸ ಎಲ್ಲವೂ ಇದೆ. ಒಂದು ದೇವಸ್ಥಾನಕ್ಕೆ ಏನೆಲ್ಲ ಬೇಕೋ ಎಲ್ಲನೂ ಇದೆ. ಆದ್ರೆ ಅಲ್ಲಿ ಈ 5 ನಡೀತಾ ಇದ್ಯಾ ಅಂತ ನಾವು ಯೋಚನೆ ಮಾಡಿದ್ರೆ ಈ 5 ನಡೀತಾ ಇಲ್ಲ ಅಲ್ವಾ. ಸೊ ಅಲ್ಲಿ ಬರೇ ಏನೋ ಒಂದು ಆಚರಣೆ ಅಂತ ಹೇಳ್ಬಿಟ್ಟು ನಾವ್ ಏನಂತ ಕರಿತೀವೋ ಅದು ಮಾತ್ರ ನಡೀತಾ ಇದೆ. ಆದ್ರೆ ಪ್ರಭುಪಾದ್ರು ಆ ಒಂದು ಅಂಗಡಿ ಮಳಿಗೆಯನ್ನ ಅವರು ದೇವಸ್ಥಾನವನ್ನಾಗಿ ಅವರು ನಿಜವಾದ ಅರ್ಥದಲ್ಲಿ ಅದನ್ನ ಮಾರ್ಪಾಡು ಮಾಡಿದ್ರು ಅಲ್ವಾ. ಅಂದ್ರೆ ಯಾರಿಗೆ ಧರ್ಮ ತತ್ವಗಳು ಗೊತ್ತಿರುತ್ತೋ ಅವರು ಆ ದೇಶ ಕಾಲ ಉಚಿತವಾಗಿ ಧರ್ಮ ತತ್ವಗಳನ್ನ ಸರಿ ಹೊಂದಿಸ್ಕೋತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಮಹಾನ್ ಆಚಾರ್ಯರು ಮತ್ತು ಧರ್ಮ ಬೋಧಕರು ಅಥವಾ ಸಮಾಜ ಸುಧಾರಕರು ದೇಶ ಕಾಲೋಚಿತವಾಗಿ ಧರ್ಮ ತತ್ವಗಳನ್ನ ಹೊಂದಿಸಿಕೊಂಡೇ ತಮ್ಮ ಉದ್ದೇಶಿತ ಕಾರ್ಯವನ್ನು ನಿರ್ವಹಿಸುತ್ತಾರೆ ಅಲ್ವಾ. ಇವಾಗ ನಾವು ನೋಡಿದ್ವಿ ಅಲ್ವಾ, ನಾರದರು ಧ್ರುವ ಮಹಾರಾಜನನ್ನ ತಡಿತಾರೆ ಅಲ್ವಾ, ನೀನ್ ಎಷ್ಟು ಚಿಕ್ಕ ಬಾಲಕ, ನೀನ್ ಯಾಕೆ ಹೋಗಿ ಕಾಡಿಗೆ ಹೋಗ್ತೀಯಾ, ಅಲ್ಲಿ ಹೋಗಿ ನೀನು ಅಂದ್ರೆ ನಿಮ್ ಚಿಕ್ಕಮ್ಮ ಏನೋ ಒಂದು ಮಾತನ್ನ ಹೇಳಿರ್ಬೋದು, ಅದನ್ನ ನೀನ್ ಯಾಕೆ ಇಷ್ಟು ಮನಸ್ಸಿಗೆ ಹಚ್ಕೊಂಡು ಕಾಡಿಗೆ ಹೋಗಿ ನೀನ್ ಕಷ್ಟ ಪಡ್ತೀಯಾ ಅಂತ ಹೇಳಿದಾಗ ಧ್ರುವ ಮಹಾರಾಜ ಇಲ್ಲ, ನಾನು ಹೋಗ್ಲೇಬೇಕು, ನಾನು ಭಗವಂತನನ್ನ ನಾನು ಭೇಟಿ ಮಾಡ್ಲೇಬೇಕು, ನಾನು ಅದನ್ನ ನಿರ್ಧಾರ ಮಾಡಿದೀನಿ ಅಂತ ಹೇಳಿದಾಗ ನಾರದ್ರು ಏನ್ ಮಾಡ್ತಾರೆ, ಸರಿ ಅವನ ದೃಢ ನಿರ್ಧಾರವನ್ನ ನೋಡಿ ಅವ್ರಿಗೆ ಉಪದೇಶವನ್ನ ಮಾಡ್ತಾರೆ ಅಲ್ವಾ. ಉಪದೇಶ ಮಾಡಿ ನೀನ್ ಹೇಗೆ ಅಲ್ಲಿ ಆ ಜಾಗದಲ್ಲಿ ಆ ಕಾಡಿನಲ್ಲಿ ನೀನ್ ಹೇಗೆ ಭಗವಂತನ ಏನು ಸೇವೆಯನ್ನ ಮಾಡ್ಬೇಕು, ಅಂದ್ರೆ ಭಗವಂತನಿಗೆ ನೀನು ಪೂಜೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ ಅಲ್ವಾ. ಆ ಕಾಡಲ್ಲಿ ಏನ್ ಸಿಗುತ್ತೆ ಅಲ್ವಾ. ನಾವ್ ಇವಾಗ ಮನೆಯಲ್ಲಿ ಇದ್ದಾಗ ಪೂಜೆ ಮಾಡುತ್ತಾರ, ನಮ್ಗೆ ಕಾಡಿಗೆ ಹೋದಾಗ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಆದ್ರೆ ಅಲ್ಲಿ ಭಗವಂತ ಒಲ್ದಿದ್ದಾರೆ ಧ್ರುವ ಮಹಾರಾಜನಿಗೆ ಅಲ್ವಾ. ಅಲ್ಲಿ ಕಾಲೋಚಿತವಾಗಿ ಅಲ್ಲಿ ಅವರು ಸೇವೆಯನ್ನ ಮಾಡ್ತಿದ್ದಾರೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬಗೆ ಬಗೆಯ ಹವಾಮಾನಗಳು ಸನ್ನಿವೇಶಗಳು ಇವೆ. ಸೊ ಇವಾಗ ನಾವು ಪ್ರಭುಪಾದ್ರು ಅಲ್ಲಿ ಅಮೆರಿಕಾಗೆ ಹೋದಾಗ ಅಲ್ಲಿ ತುಳಸಿ ಗಿಡ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ವಾತಾವರಣ ಆಗಿಲ್ಲ. ಸೊ ಅದಕ್ಕೋಸ್ಕರ ಪ್ರಭುಪಾದ್ರು ಒಣಗಿರುವಂತಹ ತುಳಸಿ ಎಲೆಯ ತುಳಸಿ ಗಿಡದ ಭಾಗಗಳನ್ನ ತಗೊಂಡ್ ಹೋಗಿದ್ರು ಅವರು. ಅದನ್ನ ಅವರು ನೈವೇದ್ಯ ಅಂದ್ರೆ ಭಗವಂತನಿಗೆ ಅರ್ಪಿಸ್ಬೇಕಾದ್ರೆ, ಭೋಗವನ್ನ ಅರ್ಪಿಸ್ಬೇಕಾದ್ರೆ ಅದನ್ನ ಉಪಯೋಗಿಸ್ತಾ ಇದ್ರು. ಅಂದ್ರೆ ನಾವ್ ಅದನ್ನ ಅಂದ್ರೆ ಆ ದೇಶ ಕಾಲಕ್ಕೆ ಅಲ್ಲಿರೋ ಹವಾಮಾನಕ್ಕೆ ಸರಿಯಾಗಿ ನಾವ್ ಅದನ್ನ ಮಾಡ್ಬೇಕಾಗತ್ತೆ. ಅಯ್ಯೋ ನನ್ಗೆ ಇದಿಲ್ಲಪ್ಪ, ನಾನು ಹಾಗಾದ್ರೆ ಮಾಡೋದ್ ಬೇಡ ಅಂತ ಅಲ್ಲ.
ಸೊ ಇದು ಯಾರು ಧರ್ಮ ತತ್ವಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಭಗವಂತನ ವ್ಯಕ್ತಿಯೊಬ್ಬ ಭಗವಂತನ ಸಂದೇಶವನ್ನು ಉಪದೇಶಿಸುವ ತನ್ನ ಕರ್ತವ್ಯವನ್ನ ನಿರ್ವಹಿಸಬೇಕೆಂದರೆ ಅವನು ದೇಶ ಕಾಲಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಮಾಡುವುದರಲ್ಲಿ ಪರಿಣಿತನಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ನೋಡಿ, ನಾವು ಪರಿಣಿತರಾಗ್ಬೇಕು. ಅಯ್ಯೋ ನನಗೆ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲ. ನಾವು ಅರ್ಥ ಮಾಡ್ಕೊಂಡು ಆ ಧರ್ಮ ತತ್ವವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಅದನ್ನ ಹೇಗೆ ನಾವು ಉಪಯೋಗಿಸ್ಕೋಬೇಕು, ಏನ್ ಹೇಳಿದರೆ ನಮ್ಗೆ ತತ್ವಗಳನ್ನ ಅದನ್ನ ಪರಿಪಾಲನೆ ಮಾಡ್ಲಿಕ್ಕೆ ನಾವು ಅಲ್ಲಿರುವ ವಾತಾವರಣಕ್ಕೆ ಅನುಗುಣವಾಗಿ ಅದನ್ನ ನಡೆಸೋ ತರ ನಾವು ನಡೆಸ್ಕೊಂಡು ಹೋಗೋ ತರ ನಾವು ಪರಿಣಿತಿಯನ್ನ ಪಡೆದಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭೀಷ್ಮರು ಈ ಭಕ್ತಿ ಸೇವೆಯ ಪಂಥವನ್ನ ಕುರಿತು ಬೋಧಿಸುವ 12 ಮಹಾಜನರಲ್ಲಿ ಒಬ್ಬರಾಗಿದ್ದರು ಅಲ್ವಾ. ಭೀಷ್ಮಾಚಾರ್ಯರು 12 ಮಹಾಜನರಲ್ಲಿ ಒಬ್ರು ಅಲ್ವಾ. ನಮ್ಗೆ ಆ 12 ಮಹಾಜನರ ಹೆಸರು ನಮ್ಗೆ ಜ್ಞಾಪಕ ಇರ್ಬೇಕು. ಹಾಗೆ ಜ್ಞಾಪಿಸ್ಕೊಳಕ್ ಹೋದ್ರೆ ನಮ್ಗೆ ಮರ್ತೋಗ್ಬಿಡುತ್ತೆ ಅಲ್ವಾ. ಅದಕ್ಕೆ ಅಂತ ಒಂದು ಶ್ಲೋಕ ಇದೆ. ಸೊ ಯಾರಿಗಾದ್ರೂ ಗೊತ್ತಿದ್ಯಾ? ಹರೇ ಕೃಷ್ಣ. ಯಾರಿಗಾದ್ರೂ ಶ್ಲೋಕ ಗೊತ್ತಿದ್ಯಾ? ಹಾ ಹೌದು ಮಾತಾಜಿ. ಶಂಭು, ಹೇಳಿ ಮಾತಾಜಿ. ಕಪಿಲ, ಪ್ರಹ್ಲಾದ, ಭೀಷ್ಮ, ಶುಕಮುನಿಗಳು, ಯಮರಾಜ, ಜನಕರಾಜ, ಬಲಿ ಮಹಾರಾಜ. 12 ಹರಿಬೋಲ್ ಮಾತಾಜಿ. ಹಾ ಮಾತಾಜಿ, ಹರಿಬೋಲ್ ಮಾತಾಜಿ. ಸ್ವಯಂಭೂ ನಾರದ ಶಂಭೋ ಕುಮಾರೋ ಕಪಿಲೋ ಮನುಹು ಪ್ರಹ್ಲಾದ ಜನಕ ಭೀಷ್ಮ ಬಲಿರ್ವಯ್ಯ ಸಖಿ ವಯಂ ಅಲ್ವಾ. ಅದನ್ನ ಯಮಧರ್ಮರಾಯ ಹೇಳ್ತಾ ಇದಾರೆ. ಈ 12 ಜನರು, ಈ 12 ಜನ ಏನಿದೀವೋ ನಾವು ಮಹಾಜನರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಅವ್ರು ಏನೇ ಹೇಳಿದ್ರು ಸಹ ಅದು ಧರ್ಮಯುತವಾಗಿರುತ್ತೆ. ಅದನ್ನ ನಾವು ಪಾಲಿಸಬಹುದು. ನಾವು ಅದನ್ನ ಪಾಲಿಸಿದ್ರೆ ನಾವು ನಮ್ಮ ಜೀವನದಲ್ಲಿ ಪರಿಪೂರ್ಣತೆಯನ್ನು ನಾವು ಪಡಿಬಹುದು. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ. ಈ ಭೀಷ್ಮಾಚಾರ್ಯರು ಸಾಮಾನ್ಯರಾದವರಲ್ಲ. ಅವರು ಭಕ್ತಿ ಸೇವೆಯ ಪಂಥವನ್ನ ಕುರಿತು ಬೋಧಿಸುವ 12 ಮಹಾಜನರಲ್ಲಿ ಒಬ್ಬರಾಗಿದ್ದರು ಅಂತ ಹೇಳ್ತಾರೆ. ಆದ್ರಿಂದ ವಿಶ್ವದ ಎಲ್ಲಾ ಭಾಗಗಳಿಂದ ಬಂದು ಸೇರಿದ ಓಜಸ್ವಿ ಋಷಿಗಳನ್ನೆಲ್ಲ ತಮ್ಮ ಮರಣಶಯ್ಯೆಯ ಬಳಿ ಬರಮಾಡಿಕೊಂಡು ಸ್ವಾಗತಿಸುವುದು ಅವರಿಗೆ ಸಾಧ್ಯವಾಯಿತು. ಆಗ ಅವರು ತಮ್ಮ ಮನೆಯಲ್ಲಿ ಇರಲಿಲ್ಲ, ಆರೋಗ್ಯವಂತರಾಗಿಯೂ ಇರಲಿಲ್ಲ. ಆದುದರಿಂದ ಆ ಸಮಯದಲ್ಲಿ ಬಂದವರನ್ನ ದೈಹಿಕವಾಗಿ ಬರಮಾಡಿಕೊಂಡು ಸ್ವಾಗತಿಸಲು ಭೀಷ್ಮರು ಖಂಡಿತ ಅಸಮರ್ಥರಾಗಿದ್ದರು ಅಲ್ವಾ. ಅವರು ಮನೆಯಲ್ಲೂ ಇರ್ಲಿಲ್ಲ, ಮತ್ತೆ ಅವರು ಆರೋಗ್ಯವಂತರಾಗಿನೂ ಇರ್ಲಿಲ್ಲ. ಅವರು ಶರಶಯ್ಯ ಮೇಲೆ ಅವರು ಮಲ್ಕೊಂಡಿದ್ರು. ಸೊ ಆದ್ರೆ ಅವರು ದೈಹಿಕವಾಗಿ ಬರಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ದಲೇ ಅಸಮರ್ಥರಾಗಿದ್ರು. ಆದರೆ ಅವರು ಸ್ವಸ್ಥ ಮನಸ್ಸು ಚೈತನ್ಯಶೀಲವಾಗಿತ್ತು. ಆದುದರಿಂದ ಹಾರ್ದಿಕವಾಗಿ ಮಧುರ ವಚನಗಳನ್ನ ಆಡಿ ಬಂದವರನ್ನ ಸ್ವಾಗತಿಸಿದರು. ವ್ಯಕ್ತಿಯೊಬ್ಬ ತನ್ನ ಕರ್ತವ್ಯಗಳನ್ನ ದೈಹಿಕವಾಗಿಯೋ ಮಾನಸಿಕವಾಗಿಯೋ ಶಾಬ್ದಿಕವಾಗಿಯೋ ನಿರ್ವಹಿಸುವುದು ಸಾಧ್ಯ. ನೋಡಿ, ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ, ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಕರ್ತವ್ಯಗಳನ್ನ ನಾವು 3 ರೀತಿಯಲ್ಲಿ ಮಾಡ್ಬೋದು ಅಲ್ವಾ. ಕಾಯ, ವಾಚ, ಮನಸ್ಸ ಅಂತ ನಾವೇನ್ ಹೇಳ್ತೀವೋ ದೈಹಿಕವಾಗಿ, ಮಾನಸಿಕವಾಗಿ, ಶಾಬ್ದಿಕವಾಗಿ ನಿರ್ವಹಿಸಬೇಕು ಅಂತ ಹೇಳ್ತಾರೆ. ಭೀಷ್ಮರಿಗೆ ಅವುಗಳನ್ನ ಸೂಕ್ತ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸುವುದೆಂದು ಚೆನ್ನಾಗಿ ತಿಳಿದಿತ್ತು ಅಲ್ವಾ. ಇವಾಗ ನಮ್ಮ ಮನೆಗೆ ಯಾರಾದ್ರೂ ಬಂದಾಗ ನಾವು ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ದಾಗ ನಮ್ಗೆ ಇಲ್ಲಿ ಹೇಳಿದರೆ ಭೀಷ್ಮಾಚಾರ್ಯರು ಬರೇ ಬಾಯಿ ಮಾತಲ್ಲಿ ಉಪಚರಿಸಿ ಕಳ್ಸಿದ್ರು ಅವ್ರನ್ನ ನೋಡ್ಲಿಕ್ಕೆ ಬಂದಾಗ ಅಂತ ಹೇಳ್ಬಿಟ್ಟು ನಾವು ಅದನ್ನ ಅಪ್ಲೈ ಮಾಡೋ ಹಾಗಿಲ್ಲ ಅಲ್ವಾ. ನಾವಿವಾಗ ದೈಹಿಕವಾಗಿ ಚೆನ್ನಾಗಿದ್ದಾಗ ನಾವು ಅವರಿಗೆ ಎದ್ದು ನಿಂತ್ಕೊಂಡು ಅವ್ರಿಗೆ ಸತ್ಕಾರ ಮಾಡ್ಬೇಕು. ಕುತ್ಕೊಳ್ಳಿ ಅಂತ ಹೇಳ್ಬೇಕು. ಒಳಗಡೆ ಹೋಗಿ ನಾವು ಅವ್ರಿಗೆ ತಿನ್ಲಿಕ್ಕೆ ತಂದ್ಕೊಡ್ಬೇಕು. ಅವ್ರ ಕೈ ಕಾಲನ್ನ ತೊಳಿಲಿಕ್ಕೆ ಅವ್ರ ನೀರನ್ನ ಕೊಡ್ಬೇಕು. ಕಾಲನ್ನ ನಾವು ಅವ್ರ ಪಾದ ಪೂಜೆನ ನಾವು ಮಾಡ್ಬೇಕು ಅಲ್ವಾ. ನಮ್ಗೆ ದೈಹಿಕವಾಗಿ ನಾವು ಚೆನ್ನಾಗಿದ್ರೆ, ಇಲ್ಲಪ್ಪ ಭೀಷ್ಮಾಚಾರ್ಯರು ಆತರ ಮಾಡಿದಾರೆ ಅಂತ ಹೇಳ್ಬಿಟ್ಟು ನಾವ್ ಆತರ ಫಾಲೋ ಮಾಡೋ ಹಾಗಿಲ್ಲ ಅಲ್ವಾ. ನಮ್ಗೆ ಗೊತ್ತಿರ್ಬೇಕು ಯಾವ ಸಮಯದಲ್ಲಿ ಏನನ್ನ ನಾವು ಅನುಸರಿಸ್ಬೇಕು ಅಂತ ಹೇಳ್ಬಿಟ್ಟು. ಭೀಷ್ಮಾಚಾರ್ಯರಿಗೆ ಅವುಗಳನ್ನ ಸೂಕ್ತ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸುವುದೆಂದು ಚೆನ್ನಾಗಿ ತಿಳಿದಿತ್ತು. ಆದುದರಿಂದ ದೈಹಿಕವಾಗಿ ಅಸ್ವಸ್ಥರಾಗಿದ್ದರೂ ಅವರನ್ನೆಲ್ಲ ಸ್ವಾಗತಿಸುವುದರಲ್ಲಿ ಭೀಷ್ಮರಿಗೆ ಅಂತಹ ತೊಂದರೆ ಏನೂ ಆಗಲಿಲ್ಲ. ಸೊ ಅವರಿಗೆ ಚೆನ್ನಾಗಿ ಈ ಧರ್ಮ ತತ್ವಗಳನ್ನ ಹೇಗೆ ಪರಿಪಾಲನೆ ಮಾಡ್ಬೇಕಾಗತ್ತೆ, ಸಮಯಕ್ಕೆ ಸರಿಯಾಗಿ ದೇಶ ಕಾಲಕ್ಕೆ ಅನುಗುಣವಾಗಿ ಅಂತ ಗೊತ್ತಿರೋದ್ರಿಂದ ಅವ್ರಿಗೆ ದೈಹಿಕವಾಗಿ ಅವರು ಅಸ್ವಸ್ಥರಾಗಿದ್ರು ಸಹ ಅವ್ರನ್ನೆಲ್ಲ ಹೇಗೆ ಸ್ವಾಗತ ಮಾಡ್ಬೇಕು ಅನ್ನೋದ್ರಲ್ಲಿ ಅವ್ರಿಗೇನು ತೊಂದರೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇಲ್ಲಿ 2 ಧರ್ಮ ಹೇಳ್ತಾ ಇದಾರೆ, ಸಾಮಾನ್ಯ ಧರ್ಮ ಮತ್ತು ಆಪತ್ ಧರ್ಮ. ಸೊ ನಮ್ಗೆ ಎಲ್ಲವೂ ಸಹ ದೈಹಿಕವಾಗಿ, ಮಾನಸಿಕವಾಗಿ ಮತ್ತೆ ವಾಚ ಅಂದ್ರೆ ಈ 3 ಸಹ ನಮ್ಗೆ ಸರಿಯಾಗಿ ಇದ್ದಾಗ ನಾವು ಸಾಮಾನ್ಯ ಧರ್ಮವನ್ನ ನಾವು ಪಾಲನೆ ಮಾಡ್ಬೇಕಾಗತ್ತೆ. ಆದ್ರೆ ಈ 3 ಸಹ ಸರಿ ಇಲ್ಲ ಅಂತಂದಾಗ ನಾವು ಆಪತ್ ಧರ್ಮ ಅಂತ ಹೇಳ್ತಾರೆ. ಆ ಆಪತ್ ಧರ್ಮವನ್ನ ಪಾಲನೆ ಮಾಡ್ಬೇಕಾಗತ್ತೆ. ನಮ್ಗೆ ಯಾವಾಗ ಸಾಮಾನ್ಯ ಧರ್ಮವನ್ನ ಪಾಲನೆ ಮಾಡ್ಬೇಕು, ಯಾವಾಗ ಆಪತ್ ಧರ್ಮವನ್ನ ಪಾಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ಅದರ ಅರಿವಿರ್ಬೇಕಾಗತ್ತೆ. ಸೊ ನಾವ್ ಇವಾಗ ಮಹಾಜನರನ್ನ ನಾವು ಅನುಸರಿಸಿದ್ರೆ ನಮ್ಗೆ ಯಾವ ಸಮಯದಲ್ಲಿ ಏನನ್ನ ನಾವು ಅನುಸರಿಸ್ಬೇಕಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ಕೃಷ್ಣಂ ಚ ತತ್ಪ್ರಭಾವಜ್ಞ ಆಸೀನಂ ಜಗದೀಶ್ವರಂ ಹೃದಿಸ್ಥಂ ಪೂಜಯಾಮಾಸ ಮಾಯಯೋಪಾತ ವಿಗ್ರಹಂ. ಭಗವಾನ್ ಶ್ರೀಕೃಷ್ಣ ಎಲ್ಲರ ಹೃದಯದಲ್ಲೂ ನೆಲೆಸಿರುತ್ತಾನೆ. ಆದರೂ ತನ್ನ ಅಂತರಂಗ ಶಕ್ತಿಯಿಂದಾಗಿ ತನ್ನ ದಿವ್ಯ ರೂಪವನ್ನ ಅಭಿವ್ಯಕ್ತಿಸುತ್ತಾನೆ. ಇಂತಹ ಭಗವಂತನೇ ಈಗ ಭೀಷ್ಮರ ಮುಂದೆ ಕುಳಿತಿದ್ದ.
ಅವನ ಮಹಿಮೆಯನ್ನು ಬಲ್ಲವರಾದುದರಿಂದ ಭೀಷ್ಮರು ಅವನನ್ನ ಯಥೋಚಿತವಾಗಿ ಪೂಜಿಸಿದರು. ಸೊ ಇವಾಗ ಅವ್ರು ಯಾರನ್ನೆಲ್ಲ ನೋಡ್ತಾ ಇದ್ದಾರೆ, ಅವ್ರು ಎಷ್ಟು ಜನ ಋಷಿ ಮುನಿಗಳನ್ನೆಲ್ಲ ನೋಡ್ತಾ ಇದ್ದಾರೆ, ದೇವರ್ಷಿಗಳು, ರಾಜರ್ಷಿಗಳನ್ನ ನೋಡ್ತಾ ಇದ್ದಾರೆ, ಬ್ರಹ್ಮರ್ಷಿಗಳನ್ನ ನೋಡ್ತಾ ಇದ್ದಾರೆ. ಅದ್ರ ಜೊತೆ ಅವರು ಕೃಷ್ಣನನ್ನ ನೋಡ್ತಾ ಇದ್ದಾರೆ. ಆದ್ರೆ ಕೃಷ್ಣನ ಸ್ಥಾನಮಾನ ಏನು ಅಂತ ಹೇಳ್ಬಿಟ್ಟು ಭೀಷ್ಮಾಚಾರ್ಯರಿಗೆ ಚೆನ್ನಾಗಿ ಅರಿವಿದೆ ಅಲ್ವಾ. ಎಲ್ಲರ ಹೃದಯದಲ್ಲಿ ಯಾರು ಪರಮಾತ್ಮನಾಗಿದ್ದಾರೋ ಅವರೇ ತಮ್ಮ ಕಣ್ಣ ಮುಂದೆ ಸ್ವತಃ ಇದ್ದಾರೆ ಅಂತ ಹೇಳ್ಬಿಟ್ಟು ಭೀಷ್ಮಾಚಾರ್ಯರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಈಗ ಕೃಷ್ಣನನ್ನ ಅವರು ಪೂಜಿಸ್ತಾ ಇದ್ದಾರೆ. ಅವನ ಮಹಿಮೆಯನ್ನು ಬಲ್ಲವರಾದ್ರಿಂದ ಭೀಷ್ಮರು ಅವನನ್ನ ಯಥೋಚಿತವಾಗಿ ಪೂಜಿಸಿದರು. ಭಾವಾರ್ಥ, ಶಿಲ ಪ್ರಭುಪಾದವರಿಂದ ಶಿಲ ಪ್ರಭುಪಾದವರಿಗೆ ಜಯವಾಗಲಿ. ಏಕಕಾಲದಲ್ಲಿ ಎಲ್ಲೆಲ್ಲೂ ಅಸ್ತಿತ್ವದಲ್ಲಿ ಇರುವುದರಿಂದ ಭಗವಂತನ ಸರ್ವಶಕ್ತತ್ವ ಪ್ರಕಟವಾಗಿದೆ. ಅವನು ಸದಾ ತನ್ನ ಶಾಶ್ವತ ಧಾಮವಾದ ಗೋಲೋಕ ವೃಂದಾವನದಲ್ಲಿ ನೆಲೆಸಿರುತ್ತಾನೆ. ಆದರೂ ಪ್ರತಿಯೊಬ್ಬನ ಹೃದಯದಲ್ಲೂ ನೆಲೆಸಿರುತ್ತಾನೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಅದೃಶ್ಯ ಅಣುವಿನಲ್ಲೂ ನೆಲೆಸಿರುತ್ತಾನೆ. ತನ್ನ ಅಂತರಂಗ ಶಕ್ತಿಯಿಂದಾಗಿ ಈ ಲೌಕಿಕ ಪ್ರಪಂಚದಲ್ಲಿ ತನ್ನ ಶಾಶ್ವತ ದಿವ್ಯ ರೂಪದಲ್ಲಿ ಗೋಚರಿಸುತ್ತಾನೆ. ಈ ಬಹಿರಂಗ ಶಕ್ತಿ ಅಥವಾ ಲೌಕಿಕ ಶಕ್ತಿಗೂ ಅವನ ಶಾಶ್ವತ ರೂಪಕ್ಕೂ ಏನೇನೂ ಸಂಬಂಧವಿಲ್ಲ. ಕೃಷ್ಣನನ್ನು ಯಥೋಚಿತವಾಗಿ ಪೂಜಿಸಿದ ಭೀಷ್ಮರಿಗೆ ಈ ಸತ್ಯಗಳೆಲ್ಲಾ ತಿಳಿದಿದ್ದವು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಈ ಶ್ಲೋಕದಿಂದ ನಾವ್ ಏನ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ನೋಡಿ ಇವಾಗ ಭೀಷ್ಮರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ. ಅವನು ಎಲ್ಲರ ಹೃದಯದಲ್ಲಿ ನೆಲೆಸಿರುವಂತಹ ಆ ಪರಮಾತ್ಮ ಯಾರಿದಾರೋ ಅವ್ರು ಬೇರೆ ಯಾರು ಅಲ್ಲ, ಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಗೆ ಈ ಶ್ಲೋಕದಿಂದ ಗೊತ್ತಾಗ್ತಿದೆ ಅಲ್ವಾ. ಈ ಶ್ಲೋಕ ಎಷ್ಟು ಮುಖ್ಯವಾದದ್ದು. ಸ್ವತಃ ಭೀಷ್ಮಾಚಾರ್ಯರೇ ಹೇಳ್ತಾ ಇದ್ದಾರೆ, ನನ್ನ ಮುಂದೆ ಯಾರು ನಿಂತಿದ್ದಾರೆ ಅವರು ಬೇರೆ ಯಾರು ಅಲ್ಲ, ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಯಾರನ್ನ ಹೇಳ್ತೀವೋ ಅವ್ರನ್ನೇ ಸ್ವತಃ ಕೃಷ್ಣ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಸೊ ಈ ಶ್ಲೋಕ ಅಷ್ಟು ಮುಖ್ಯವಾಗಿರೋದು. ಮತ್ತೆ ಭೀಷ್ಮಾಚಾರ್ಯರಿಗೆ ಏನೆಲ್ಲ ಗೊತ್ತಿದೆ ಅಂತಂದ್ರೆ, ದೇವೋತ್ತಮ ಪರಮ ಪುರುಷನ ಶಾಶ್ವತ ಧಾಮ ಗೋಲೋಕ ವೃಂದಾವನ. ಆದ್ರೆ ಅವರು ತನ್ನ ಅಂತರಂಗ ಶಕ್ತಿಯಿಂದ ಅವ್ರಿವಾಗ ಇಲ್ಲಿ ಈ ಭೌತಿಕ ಪ್ರಪಂಚಕ್ಕೆ ಬಂದಿದ್ದಾರೆ. ಮತ್ತೆ ಅವರು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾರೆ. ಮತ್ತೆ ಆ ಜಡ ವಸ್ತು ಅಂತ ನಾವೇನ್ ಹೇಳ್ತೀವೋ ಅಣುವಿನಲ್ಲೂ ಸಹ ಅವರು ಪರಮಾತ್ಮನಾಗಿ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಎಲ್ಲ ವಿಷಯಗಳನ್ನು ಸಹ ಭೀಷ್ಮಾಚಾರ್ಯರಿಗೆ ಸರಿಯಾಗಿ ಗೊತ್ತಿತ್ತು ಅಂತ ಹೇಳ್ತಿದ್ದಾರೆ. ಸತ್ಯ ಎಲ್ಲ ತಿಳಿದಿತ್ತು ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಮಾತಾಜಿ ಮಾತಾಜಿ ಇಲ್ಲಿ ಇದು ಭಾವಾರ್ಥದಲ್ಲಿ ಇದು ಶಾಶ್ವತ ರೂಪಕ್ಕೂ ಮತ್ತೆ ಈ ಲೌಕಿಕ ಶಕ್ತಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರಲ್ಲ, ಅದನ್ನೇನು ಆವೃತ್ತಿ ಅರ್ಥ ಮಾಡ್ಕೋಬೇಕು ಮಾತಾಜಿ? ಈ ಬಹಿರಂಗ ಶಕ್ತಿ ಅಥವಾ ಲೌಕಿಕ ಶಕ್ತಿಗೂ ಅವನ ಶಾಶ್ವತ ರೂಪಕ್ಕೂ ಏನೇನೂ ಸಂಬಂಧವಿಲ್ಲ. ಅಂದ್ರೆ ಇದು ಭೌತಿಕ ಶಕ್ತಿ ಕೂಡ ಭಗವಂತಂದೇ ಶಕ್ತಿ ಅಲ್ವಾ, ಬಹಿರಂಗ ಶಕ್ತಿ ಅಲ್ವಾ ಅದು ಕೂಡ? ಬಟ್ ಇಲ್ಲಿ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಓಕೆ ಮಾತಾಜಿ, ಈ ಬಹಿರಂಗ ಶಕ್ತಿ ಅಥವಾ ಲೌಕಿಕ ಶಕ್ತಿಗೂ ಅವನ ಶಾಶ್ವತ ರೂಪಕ್ಕೂ ಏನೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ್ಲೂ ಸಹ ಅವರು ಯಾವ ಶಾಶ್ವತ ರೂಪದಲ್ಲಿ ಇರ್ತಾರೋ ಅದೇ ರೂಪದಲ್ಲೇ ಬರ್ತಾರೆ ಅಂತ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳಿರೋದು ಅಲ್ವಾ. ತನ್ನ ಮೂಲ ರೂಪದಲ್ಲೇನೆ ಅವರು ಅವತರಿಸ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ ಮಾತಾಜಿ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮಾತಾಜಿ. ನಾನು ಇಂಗ್ಲಿಷ್ ಅಲ್ಲಿ ನೋಡ್ಬಿಟ್ಟು ಹೇಳ್ತೀನಿ ಈ ಸೆಂಟೆನ್ಸ್ ಏನಿದೆ ಅಂತ ಹೇಳ್ಬಿಟ್ಟು. ಇದು ಟ್ರಾನ್ಸ್ಲೇಷನ್ ಮಾಡಿರೋದಲ್ವಾ, ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಮಾತಾಜಿ. ಪಾಂಡುಪುತ್ರಾನ್ ಉಪಾಸೀನಾನ್ ಪ್ರಶ್ರಯ ಪ್ರೇಮ ಸಂಗತಾನ್ ಅಭ್ಯಾಚಷ್ಟಾನುರಾಗಾಶ್ರೈರ್ ಅಂದೀಭೂತೇನ ಚಕ್ಷುಷಾ. ಪಾಂಡು ಮಹಾರಾಜರ ಪುತ್ರರು ಮರಣಾಸನ್ನದರಾದ ತಮ್ಮ ತಾತನ ಬಗೆಗೆ ಉಕ್ಕಿದ ವಾತ್ಸಲ್ಯದಿಂದ ಮೂಕರಾಗಿ ಅವರ ಬಳಿ ಕುಳಿತಿದ್ದರು. ಇದನ್ನು ಕಂಡ ಭೀಷ್ಮರು ಅವರನ್ನು ಎದೆ ತುಂಬಿ ಅಭಿನಂದಿಸಿದರು. ಪ್ರೀತಿ ವಾತ್ಸಲ್ಯಗಳಿಂದ ಭಾವ ಪರವಶರಾದ ಭೀಷ್ಮರ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಉಕ್ಕಿದವು. ಭಾವಾರ್ಥ, ಶಿಲಪ್ರಭುಪಾದವರಿಂದ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಪಾಂಡು ಮಹಾರಾಜ ಗತಿಸಿದಾಗ ಅವನ ಮಕ್ಕಳೆಲ್ಲ ಚಿಕ್ಕವರಾಗಿದ್ದರು. ಆದುದರಿಂದ ಸಹಜವಾಗಿಯೇ ರಾಜಮನೆತನದ ಹಿರಿಯರ, ಅದರಲ್ಲೂ ಮುಖ್ಯವಾಗಿ ಭೀಷ್ಮರ ವಾತ್ಸಲ್ಯದ ಆಸರೆಯಲ್ಲಿ ಅವರು ಬೆಳೆದರು. ಕಾಲಾನುಕ್ರಮದಲ್ಲಿ ಪಾಂಡವರು ದೊಡ್ಡವರಾದ ಮೇಲೆ ದುರ್ಯೋಧನ ಮತ್ತು ಅವನ ದುಷ್ಟ ಕೂಟದವರ ಕುಟಿಲತೆಯಿಂದ ಮೋಸ ಹೋದರು. ಮುಗ್ಧರಾದ ಪಾಂಡವರು ವಿನಾಕಾರಣ ಕಷ್ಟಕ್ಕೆ ಸಿಲುಕಿದರೆಂದು ಭೀಷ್ಮರಿಗೆ ತಿಳಿದರೂ ರಾಜಕೀಯ ಕಾರಣಗಳಿಂದಾಗಿ ಅವರು ಪಾಂಡವರ ಪಕ್ಷ ವಹಿಸಲಾಗಲಿಲ್ಲ. ತಮ್ಮ ಜೀವನದ ಅಂತಿಮ ಕಾಲದಲ್ಲಿ ಯುಧಿಷ್ಠಿರನ ನೇತೃತ್ವದ ಬಳಿಗೆ ಬಂದು ವಿನೀತರಾಗಿ ಕುಳಿತ ತಮ್ಮ ಮಹೋನ್ನತ ಮೊಮ್ಮಕ್ಕಳನ್ನ ಕಂಡು ಆ ಮಹಾಯೋಧನಾದ ತಾತನಿಗೆ ಪ್ರೇಮದಿಂದ ಉಕ್ಕಿದ ಕಣ್ಣೀರನ್ನ ತಡೆಯಲಾಗಲಿಲ್ಲ. ಅಡೆತಡೆ ಇಲ್ಲದೆ ಬಾಷ್ಪಧಾರೆ ದಳ ಸುರಿಯಿತು. ಅತ್ಯಂತ ಧರ್ಮನಿಷ್ಠರಾದ ತಮ್ಮ ಮೊಮ್ಮಕ್ಕಳು ಅನುಭವಿಸಿದ ಅಪಾರ ಸಂಕಷ್ಟಗಳನ್ನ ಭೀಷ್ಮರು ಜ್ಞಾಪಿಸಿಕೊಂಡರು. ದುರ್ಯೋಧನನ ಸ್ಥಾನದಲ್ಲಿ ಯುಧಿಷ್ಠಿರ ಸಿಂಹಾಸನವನ್ನೇರಿದ್ದರಿಂದ ಭೀಷ್ಮರಿಗೆ ಅತೀವ ಸಂತೃಪ್ತಿಯಾಗಿತ್ತು. ಆದುದರಿಂದ ಅವರನ್ನ ಅಭಿನಂದಿಸಲಾರಂಭಿಸಿದರು ಅಂತ ಹೇಳ್ತಾರೆ ಅಲ್ವಾ. ಇದರಲ್ಲಿ ನಾವೇನೋ ಅರ್ಥ ಮಾಡ್ಕೋಬೇಕಾಗುತ್ತೆ. ಪಾಂಡು ಪುತ್ರರ
ಪಾಂಡು ಮಹಾರಾಜನ ಪುತ್ರರು ಇವಾಗ ತಾತನ ಹತ್ರ ಕುತ್ಕೊಂಡಾಗ ಅವ್ರು ಏನು ಮಾತಾಡೋದಕ್ಕೆ ಅವ್ರಿಗೆ ಏನು ಇಲ್ಲ ಅಲ್ವಾ, ಅವರೆಲ್ಲರನ್ನು ಸಹ ಈಗ ಮೂಕರಾಗಿ ಕುತ್ಕೊಂಡಿದ್ದಾರೆ ಅಲ್ವಾ. ಇವಾಗ ಭೀಷ್ಮಾಚಾರ್ಯರನ್ನ ಆ ಸ್ಥಿತಿಯಲ್ಲಿ ನೋಡಿದ್ರೆ ಅವ್ರಿಗೂ ಸಹ ತುಂಬಾನೇ ದುಃಖ ಆಗುತ್ತೆ. ಮೊದ್ಲೇನೆ ಈಗ ಯಾರು ಯುಧಿಷ್ಠಿರ ಅವನು ನನ್ನಿಂದನೇ ಇಂತಹ ಒಂದು ಏನು ಹತ್ಯಾಕಾಂಡ ನಡೆದಿದೆ ಅಂತ ಹೇಳ್ಬಿಟ್ಟು ಅವನು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ, ದುಃಖಿತನಾಗಿದ್ದಾನೆ. ಅದ್ರ ಜೊತೆ ಇವಾಗ ತಾತ ಈ ತರ ನಮ್ಮನ್ನೆಲ್ಲ ಎತ್ತಿ ಸಲುಹಿದಂತಹ ಆಡಿಸಿದಂತಹ ತಾತನ ಅವಸ್ಥೆನ ನೋಡಿದಾಗ ಖಂಡಿತ ಅವ್ರಿಗೆ ಬಾಯಿಂದ ಯಾವುದೇ ಒಂದು ಮಾತು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದ್ರೆ ಭೀಷ್ಮಾಚಾರ್ಯರಿಗೆ ತನ್ನ ಮೊಮ್ಮಕ್ಕಳ ಮನಸ್ಥಿತಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಅವರಿಂದ ಏನು ಅವರು ನಿರೀಕ್ಷಣೆ ಮಾಡ್ತಾ ಇಲ್ಲ, ಆದ್ರೆ ಅವ್ರಿಗೆ ಇವಾಗ ತುಂಬಾ ಖುಷಿ ಆಗ್ತಿದೆ ಅಲ್ವಾ. ಯಾಕೆಂದ್ರೆ ಇವಾಗ ಸಿಂಹಾಸನದಲ್ಲಿ ಯಾರು ಅರ್ಹ ವ್ಯಕ್ತಿ ಕುತ್ಕೋಬೇಕು ಅಂತ ಅವ್ರು ಇಚ್ಛೆ ಪಡ್ತಿದ್ರು, ಈಗ ಆ ಯುಧಿಷ್ಠಿರ ಈಗ ಸಿಂಹಾಸನವನ್ನ ಅಲಂಕರಿಸಿದಾನೆ. ಅದಕ್ಕೋಸ್ಕರ ಅವ್ರಿಗೆ ಇವಾಗ ತುಂಬಾನೇ ಸಂತೋಷ ಆಗ್ತಿದೆ. ಆ ಸಂತೋಷದಿಂದ ಅವ್ರಿಗೆ ಇವಾಗ ಆನಂದ ಬಾಷ್ಪ ಬರ್ತಾ ಇದೆ. ಅವ್ರು ಇವಾಗ ಪಾಂಡವರನ್ನ ಅವರು ಅಭಿನಂದಿಸ್ತಾ ಇದ್ದಾರೆ. ಕೊನೆಗೂ ನೀವು ಅಂದ್ರೆ ನೀವೆಷ್ಟು ಕಷ್ಟಪಟ್ರಿ, ಕೊನೆಗೆ ಇವಾಗಾದ್ರೂ ನೀವು ಸಿಂಹಾಸನವನ್ನ ನೀವು ಪಡ್ಕೊಂಡಿದ್ದೀರಾ, ಹಸ್ತಿನಾಪುರದ ಅಂದ್ರೆ ಇವಾಗ ಏನು ರಾಜರಾಗಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಇವಾಗ ಅಭಿನಂದನೆಯನ್ನ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಇದೆಲ್ಲ ಗೊತ್ತಿದೆ ಅಲ್ವಾ. ಪಾಂಡು ಮಹಾರಾಜ ಅವರು ಅಂದ್ರೆ ಅಕಾಲ ಮರಣವನ್ನ ಅಪ್ಪದಾಗ ಆಗ ಕುಂತಿ ಮಹಾರಾಣಿಗೆ ಇನ್ನ ತುಂಬಾ ಎಲ್ಲ ಮಕ್ಕಳು ಚಿಕ್ಕವರಿರ್ತಾರೆ, ಕುಂತಿ ಮತ್ತೆ ಮಾದ್ರಿಗೆ ಅಲ್ವಾ. ಅವ್ರನ್ನೆಲ್ಲ ನೋಡ್ಕೋಬೇಕಾಗಿರುವಂತಹ ಹೊಣೆಗಾರಿಕೆ ಭೀಷ್ಮರಿಗೆ ಬೀಳುತ್ತೆ. ಸೊ ಭೀಷ್ಮರು ಅವ್ರನ್ನ ತುಂಬಾ ಅಂದ್ರೆ ತುಂಬಾ ವಾತ್ಸಲ್ಯವಾಗಿ ಅವ್ರು ನೋಡ್ಕೋತಾ ಇರ್ತಾರೆ. ಆದ್ರೆ ಅವರೆಲ್ಲ ದೊಡ್ಡವ್ರಾಗ್ತಾ ಆಗ್ತಾ ಈಗ ದುರ್ಯೋಧನ ಹೇಗಾದ್ರೂ ಮಾಡಿ ಪಾಂಡವರನ್ನ ಅವರು ಮುಗಿಸ್ಬೇಕು. ಯಾಕಂತಂದ್ರೆ ಇವಾಗ ನಮ್ಮ ಈ ರಾಜ್ಯದಲ್ಲಿ ಅವ್ರು ಬದುಕಿದ್ರೆ ಪಾಲನ ಕೊಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಇಡಿಯಾಗಿ ಎಲ್ಲವನ್ನ ಅವರೇ ಅನುಭವಿಸ್ಬೇಕು ಒಂದು ಇಚ್ಛೆ ಯಾರು ಕೌರವರಿಗೆ ಇರುತ್ತೆ ಅಲ್ವಾ. ಸೊ ಇವಾಗ ವಿನಾಕಾರಣ ಅವರು ಕಷ್ಟಕ್ಕೆ ಸಿಲ್ಕೊಂಡ್ರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಭೀಷ್ಮಾಚಾರ್ಯರಿಗೆ ತುಂಬಾನೇ ದುಃಖ ಇರುತ್ತೆ. ಆದ್ರೆ ಅವ್ರು ಏನೋ ಒಂದು ಏನು ಅವ್ರ ಕೈಯಿಂದ ಏನೋ ಒಂದನ್ನ ಮಾಡುವಂತಹ ಸ್ಥಿತಿಯಲ್ಲಿ ಅವರು ಇರೋದಿಲ್ಲ. ಇದು ಭೀಷ್ಮಾಚಾರ್ಯರಿಗೆ ಯಾವಾಗ್ಲೂ ಅದು ದುಃಖದ ಒಂದು ವಿಷಯವೇ ಆಗಿರುತ್ತೆ. ಆದ್ರೆ ಈಗಾದ್ರೂ ಅವರೆಲ್ಲರೂ ಸಹ ಈಗ ಏನು ರಾಜ್ಯರಾಗಿದಾರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸಂತೋಷವನ್ನ ಪಡ್ತಾ ಇದಾರೆ. ಅದರಿಂದ ಅವ್ರಿಗೆ ಇವಾಗ ಆನಂದ ಬಾಷ್ಪ ಬರ್ತಾ ಇದೆ. ಅಹೋ ಕಷ್ಟಂ ಅಹೋ ಅನ್ಯಾಯಂ ಯದ್ಯೂಯಂ ಧರ್ಮ ನಂದನಾಹ ಜೀವಿತುಂ ನಾರ್ಹತಾ ಕ್ಲಿಷ್ಟಂ ವಿಪ್ರಧರ್ಮ ಅಚ್ಯುತಾಶ್ರಯಾಹ ವಿಪ್ರಧರ್ಮ ಅಚ್ಯುತಾಶ್ರಯಾಹ. ಸೊ ಇದು ನಾವು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂತ ಶ್ಲೋಕ ಇದು. ಸೊ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತ ನಾವು ನೋಡೋಣಂತೆ. ಭೀಷ್ಮರು ನುಡಿದರು, ಅಯ್ಯೋ ಪುಣ್ಯಾತ್ಮರೇ, ಧರ್ಮ ಪುತ್ರರಾದ ನೀವು ಎಷ್ಟೆಲ್ಲ ಭಯಂಕರ ನೋವು ಅನ್ಯಾಯಗಳನ್ನ ಅನುಭವಿಸಬೇಕಾಯಿತು. ಅಂತಹ ಕಷ್ಟಗಳಲ್ಲಿ ನೀವು ಬದುಕಲೇ ಅರ್ಹರಾಗಿರಲಿಲ್ಲ. ಬ್ರಾಹ್ಮಣರು, ದೇವರು ಮತ್ತು ಧರ್ಮವೇ ನಿಮ್ಮನ್ನು ರಕ್ಷಿಸಿತು ಅಂತ ಹೇಳ್ತಿದ್ದಾರೆ. ನೋಡಿ, ಅಹೋ ಕಷ್ಟಂ ಅಹೋ ಅನ್ಯಾಯಂ ಅಂತ ಹೇಳ್ತಿದ್ದಾರೆ ಅಲ್ವಾ. ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೆಲ್ಲ ಕಷ್ಟವನ್ನ ಪಟ್ರಿ, ಎಷ್ಟೆಲ್ಲ ಅನ್ಯಾಯಕ್ಕೆ ನೀವು ಒಳಗಾದ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಆದ್ರೆ ಅವ್ರು ಎಷ್ಟೆಲ್ಲ ಕಷ್ಟಕ್ಕೆ ಒಳಗಾಗಿದ್ದಾರೆ ಅಂತಂದ್ರೆ ಅಷ್ಟೆಲ್ಲ ಕಷ್ಟವನ್ನ ಅವರು ಅನುಭವಿಸ್ತಿದ್ದಾರೆ ಅಂತಂದ್ರೆ ಅವ್ರು ಬದುಕು ಉಳಿಯುವಂತಹ ಒಂದು ಸನ್ನಿವೇಶನೇ ಇರ್ಲಿಲ್ಲ ಪಾಂಡವರು. ಆದ್ರೆ ಇವ್ರೆಲ್ಲರನ್ನು ಸಹ ಬದುಕಿ ಉಳಿದಿದ್ದಾರೆ ಅಂತಂತಂದ್ರೆ ಅದಕ್ಕೆ ಏನು ಕಾರಣ, ಯಾರು ರಕ್ಷಣೆ ಮಾಡಿದ್ದಾರೆ ಅವ್ರನ್ನ, ಪಾಂಡವರನ್ನ ಅಂತಂತಂದ್ರೆ ಇಲ್ಲಿ ಹೇಳ್ತಾ ಇದಾರೆ ವಿಪ್ರ ಧರ್ಮ ಅಚ್ಯುತ ಆಶ್ರಯ ಅಂತ ಹೇಳ್ತಿದ್ದಾರೆ. ಬ್ರಾಹ್ಮಣ, ದೇವರು, ಧರ್ಮವೇ ನಿಮ್ಮನ್ನ ರಕ್ಷಿಸಿತು ಅಂತ ಹೇಳ್ಬಿಟ್ಟು ಇದು ನಾವು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಮುಂದೆ ನಮ್ಗೆ ಭೀಷ್ಮಾಚಾರ್ಯರು ತಿಳಿಸ್ತಾ ಹೋಗ್ತಾರೆ ಅಲ್ವಾ. ಪಾಂಡವರು ಅವ್ರಿಗೆ ಎಲ್ಲ ಇದೆ ಅಲ್ವಾ. ಅದರಲ್ಲಿ ಇವಾಗ ಧರ್ಮರಾಯ ಅವರು ಸಾಮಾನ್ಯರಾದವರಲ್ಲ ಅಲ್ವಾ, ಸಾಕ್ಷಾತ್ ಧರ್ಮರಾಯನ ಪುತ್ರ ಅವರು. ಮತ್ತೆ ಭೀಷ್ಮ ಅವ್ರಿಗೆ ಎಷ್ಟು ಏನು ಆನೆಗಳ ಬಲ ಇದೆ ಅಲ್ವಾ. ಮತ್ತೆ ಅರ್ಜುನ ಅವನ ಧನುರ್ವಿದ್ಯದಲ್ಲಿ ಎಷ್ಟು ನಿಪುಣನಾಗಿದ್ದಾನೆ. ಸೊ ಮತ್ತೆ ಮಹಾರಾಜನ ಮಕ್ಕಳು, ಕುರುವಂಶದ ಕುಡಿಗಳು ಅವರು. ಇಷ್ಟೆಲ್ಲ ಇದ್ದು ಇಷ್ಟೆಲ್ಲ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ಏನ್ ಅರ್ಥ ಅಲ್ವಾ. ನಮ್ಗೆ ಈ ಪ್ರಶ್ನೆ ಬರುತ್ತೆ ಅಲ್ವಾ. ಅದಕ್ಕೆಲ್ಲನೂ ಸಹ ಈಗ ಭೀಷ್ಮಾಚಾರ್ಯರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಧರ್ಮರಾಯನ ಮನಸ್ಥಿತಿ ಅವ್ರಿಗೆ ಗೊತ್ತಿದೆ. ಧರ್ಮರಾಯ ಎಷ್ಟು ಖಿನ್ನನಾಗಿದ್ದಾನೆ, ಇಷ್ಟೆಲ್ಲ ಏನು ಘನಘೋರವಾದ ಯುದ್ಧ ನಡೆದಿದೆ, ಅದಕ್ಕೆ ನಾನೇ ಕಾರಣ, ನಾನು ಆ ರಾಜನಾಗ್ಬೇಕು ಅನ್ನೋದಕ್ಕೇನೆ ಈ ಯುದ್ಧ ನಡೆದಿದ್ದು ಅಂತ ಹೇಳ್ಬಿಟ್ಟು ಅವನು ತುಂಬಾ ಅಂದ್ರೆ ನಾನು ಪಾಪಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಭೀಷ್ಮಾಚಾರ್ಯರಿಗೆ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಈಗ ಮುಂದಿನ ಶ್ಲೋಕದಲ್ಲಿ ಅವರು ತಿಳಿಸ್ತಾ ಹೋಗ್ತಾರೆ. ಭಾವಾರ್ಥ, ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದ ಮಹಾ ಕಗ್ಗೊಲೆಯಿಂದ ಯುಧಿಷ್ಠಿರ ಮಹಾರಾಜನ ಮನಸ್ಸು ಕ್ಷೋಭೆಗೊಂಡಿತ್ತು. ಭೀಷ್ಮರು ಇದನ್ನ ತಿಳಿದಿದ್ದರು. ಆದುದರಿಂದ ಅವರು ಯುಧಿಷ್ಠಿರ ಮಹಾರಾಜ ಅನುಭವಿಸಿದ ಭೀಕರ ಸಂಕಷ್ಟಗಳನ್ನ ಕುರಿತು ಮೊದಲು ಮಾತನಾಡಿದರು ಅಲ್ವಾ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಈಗ ಕೃಷ್ಣ ಇವರು ಪಾಂಡವರನ್ನ ಯಾಕೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಭೀಷ್ಮಾಚಾರ್ಯರ ಹತ್ರ ಅವರು ಎಲ್ಲ ಧರ್ಮ ತತ್ವಗಳನ್ನ ತಿಳ್ಕೊಳ್ಳಿ ಅಂತ ಕರ್ಕೊಂಡ್ ಬಂದಿದ್ದಾರೆ ಅಲ್ವಾ.
ಸೊ ಇವಾಗ ಭೀಷ್ಮಾಚಾರ್ಯರು ಅವರು ನೇರವಾಗಿ ಇಲ್ಲಿ ಧರ್ಮ ತತ್ವವನ್ನ ಬೋಧಿಸ್ತಿಲ್ಲ. ಯಾಕೆ ಅಂತಂದ್ರೆ ಈಗ ಯುಧಿಷ್ಠಿರ ಅದನ್ನ ಕೇಳಿಸ್ಕೊಳ್ಳುವಂತಹ ಒಂದು ಮನಸ್ಥಿತಿಯಲ್ಲಿ ಇಲ್ಲ ಅಲ್ವಾ. ಅವ್ರಿವಾಗ ತುಂಬಾ ದುಃಖದಲ್ಲಿದ್ದಾರೆ. ಇವಾಗ ಮೊದ್ಲು ಆ ದುಃಖದಿಂದ ಆ ಯುಧಿಷ್ಠಿರ ಹೊರಗಡೆ ಬಂದ್ರೆ ಅಷ್ಟನ್ನೇ ಈಗ ಭೀಷ್ಮಾಚಾರ್ಯರು ಅವರಿಗೆ ಧರ್ಮ ಬೋಧನೆಯನ್ನ ಮಾಡ್ಬೋದು ಅಲ್ವಾ, ಧರ್ಮ ತತ್ವಗಳನ್ನ ವಿವರಿಸ್ಬೋದು. ಸೊ ಇವಾಗ ಯಾರೋ ಒಬ್ರು ಹೇಳೋದ್ ಬೇಕಾಗಿಲ್ಲ. ಧರ್ಮರಾಯನ ಮನಸ್ಥಿತಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಈ ತರ ಇದೆ ಅಂತ ಹೇಳ್ಬಿಟ್ಟು ಅವರೇ ಬಾಯಿ ಬಿಟ್ಟು ಹೇಳೋದೇನ್ ಬೇಕಾಗಿಲ್ಲ. ಭೀಷ್ಮಾಚಾರ್ಯರಿಗೆ ಎಲ್ಲಾನು ಅರ್ಥ ಆಗ್ತಿದೆ ಅಲ್ವಾ, ಅವರ ಮೊಮ್ಮಕ್ಕಳ ಮನಸ್ಥಿತಿ ಅವ್ರಿಗೆ ಗೊತ್ತಿದೆ ಅಲ್ವಾ. ಅದಕ್ಕೋಸ್ಕರ ಈಗ ಅವರ ದುಃಖವನ್ನ ಹೋಗ್ಲಾಡಿಸಿಕೆ ಏನು ಯಥೋಚಿತವಾಗಿ ಏನನ್ನ ಹೇಳ್ಬೇಕೋ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಕಷ್ಟಕ್ಕೊಳಗಾದದ್ದು ಅನ್ಯಾಯದಿಂದಲೇ. ಈ ಅನ್ಯಾಯಕ್ಕೆ ಪ್ರತಿಯಾಗಿ ನ್ಯಾಯ ಪಡೆಯಲೆಂದೇ ಕುರುಕ್ಷೇತ್ರ ಯುದ್ಧ ನಡೆಯಿತು. ಆದುದರಿಂದ ನಡೆದ ಕಗ್ಗೊಲೆಯ ಬಗೆಗೆ ಯುಧಿಷ್ಠರನು ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಪಾಂಡವರನ್ನು ಯಾವಾಗಲೂ ಬ್ರಾಹ್ಮಣರು, ಭಗವಂತ ಮತ್ತು ಧರ್ಮತತ್ವಗಳು ರಕ್ಷಿಸಿವೆ ಎಂಬ ಸಂಗತಿಯನ್ನ ಭೀಷ್ಮರು ವಿಶೇಷವಾಗಿ ಹೇಳಬೇಕಾಗಿತ್ತು. ಈ 3 ಮುಖ್ಯ ತತ್ವಗಳಿಂದ ಅವರು ಎಲ್ಲಿಯವರೆಗೆ ರಕ್ಷಿತರಾಗಿರುತ್ತಾರೆಯೋ ಅಲ್ಲಿಯವರೆಗೆ ಅವರು ಹತಾಶರಾಗಲು ಕಾರಣವೇ ಇಲ್ಲ. ಹೀಗೆ ಭೀಷ್ಮರು ಯುಧಿಷ್ಠಿರ ಮಹಾರಾಜನ ವಿಷಣ್ಣತೆಯನ್ನು ದೂರ ಮಾಡುವಂತೆ ಅವನನ್ನು ಹುರಿದುಂಬಿಸಿದರು. ವ್ಯಕ್ತಿಯೊಬ್ಬನು ಎಲ್ಲಿಯವರೆಗೆ ಸತ್ಯನಿಷ್ಠ ಬ್ರಾಹ್ಮಣರ ಮತ್ತು ವೈಷ್ಣವರ ಮಾರ್ಗದರ್ಶನದಲ್ಲಿ ಧರ್ಮ ತತ್ವಗಳನ್ನ ಕಟ್ಟುನಿಟ್ಟಾಗಿ ಅನುಸರಿಸುತ್ತಾ ಸಂಪೂರ್ಣವಾಗಿ ಭಗವಂತನ ಇಚ್ಛಾನುವರ್ತಿಯಾಗಿರುತ್ತಾನೆಯೋ ಅಲ್ಲಿಯವರೆಗೆ ಜೀವನದ ಎಂತಹ ಪರೀಕ್ಷಾ ಪ್ರಸಂಗಗಳೇ ಎದುರಾದರೂ ಖಿನ್ನನಾಗಬೇಕಾದ ಕಾರಣವಿಲ್ಲ. ಈ ವಿಷಯದಲ್ಲಿ ಅಧಿಕಾರವಾಣಿಯಿಂದ ಮಾತನಾಡಬಲ್ಲವರಾದ್ದರಿಂದ ಭೀಷ್ಮರು ಈ ಸಂಗತಿಯನ್ನು ಪಾಂಡವರಿಗೆ ಮನದಟ್ಟು ಮಾಡಿಕೊಳ್ಳಲು ಉದ್ದೇಶಿಸಿದರು. ಇದು ಆಕ್ಚುಲಿ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು ತುಂಬಾ ಇದೆ. ನನಗೆ ಇದನ್ನ ಟ್ರೈ ಮಾಡ್ತೀನಿ ನಾನು ಅರ್ಥ ಮಾಡಿಸ್ಲಿಕ್ಕೆ. ಇದು ನಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾಗಿರುವಂತಹ ವಿಷಯ. ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು, ಇವಾಗ ನಮ್ಮ ಜೀವನದಲ್ಲಿ ನಾವ್ ಇವಾಗ ಭಕ್ತಿ ಮಾರ್ಗದಲ್ಲಿ ಬಂದ್ರೂ ಸಹ ನಮ್ಗೆ ಎಷ್ಟೊಂದು ಕಷ್ಟಗಳು ಬರ್ತಿರುತ್ತೆ ಅಲ್ವಾ. ಸೊ ನಾವ್ ಇವಾಗ ಎಷ್ಟು ಬೇಜಾರ್ ಮಾಡ್ಕೋತೀವಿ, ಇದೇನಿದು ನಾನು ಇವಾಗ ಭಗವಂತನ ಭಕ್ತಿಯನ್ನ ಮಾಡ್ತಾ ಇದೀನಿ, ಆದ್ರೆ ಇಲ್ಲಿ ಎಷ್ಟು ನಾನು ಕಷ್ಟವನ್ನ ಅನುಭವಿಸ್ತಾ ಇದೀನಿ. ನಾನು ಮೊದ್ಲೇ ಎಷ್ಟೋ ಚೆನ್ನಾಗಿದೆ, ನಾನು ಇಲ್ಲಿ ಭಕ್ತಿ ಮಾಡ್ಲಿಕ್ಕೆ ಬಂದ್ಮೇಲೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದ್ಮೇಲೆ ಇಷ್ಟೆಲ್ಲಾ ಕಷ್ಟಗಳು ಬರ್ತಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ ಅಲ್ವಾ. ಮತ್ತೆ ನಾವ್ ಎಷ್ಟೊಂದ್ ಜನ ಒಳ್ಳೆಯವರನ್ನ ನೋಡ್ತೀವಿ, ಅವ್ರು ಸಹ ಎಷ್ಟು ಕಷ್ಟವನ್ನ ಅನುಭವಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇರತ್ತೆ ಅಲ್ವಾ. ಇವಾಗ ಪಾಂಡವರು ಸಹ ಅದೇ ತರನೇ ಎಲ್ಲ ಅಷ್ಟ ಕಷ್ಟಗಳನ್ನ ಅವರು ಅನುಭವಿಸಿದ್ರು. ಸೊ ಇಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇವಾಗ ನಾವು ನಮ್ಮ ಕೈಯಿಂದ ಎಲ್ಲವನ್ನ ನಾವು ಮಾಡ್ತಾ ಇದೀವಿ, ಆದ್ರೂ ಸಹ ನಾವು ಅಲ್ಲಿ ಕಷ್ಟಕ್ಕೆ ಒಳಗಾಗ್ತಾ ಇದೀವಿ ಅಂತಂದ್ರೆ ಅದು ಭಗವಂತನ ಇಚ್ಛೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಇಲ್ಲಿ ನಾವು ಏನೆಲ್ಲ ಪಾಲನೆ ಮಾಡ್ತಾ ಇದೀವಿ, ನಾವು ಈಗ ಧರ್ಮ ತತ್ವಗಳನ್ನ ಅನುಸರಿಸ್ತಾ ಇದೀವಿ. ಮತ್ತೆ ಅಲ್ಲಿ ನಾವು ಬ್ರಾಹ್ಮಣರು, ಅಂದ್ರೆ ವಿಪ್ರ ಅಂತಂದ್ರೆ ಬ್ರಾಹ್ಮಣರು, ಅವ್ರು ಏನ್ ಹೇಳ್ತಾ ಇರ್ತಾರೋ ಅದನ್ನ ನಾವಿಲ್ಲಿ ಪಾಲನೆ ಮಾಡ್ತಾ ಇದೀವಿ. ಮತ್ತೆ ಭಗವಂತನ ಅನುಗ್ರಹ ಇದೆ. ಈ 3 ಇದ್ದಾಗ್ಲೂ ಸಹ ನಾವು ಕಷ್ಟವನ್ನ ಅನುಭವಿಸ್ತಾ ಇದೀವಿ ಅಂತಂದ್ರೆ ಅದು ಭಗವಂತನ ಇಚ್ಛೆನೇ ಆಗಿರುತ್ತೆ. ಸೊ ಇವಾಗ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇವಾಗ ನಾವು ಭಕ್ತಿ ಮಾರ್ಗಕ್ಕೆ ಬಂದಾಗ ನಮ್ಮ ಉದ್ದೇಶ ಏನಿರುತ್ತೆ, ನಾವು ಆದಷ್ಟು ಬೇಗ ಭಗವಂತನೆಡೆಗೆ ಹೋಗ್ಬೇಕು ಅಂತ. ಆದ್ರೆ ನಾವು ಎಷ್ಟು ಪಾಪಗಳನ್ನ ನಾವು ಮಾಡಿರ್ತೀವಿ ಅಂತಂತಂದ್ರೆ, ಸೊ ಇವಾಗ ನಾವು ಅದನ್ನೆಲ್ಲ ನಾವು ಅನುಭವಿಸಿ ಹೋಗ್ಬೇಕಾಗತ್ತೆ. ಆದ್ರೆ ಇವಾಗ ನಮ್ಗೆ ಕೃಷ್ಣ ಏನ್ ಹೇಳಿದ್ದಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ ಅಂತ ಹೇಳಿದ್ದಾರೆ. ನಾವ್ ಇವಾಗ ಭಗವಂತನಿಗೆ ಶರಣಾಗಿದ್ದೀವಿ. ಇವಾಗ ಭಗವಂತ ಏನ್ ಮಾಡ್ಬೇಕು, ನಮ್ಮೆಲ್ಲ ಪಾಪಗಳನ್ನ ಅವರು ಹೋಗಲಾಡಿಸಿ ನಮ್ಮನ್ನ ಅವರು ಪಾಪ ಮುಕ್ತರನ್ನಾಗಿ ಮಾಡಿ ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆನ ನಮ್ಗೆ ಕೊಡ್ಬೇಕಾಗತ್ತೆ ಅಲ್ವಾ. ಆದ್ರೆ ಇಲ್ಲಿ ನೋಡಿದ್ರೆ ನಮ್ಗೆ ಇದೇನಿದು ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ ಅಂತಂದ್ರೆ, ಇವಾಗ ನಮ್ಗೆ ಭಗವಂತ ಅದನ್ನ ನಾವು ಆದಷ್ಟು ಬೇಗ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಮ್ಮನ್ನ ಅವರು ತಯಾರಿ ಮಾಡ್ತಾ ಇದ್ದಾರೆ. ನಮ್ಗೆ ಇವಾಗ ಎಷ್ಟೊಂದು ಕಷ್ಟಗಳನ್ನ ನಾವು ಇನ್ನೂ ಹೆಚ್ಚಾಗಿ ನಾವು ಅನುಭವಿಸ್ಬೇಕಾಗತ್ತೆ. ಆದ್ರೆ ಅದನ್ನ ನಮ್ಗೆ ಇವಾಗ ಭಕ್ತಿ ಮಾರ್ಗಕ್ಕೆ ಬಂದಿರೋದ್ರಿಂದ ಅದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದ್ರು ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಅವ್ರು ಒಂದ್ಸತಿ ತರಕಾರಿ ಕಟ್ ಮಾಡ್ಬೇಕಾದ್ರೆ ಅವ್ರ ಕೈ ಬೆರಳಿಗೆ ಒಂದ್ ಸ್ವಲ್ಪ ಗಾಯ ಆಗತ್ತೆ. ಸೊ ಅವಾಗ ಅವರು ಹೇಳ್ತಾರಂತೆ, ಅಂದ್ರೆ ನನಗೆ ಇನ್ನ ಹೆಚ್ಚು ತೊಂದರೆ ಆಗ್ಬೇಕಾಗಿತ್ತು, ಆದ್ರೆ ಭಗವಂತನ ಅನುಗ್ರಹದಿಂದ ಇದು ಬರೀ ನನ್ನ ಕೈ ಮಾತ್ರ ಒಂದ್ ಸ್ವಲ್ಪ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಸೊ ಅಂದ್ರೆ ನಮ್ಗುನು ಸಹ ಇನ್ನ ಹೆಚ್ಚು ತೊಂದರೆಗೆ ಒಳಗಾಗ್ಬೇಕಾಗಿತ್ತು, ಆದ್ರೆ ನಮ್ಗೆ ಇವಾಗ ಭಗವಂತ ಅವನ ಆಶ್ರಯಕ್ಕೆ ನಾವು ಬಂದಿರೋದ್ರಿಂದ ಅದು ಚಿಕ್ಕ ತೊಂದರೆಯಿಂದ ಅದು ಹೊರಟೋಗ್ತಾ ಇದೆ. ಮತ್ತೆ ನಮ್ಗೆ ಎಷ್ಟೊಂದು ತೊಂದರೆಗಳು ಯಾಕೆ ಬರ್ತಾ ಇದೆ ಅಂತಂದ್ರೆ, ನಾವು ಆದಷ್ಟು ಬೇಗ ನಾವು ನಮ್ಮ ಈ ಎಲ್ಲಾ ಪಾಪಗಳನ್ನ ನಾವು ಹೋಗ್ಲಾಡಿಸ್ಕೊಂಡು ಭಗವಂತನ ಲೋಕಕ್ಕೆ ಬೇಗ ಹೋಗ್ಬೇಕು. ಅದಕ್ಕೋಸ್ಕರ ನಮ್ಗೆ ಹೆಚ್ಚೆಚ್ಚು ಕಷ್ಟ ಬರ್ತಾ ಇದೆ. ಅಂದ್ರೆ ಭಕ್ತರಿಗೆ, ಅಂದ್ರೆ ನಾವು ಅಂತ ಹೇಳ್ತಾ ಇದೀವಿ, ಅಂದ್ರೆ ಭಕ್ತರಿಗೆ ಹೆಚ್ಚೆಚ್ಚು ಕಷ್ಟಗಳು ಬರುತ್ತೆ. ಅದಕ್ಕೆ ನಾವು ನೋಡ್ತೀವಿ. ಮತ್ತೆ ನಮ್ಗೆ ಇನ್ನ ಆಚಾರ್ಯರು ಅದನ್ನ ಹೇಗೆ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ನಾವು ಯಾವಾಗ್ಲೂ ಕಷ್ಟದಲ್ಲಿ ಇದ್ದಾಗ ನಾವು ಭಗವಂತನನ್ನ ತುಂಬಾ ಭಾವನೆಯಲ್ಲಿ ನಾವು ಅವ್ರನ್ನ ಪೂಜೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಅವರ ನಾಮವನ್ನ ನಾವು ಉಚ್ಚಾರಣೆ ಮಾಡ್ತೀವಿ ಅಲ್ವಾ. ನಾವ್ ಇವಾಗ ಕುಂತಿ ಮಹಾರಾಣಿಯ ಸ್ತುತಿಯನ್ನ ನಾವು ನೋಡಿದ್ವಿ ಅಲ್ವಾ.
ಜನ್ಮೈಶ್ವರ್ಯ ಶ್ರುತಶ್ರೀಭಿಹಿ ಏದ ಮದ ಅಪ್ಪುಮಾನ್ ಅಂತ ಹೇಳ್ತೀವಿ ಅಲ್ವಾ. ಅಂದ್ರೆ ಈ ಎಲ್ಲವೂ ಸಹ ಯಾರೆಲ್ಲ ಒಳ್ಳೆ ಕುಲದಲ್ಲಿ ಹುಟ್ಟಿರ್ತಾರೆ, ಅವರು ಐಶ್ವರ್ಯವಂತರಾಗಿರ್ತಾರೆ, ನೋಡ್ಲಿಕ್ಕೆ ಸುಂದರವಾಗಿ ಇರ್ತಾರೆ, ಜ್ಞಾನವಂತರಾಗಿರ್ತಾರೆ, ಅವರು ಭಗವಂತನ ನಾಮಸ್ಮರಣೆನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಅಡ್ಡ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಅಂದ್ರೆ ಇವೆಲ್ಲ ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ಅದೇ ಹೇಳ್ತಾರೆ ಅಲ್ವಾ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ಏನು ವ್ಯವಸಾಯಾತ್ಮಕ ಬುದ್ಧಿ ಸಮಾಧೌನ ವಿಧೀಯತೆ ಅಂತ ಹೇಳ್ತಾರೆ ಅಲ್ವಾ. ಯಾರಿಗೆ ಈ ಭೋಗ ವಿಲಾಸಗಳನ್ನ ಅನುಭವಿಸ್ಬೇಕು ಅಂತ ಇರುತ್ತೋ ಅವರು ಭಗವಂತನ ಹತ್ರ ಅವರು ಏನು ನಿಷ್ಠರಾಗಿ ಅವರು ಭಗವಂತನ ಬಳಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಇವಾಗ ನಮ್ಗೆ ಭಗವಂತ ನಮ್ಮನ್ನ ಕಷ್ಟದಲ್ಲಿ ಇಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ವಾ. ಮತ್ತೆ ನಾವು ಕಷ್ಟದಲ್ಲಿ ಇದ್ದಾಗ ನಾವು ಭಗವಂತನನ್ನ ನಾವು ತುಂಬಾ ಏನು ಶುದ್ಧ ಮನಸ್ಸಿಂದ ನಾವು ಜಪ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಪೂಜೆ ಮಾಡ್ಲಿಕ್ಕೆ ಆಗ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ಲಿ ಸಾಧ್ಯ ಆಗತ್ತೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಇನ್ನ ಒಂದೆರಡು ವಿಷಯಗಳನ್ನ ಆಗಿತ್ತು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ. ಯಾಕಂದ್ರೆ ನಾವ್ ಯಾವತ್ತೂ ಸಹ ನಾವು ಈ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಬೇಜಾರ್ ಮಾಡ್ಕೊಳೋ ಹಾಗೆ ಇಲ್ಲ. ಭಗವಂತ ನಮ್ಮನ್ನ ಅವರ ಹತ್ರಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಇದನ್ನೆಲ್ಲಾ ಕಷ್ಟಗಳನ್ನ ಕೊಡ್ತಾ ಇದ್ದಾನೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಮುಖ್ಯವಾಗಿ. ಸಂಸ್ಥಿತೆ ಅತಿರತೆ ಪಾಂಡೌ ಕೃತಾ ಬಾಲ ಪ್ರಜಾವಧೂಹು ಯುಷ್ಮತ್ಕೃತೆ ಬಹೂನ್ ಕ್ಲೇಶಾನ್ ಪ್ರಾಪ್ತಾ ತೋಕವತಿ ಮುಹುಹು. ಅನುವಾದ: ಇನ್ನು ನನ್ನ ಸೊಸೆ ಕುಂತಿಯನ್ನು ಕುರಿತು ಹೇಳಬೇಕೆಂದರೆ, ಅತಿರಥನಾದ ಪಾಂಡುವಿನ ಮರಣಾನಂತರ ವಿಧವೆಯಾದ ಅವಳ ಕ್ಲೇಶಕ್ಕೆ ಎಣೆಯೇ ಇಲ್ಲ. ಮನೆ ತುಂಬ ಎಳೆಯ ಮಕ್ಕಳು ಬೇರೆ. ಮುಂದೆ ನೀವು ದೊಡ್ಡವರಾದ ಮೇಲೆ ಕೂಡ ನಿಮ್ಮ ಕಾರ್ಯಗಳಿಂದಾಗಿ ಅವಳು ಬಹಳ ಯಾತನೆಯನ್ನ ಅನುಭವಿಸಿದಳು. ಭಾವಾರ್ಥ: ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಕುಂತಿ ದೇವಿಯ ಸಂಕಷ್ಟಗಳಿಗಾಗಿ ಇಲ್ಲಿ ಶೋಕ ಇಮ್ಮಡಿಸಿದೆ. ಚಿಕ್ಕ ವಯಸ್ಸಿನಲ್ಲಿಯೇ ವಿಧವೆಯಾಗಿ ಎಳೆಯ ಮಕ್ಕಳನ್ನು ರಾಜವಂಶದಲ್ಲಿ ಬೆಳೆಸಲು ಅವಳು ಬಹಳ ಕಷ್ಟ ಪಡಬೇಕಾಯಿತು. ಮುಂದೆ ಅವಳ ಮಕ್ಕಳು ದೊಡ್ಡವರಾದ ಮೇಲೆ ಅವರ ಕಾರ್ಯಗಳಿಂದ ಅವಳ ಸಂಕಷ್ಟ ಮತ್ತು ಮುಂದುವರಿಯಿತು. ಅಂದರೆ ಕಷ್ಟಪಡುವುದೇ ಅವಳ ಹಣೆಯಲ್ಲಿ ಬರೆದಿತ್ತು. ಆದುದರಿಂದ ಬಂದುದನ್ನೆಲ್ಲ ವ್ಯಕ್ತಿಯು ವಿಹಲ್ವನಾಗದೆ ಸಹಿಸಿಕೊಳ್ಳಬೇಕು ಅಲ್ವಾ. ಸೊ ಇಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇವಾಗ ನಾವು ನಮ್ಮ ಮಕ್ಕಳನ್ನ ಮದುವೆ ಮಾಡಿ ಕೊಟ್ಟಾಗ ನಾವ್ ಎಷ್ಟೆಲ್ಲ ನೋಡ್ತೀವಿ ಅಲ್ವಾ. ಇವಾಗ ಎಲ್ಲವನ್ನ ನೋಡಿ ನಾವು ಅಲ್ಲಿ ಮಗುವನ್ನ ಕೊಟ್ಟಿರ್ತೀವಿ. ಅಂದ್ರೆ ಈ ಮನೆಗೆ ಹೋಗಿ ಅವಳು ಇದ್ರೆ ಇಲ್ಲಿ ಸುಖವಾಗಿರ್ತಾಳೆ ಅಂತ ಹೇಳ್ಬಿಟ್ಟು ನಾವು ಎಲ್ಲವನ್ನ ಮಾಡಿ, ಅಂದ್ರೆ ಎಲ್ಲವನ್ನ ನೋಡಿನೇ ನಾವು ಮದುವೆ ಮಾಡ್ತೀವಿ. ಆದ್ರೆ ಅಲ್ಲಿ ಹೋದಾಗ ಅವಳು ಸುಖವನ್ನ ಅನುಭವಿಸ್ತಿಲ್ಲ ಅಂತಂದ್ರೆ ಏನ್ ಅರ್ಥ ಮಾಡ್ಕೋಬೇಕಾಗತ್ತೆ? ಅವಳ ವಿಧಿಯಲ್ಲಿ ಅದು ಬರ್ದಿಲ್ಲ ಅಂತಾನೆ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಕುಂತಿ ಮಹಾರಾಣಿ ಸಾಮಾನ್ಯಲಾದವಳಲ್ಲ ಅಲ್ವಾ. ಸೊ ಅವಳು ತಂದೆ ಕಡೆನೂ ನೋಡಿದ್ರು ಸಹ ಇವಾಗ ಕೃಷ್ಣನ ಸಂಬಂಧಿ ಆಗ್ತಾಳೆ ಅಲ್ವಾ. ಮತ್ತೆ ಇಲ್ಲಿ ಪಾಂಡುರಾಜನನ್ನ, ಕುರುವಂಶದ ಮಗನಾದ ಪಾಂಡುರಾಜನನ್ನ ಅವಳು ಮದುವೆ ಆಗಿದ್ದಾಳೆ. ಮಹಾರಾಣಿ ಅಲ್ವಾ. ಮತ್ತೆ ಎಲ್ಲ ಸಕಲ ಗುಣ ಸಂಪನ್ನೆ ಆಗಿದ್ದಾಳೆ. ಮತ್ತೆ ತನ್ನ ಮಕ್ಕಳನ್ನು ಸಹ ಎಲ್ಲರೂ ಶೂರಾದಿಶೂರರಿದ್ದಾರೆ. ಆದ್ರೂ ಸಹ ಅವಳು ಕಷ್ಟವನ್ನ ಪಡಬೇಕಾಯ್ತು. ಅಂದ್ರೆ ಏನರ್ಥ ಅಂದ್ರೆ ಎಲ್ಲವೂ ಸಹ ಸರಿಯಾಗಿದೆ, ಆದ್ರೂ ಸಹ ಅವರು ಕಷ್ಟ ಪಡ್ತಿದ್ದಾರೆ ಅಂತಂದ್ರೆ ಏನರ್ಥ? ಭಗವಂತನಿಗೆ ಇಚ್ಛೆ ಇಲ್ಲ ಅಲ್ವಾ. ಸೊ ಭಗವಂತನ ಇಚ್ಛೆ ಏನಿದೆಯೋ ಅದೇ ನಡೆಯುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇವಾಗ ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ನಮ್ಮ ಕರ್ತವ್ಯನ ನಾವು ಸರಿಯಾಗಿ ಮಾಡ್ಬೇಕಾಗತ್ತೆ. ಎಲ್ಲವನ್ನ ಮಾಡಿದ್ರು ಸಹ ಅಲ್ಲಿ ಸರಿ ಹೋಗ್ತಿಲ್ಲ ಅಂತಂದ್ರೆ ಏನರ್ಥ? ಇದು ಭಗವಂತನ ಇಚ್ಛೆ ಅಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗತ್ತೆ ಅಲ್ವಾ. ಸೊ ಇವಾಗ ನಾವೇನೂ ಸರಿಯಾಗಿ ಮಾಡ್ದಲೆ ಅಲ್ಲಿ ಯಾವುದೋ ಒಂದು ಕಾರ್ಯ ಯಶಸ್ವಿ ಆಗಿಲ್ಲ ಅಂತಂದಾಗ ನಾವು ಭಗವಂತನ ಮೇಲೆ ಹಾಕೋ ಹಾಗಿಲ್ಲ ಅಲ್ವಾ. ನಾವು ನಮ್ಮ ಕಡೆಯಿಂದ 100% ಪ್ರಯತ್ನವನ್ನ ಮಾಡ್ಬೇಕು. 100% ಪ್ರಯತ್ನವನ್ನ ಮಾಡಿ ಅಲ್ಲಿ ಯಶಸ್ಸು ಸಿಕ್ಕಿಲ್ಲ ಅಂದಾಗ ನೀವು ಭಗವಂತನ ಮೇಲೆ ಹಾಕ್ಬೇಕಾಗತ್ತೆ. ಹೌದು, ಇದು ಭಗವಂತನ ಇಚ್ಛೆಗೆ ಅನುಗುಣವಾಗಿ ಇಲ್ಲ ಇದು ಅಂತ ಹೇಳಿ. ಅದನ್ನ ನಾವು ಇವಾಗ ಕುಂತಿ ಮಹಾರಾಣಿಯ ಪ್ರಸಂಗದ ನಾವು ನೋಡ್ಬಹುದು. ನೋಡಿ, ಇವಾಗ ಭೀಷ್ಮಾಚಾರ್ಯರಿಗೆ ಎಷ್ಟು ಬೇಜಾರಾಗ್ತಿದೆ ಅಲ್ವಾ. ಅವರ ಕುಲದಲ್ಲಿ ಬಂದಿರುವಂತಹ ಒಬ್ಬ ಸೊಸೆ, ಅವಳು ಯಾವುದೇ ಒಂದು ದೋಷ ಅನುಭವಿಸಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸು ಎಷ್ಟು ಕೊಡ್ತಾ ಇದೆ, ಅದನ್ನ ಅವ್ರು ಬಾಯಿ ಬಿಟ್ಟು ಹೇಳ್ತಾ ಇದ್ರಲ್ವಾ. ಪಾಂಡವರು ಅಂದ್ರೆ ನೀವೂನು ಸಹ ಎಷ್ಟು ಅಷ್ಟ ಕಷ್ಟಗಳನ್ನ ಅನುಭವಿಸಿದ್ರಿ. ಈಗ ಕುಂತಿ ಮಹಾರಾಣಿನೂ ಸಹ ಅವಳು ಎಷ್ಟು ಬೇಗ ಅವಳು ಚಿಕ್ಕ ವಯಸ್ಸಲ್ಲೇ ವಿಧವೆ ಆಗ್ತಾಳೆ. ಆಮೇಲೆ ಚಿಕ್ಕ ಮಕ್ಕಳನ್ನ ಸಲಹುವಂತ ಒಂದು ಜವಾಬ್ದಾರಿಯನ್ನ ಅವಳು ವಹಿಸ್ಕೋಬೇಕಾಗತ್ತೆ. ಅದಾದ್ಮೇಲೆ ಹೋಗ್ಲಿ, ನೀವೇನಾದ್ರೂ ದೊಡ್ಡವರಾದ್ಮೇಲೆ ಏನಾದ್ರೂ ಅವಳು ಸಂತೋಷ ಅನುಭವಿಸಿದ್ಲಾ ನೋಡಿದ್ರೆ ನೀವೂನು ಸಹ ಕೌರವರ ಜೊತೆ ಮನಸ್ತಾಪ ಮಾಡ್ಕೊಂಡು ಕಾಡಿಗೆ ಹೋಗ್ಬೇಕಾಗತ್ತೆ ಅಲ್ವಾ. ಇದನ್ನೆಲ್ಲ ಸಹ ಕುಂತಿ ಮಹಾರಾಣಿ ಅನುಭವಿಸ್ಬೇಕಾಯ್ತು. ಇದನ್ನ ನೋಡಿದ್ರೆ ಈಗ ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ಬರಿತಾ ಇದ್ದಾರೆ, ಅಂದ್ರೆ ಕಷ್ಟ ಪಡೋದೇ ಅವಳ ಹಣೆಯಲ್ಲಿ ಬರ್ದಿತ್ತು. ಆದುದರಿಂದ ಬಂದದನ್ನೆಲ್ಲ ವ್ಯಕ್ತಿಯು ವಿಹಲ್ವನಾಗದೆ ಸಹಿಸಿಕೊಳ್ಳಬೇಕು ಅಲ್ವಾ. ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ಅದನ್ನೇ ಹೇಳಿದು ಅಲ್ವಾ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ
ಅನಿತ್ಯ ತಾಂ ಸ್ಥಿತಿಕ್ಷಸ್ವ ಭಾರತ ಅಲ್ವಾ? ಹೌದು. ಹೇಗೆ ಮಳೆಗಾಲ ಬಂದ್ಮೇಲೆ ಚಳಿಗಾಲ ಬರುತ್ತೆ, ಚಳಿಗಾಲ ಬಂದ್ಮೇಲೆ ಮಳೆಗಾಲ ಬರುತ್ತೆ, ಅದು ಹಾಗೇನೆ ಉಳ್ಕೊಂಡಿಲ್ಲ, ಶಾಶ್ವತವಾಗಿ ಇರೋದಿಲ್ಲ ಅಲ್ವಾ? ಅದು ಬದಲಾವಣೆ ಆಗೇ ಆಗುತ್ತೆ ಅಲ್ವಾ? ಅದೇ ತರನೇ ನಮ್ಮ ಜೀವನದಲ್ಲಿ ದುಃಖಗಳು ಬಂದ್ರೆ ಅದು ಯಾವಾಗ್ಲೂ ಶಾಶ್ವತವಾಗಿರೋದಿಲ್ಲ. ದುಃಖಗಳು ಬಂದಾಗ ನಾವು ಅದನ್ನ ಸಹಿಸೋದನ್ನ ಕಲ್ತ್ಕೋಬೇಕು. ಸಹಿಸೋದನ್ನ ಕಲ್ತ್ಕೊಂಡ್ರೆ ಏನಾಗತ್ತೆ, ನಾವು ಸಹಿಸೋದನ್ನ ಕಲ್ತ್ಕೊಂಡು ಇವಾಗ ಭಗವಂತನ ಕೈಂಕರ್ಯ ಏನೆಲ್ಲಾ ಮಾಡ್ತಿದೀವೋ ಅದನ್ನ ನಾವು ಮುಂದುವರಿಸ್ಕೊಂಡು ಹೋದ್ರೆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಅಲ್ವಾ? ನಾವು ಇವಾಗ ಭಕ್ತಿ ರಸಾಮೃತ ಸಿಂಧುವಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ, ದಯಾಬಾಗ್ ಅಲ್ವಾ? ಅಂದ್ರೆ ನಾವು ಭಗವಂತನ ದಯೆಗೆ ನಾವು ಒಳಗಾಗ್ತೀವಿ. ಹೇಗೆ ಇವಾಗ ಒಬ್ಬ ತಂದೆಯ ಆಸ್ತಿ ಮಗನಿಗೆ ಅದು ಕಾನೂನು ಪ್ರಕಾರ ಬಂದೇ ಬರುತ್ತೆ ಅಲ್ವಾ? ಇವಾಗ ಮಗನಿಗೆ ಆ ತಂದೆಯ ಆಸ್ತಿ ಬರ್ಬೇಕಂತಂದ್ರೆ ಮಗ ಏನ್ ಮಾಡ್ಬೇಕು ನಾವು ತಿಳ್ಕೊಂಡ್ವಿ ಅಲ್ವಾ ಭಕ್ತಿ ರಸಾಮೃತ ಸಿಂಧು ಅಲ್ಲಿ ಲೆವೆಲ್ 3 ಅಲ್ಲಿ. ಯಾರು ಹೇಳ್ತೀರಾ? ತಂದೆ ಹೇಳ್ದಂಗೆ ನಡ್ಕೋಬೇಕು. ತಂದೆ ಹೇಳ್ದಂಗೆ ನಡ್ಕೋಬೇಕು. ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಾ? ಜವಾಬ್ದಾರಿಯುತನಾಗಿರ್ಬೇಕು. ಜವಾಬ್ದಾರಿಯುತನಾಗಿರ್ಬೇಕು. ಮತ್ತೆ ಹರೇ ಕೃಷ್ಣ. ಸಹಿಸ್ಕೋಬೇಕು, ಕರ್ತವ್ಯವನ್ನ ಮಾಡ್ಬೇಕು. ಇಲ್ಲ ಆಶಾ ಮಾತಾಜಿ ನೀವಿಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಯಲ್ಲಿ ಎಷ್ಟೇ ಕಷ್ಟ ಬಂದ್ರು ಅದನ್ನು ಸಹಿಸ್ಕೊಂಡು ಕೃಷ್ಣ ಪ್ರಜ್ಞೆ ಭಕ್ತಿಯಲ್ಲಿ ಮುಂದುವರಿಬೇಕು. ಓಕೆ, ಅದು ಇಲ್ಲಿದಕ್ಕೆ ಆನ್ಸರ್. ಬಟ್ ಇವಾಗ ಆಸ್ತಿ ಮಗುಗೆ ಬರ್ಬೇಕು ಅಂತಂದ್ರೆ ಆ ಮಗ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದೀನಿ. ವಿಧೇಯನಾಗಿರ್ಬೇಕು. ಇಲ್ಲ, ಅವ್ರು ವಿಧೇಯರಾಗ್ಲಿ ಅದು ಕಾನೂನು ಪ್ರಕಾರವಾಗಿ ಬಂದೇ ಬರುತ್ತೆ. ಅದನ್ನ ಉಳಿಸಿ ಅವನು ಮತ್ತೆ ಅದನ್ನ ಬೆಳೆಸೋನಾಗಿರ್ಬೇಕು. ಇಲ್ಲ, ಕಾನೂನು ಪ್ರಕಾರವಾಗಿ ಬಂದ್ಬಿಡುತ್ತೆ. ಮಗ ಎಂತವನೇ ಆಗಿರ್ಲಿ, ಅವ್ನ ಇವಾಗ ಕೋರ್ಟ್ ಹೋದ್ರೆ ಬಂದ್ಬಿಡುತ್ತೆ ಅವನಿಗೆ, ಕಾನೂನು ಪ್ರಕಾರವಾಗಿ ಅವನಿಗೆ ಆಸ್ತಿ ಬಂದ್ಬಿಡುತ್ತೆ ಅಲ್ವಾ? ಸೊ ಅದಕ್ಕೆ ಮಗ ಏನ್ ಮಾಡ್ಬೇಕು, ಅವನು ಜೀವಂತವಾಗಿರ್ಬೇಕು ಅಲ್ವಾ? ಜೀವಂತವಾಗಿದ್ರೆ ಅವನಿಗೆ ತಾನೇ ಬರುತ್ತೆ. ಅವನಲ್ಲಿ ಜೀವಂತವಾಗಿ ಇಲ್ಲ ಅಂತಂದ್ರೆ ಅವನಿಗೆ ಸಿಗೋದಿಲ್ಲ ತಂದೆಯ ಆಸ್ತಿ. ಅದೇ ತರನೇ ನಾವು ಸಹ ಏನೇ ಕಷ್ಟ ಬಂದ್ರು ಸಹ ನಾವು ಕೃಷ್ಣ ಪ್ರಜ್ಞೆಯಲ್ಲೇ ಇರ್ಬೇಕು. ನಾವು ಕೃಷ್ಣ ಪ್ರಜ್ಞೆ ಬಿಟ್ಟು ಹೋಗೋ ಆಗಿಲ್ಲ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ನಾವು ಎಲ್ಲಾ ಕಷ್ಟಗಳನ್ನ ಸಹಿಸ್ಕೊಂಡಿದ್ರೆ ನಾವು ಭಗವಂತನ ಕೃಪೆಗೆ ನಾವು ಬಂದ್ಬಿಡ್ತೀವಿ. ಭಗವಂತ ನಮ್ಮನ್ನ ಕಾನೂನು ಬದ್ಧವಾಗಿ ಅವನ ರಕ್ಷಣೆಗೆ ಅವ್ನು ತಗೊಳ್ಳೇಬೇಕಾಗತ್ತೆ. ಅದನ್ನ ನಮ್ಗೆ ಭಕ್ತಿ ರಸಾಮೃತ ಸಿಂಧುವಲ್ಲಿ ತಿಳಿಸಿಕೊಡ್ತಾರೆ ಅಲ್ವಾ? ನಾವು ಏನೇ ಕಷ್ಟ ಬಂದ್ರು ನಾವು ಕೃಷ್ಣ ಪ್ರಜ್ಞೆನ ಬಿಟ್ಟು ಇರಬಾರ್ದು. ಇವಾಗ ನಮ್ಗೆ ಏನಾದ್ರು ಮನೆಯಲ್ಲೇ ಆಗ್ಲಿ ಏನೇ ಕಷ್ಟ ಬಂದ್ರೆ ಅಥವಾ ನಮ್ಗೆ ಆರೋಗ್ಯದಲ್ಲಿ ಏನಾದ್ರು ಏರುಪೇರಾದ್ರೆ ನಾವ್ ಏನ್ ಮಾಡ್ತೀವಿ, ಇವತ್ತೊಂದ್ ದಿವಸ ಜಪ ಮಾಡೋದ್ ಬೇಡ, ನಾವು 16 ರೌಂಡ್ಸ್ ಮಾಡೋದ್ ಬೇಡ ಅಂತ ಅನ್ಕೊಂಡ್ಬಿಡ್ತೀವಿ ಅಲ್ವಾ? ಇಲ್ಲ, ನಾವ್ ಇನ್ನ ಹೆಚ್ಚು ಮಾಡ್ಬೇಕು. ನಮ್ಗೆ ಕಷ್ಟ ಬಂದಾಗ ಇನ್ನ ಹೆಚ್ಚು ನಾವು ಮಾಡ್ಬೇಕಾಗತ್ತೆ. ನಾವು ಆ ಕೃಷ್ಣ ಪ್ರಜ್ಞೆಯಲ್ಲಿ ನಾವ್ ಇನ್ನ ಹೆಚ್ಚು ಇದ್ರೆ ಅವಾಗ ಭಗವಂತನ ಏನು ಅವ್ರ ಕಾನೂನು ಬದ್ಧವಾಗಿ ಅವ್ರು ನಮ್ಮನ್ನ ನೋಡ್ಕೊಳ್ಳೇಬೇಕಾಗ್ಬಿಡುತ್ತೆ ಅಲ್ವಾ? ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮಾತಾಜಿ ಇಲ್ಲಿ ವಿಹ್ವಲ ಸಹಿಸ್ಕೊಳ್ಳಬೇಕಂದ್ರೆ ಅಂದ್ರೆ ಮಾತಾಜಿ ನಮ್ ಕಷ್ಟ ಬಂದ್ರಿಂದ ಸಹಿಸ್ಕೋಬೇಕು ಮಾತಾಜಿ. ಇವಾಗ ನಾವು ಏನ್ ಅನ್ಕೋತೀವಿ, ಅಯ್ಯೋ ಕೃಷ್ಣ ಪ್ರಜ್ಞೆಗೆ ಬಂದು ಇದೇನ್ ಇಷ್ಟು ಕಷ್ಟ ಪಡ್ತಾ ಇದೀವಿ, ಈ ಭಕ್ತಿನೂ ಬೇಡ ಏನು ಬೇಡ, ಈ ಕೃಷ್ಣನು ಬೇಡ ಅಂತ ಹೇಳ್ಬಿಟ್ಟು ನಾವು ಬಿಟ್ಟು ಹೋಗೋ ಹಾಗಿಲ್ಲ. ನಾವು ಸಹಿಸ್ಕೊಂಡು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮನ್ನ ನಾವು ಇರಿಸ್ಕೋಬೇಕು. ಅಂದ್ರೆ ನಾವು ಇವಾಗ ಹೇಗೆ ಆ ಮಗು ಬದುಕಿದ್ರೆ ಆಸ್ತಿ ಸಿಗುತ್ತೋ ಅದೇ ತರ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಕೃಷ್ಣನ ಕೃಪಾ ಕಟಾಕ್ಷ ನಮ್ಗೆ ಸಿಗುತ್ತೆ, ಕಾನೂನು ಬದ್ಧವಾಗಿ ಸಿಗುತ್ತೆ. ನಮ್ಗೆ ಅವ್ರು ಕೃಷ್ಣ ಮಾಡ್ಲೇಬೇಕು. ಅವರು ನಾವು ಕೃಷ್ಣನಿಗೆ ನಾವು ಏನ್ ಹೇಳ್ತೀವಿ, ಅಯ್ಯೋ ಈ ತರ ಮಾಡಿದರೆ ಕೃಷ್ಣನ್ ಭಕ್ತಿ ಮಾಡಿದಕ್ಕೆ ನಾನು ಈ ತರ ಆದೆ ಅಂತ ಹೇಳ್ಬಿಟ್ಟು ನಾವು ಕೃಷ್ಣ ಪ್ರಜ್ಞೆನ ಬಿಟ್ಟು ಹೊರಗಡೆ ಬಂದ್ರೆ ಕೃಷ್ಣ ಅವಾಗ ನಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿನ ಅವ್ರು ವಹಿಸ್ಕೊಳೋದಿಲ್ಲ. ನಾವು ಕೃಷ್ಣ ಪ್ರಜ್ಞೆಲೆ ಇಟ್ಕೊಂಡು ಎಲ್ಲಾ ಕಷ್ಟಗಳನ್ನ ಸಹಿಸ್ಕೊಂಡಿರೋ ನಾವು ಪಾಂಡವರನ್ನ ನೋಡ್ತಾ ಇದೀವಲ್ವಾ ಮಾತಾಜಿ, ಅವ್ರು ಎಷ್ಟು ಕಷ್ಟಗಳನ್ನ ಪಟ್ರು. ಅವ್ರು ಆದ್ರೂ ಸಹ ಅವ್ರು ಯಾವತ್ತೂ ಏನ್ ಕೃಷ್ಣ ನೀನ್ ನನ್ ಜೊತೆನೆ ಇದೆಯಾ, ನನ್ನ ಇಂಥ ಸ್ಥಿತಿಗೆ ತಂದಿದ್ಯಾ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಅಲ್ವಾ? ಎಲ್ಲವನ್ನ ಸಹಿಸ್ಕೊಂಡಿದ್ರು. ಸೊ ಅವರು ಕೃಷ್ಣನ ಕೃಪಾ ಕಟಾಕ್ಷಕ್ಕೆ ಅವರು ಒಳಗಾಗಿದ್ರು ಅಲ್ವಾ? ಅವ್ರು ಕಾನೂನು ಬದ್ಧವಾಗಿ ಅವರು ಅಂದ್ರೆ ಕೃಷ್ಣ ನೋಡ್ಕೋಬೇಕು ಆತರ. ಸರ್ವಕಾಲ ಕೃತಂ ಮನ್ಯೇ ಭವತಾಂ ಚಾಯದ ಪ್ರಿಯಂ ಸಪಾಲೋ ಯದ್ವಶೇ ಲೋಕೋ ವಾಯೋರಿವ ಘನಾವಲಿಹಿ. ಇದೆಲ್ಲದಕ್ಕೂ ಅನಿವಾರ್ಯವಾದ ಕಾಲವೇ ಕಾರಣ ಎಂದು ನನ್ನ ಅಭಿಪ್ರಾಯ. ಮೇಘ ಮಾಲೆಯನ್ನು ಗಾಳಿ ಎತ್ತಿಕೊಂಡು ಹೋದ ಹಾಗೆ ವಿಶ್ವದ ಪ್ರತಿಯೊಬ್ಬನೂ ಕಾಲದ ನಿಯಂತ್ರಣಕ್ಕೆ ಒಳಪಟ್ಟು ಚಲಿಸುತ್ತಾನೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇವಾಗ ಹೇಗೆ ಗಾಳಿ ಬಂದಿರೋ ಕಡೆ ಮೇಘ ಹೋಗ್ಲೇಬೇಕೋ ಅದೇ ತರನೇ ಎಲ್ಲವೂ ಸಹ ನಮ್ಮ ಜೀವನದಲ್ಲಿ ಏನೆಲ್ಲ ನಡೆಯುತ್ತೋ ಅದೆಲ್ಲದಕ್ಕೂ ಕಾರಣ ಈ ಕಾಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಗ್ರಹಾಂತರಗಳಲ್ಲಿ ಕಾಲದ ನಿಯಂತ್ರಣವಿರುವಂತೆ ಬ್ರಹ್ಮಾಂಡದ ಭೂಮ್ಯಾಂತರಿಕ್ಷಗಳಲ್ಲೆಲ್ಲ ಕಾಲದ ನಿಯಂತ್ರಣವಿದೆ. ಗಾಳಿಯ ಬಲದಿಂದ ಮೋಡಗಳು ಚಲಿಸುವಂತೆ ಸೂರ್ಯನೂ ಸೇರಿದಂತೆ ಎಲ್ಲಾ ಬೃಹತ್ ಗ್ರಹಗಳು ವಾಯುವಿನ ಬಲದಿಂದ ನಿಯಂತ್ರಿತವಾಗಿವೆ. ಹೀಗೆಯೇ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ.
ಗಾಳಿಯ ಬಲದಿಂದ ಮೋಡಗಳು ಚಲಿಸುವಂತೆ ಸೂರ್ಯನೂ ಸೇರಿದಂತೆ ಎಲ್ಲಾ ಬೃಹತ್ ಗ್ರಹಗಳು ವಾಯುವಿನ ಬಲದಿಂದ ನಿಯಂತ್ರಿತವಾಗಿವೆ. ಹೀಗೆಯೇ ಅನಿವಾರ್ಯವಾದ ಕಾಲವು ವಾಯುವಿನ ಚಲನವಲನಗಳನ್ನು ಇತರ ಮೂಲಾಂಶಗಳನ್ನು ನಿಯಂತ್ರಿಸುತ್ತದೆ. ಆದುದರಿಂದ ಸಮಸ್ತವು ಪರಮಾತ್ಮನ ಶಕ್ತಿಶಾಲಿ ರೂಪವಾದ ಮಹಾಕಾಲದಿಂದಲೇ ಈ ಲೌಕಿಕ ಜಗತ್ತಿನಲ್ಲಿ ನಿಯಂತ್ರಿತವಾಗುತ್ತದೆ. ಆದುದರಿಂದ ಕಾಲದ ಈ ಕಲ್ಪನಾತೀತ ಕ್ರಿಯೆಗಳಿಂದ ಯುಧಿಷ್ಠಿರ ದುಃಖ ಪಡಬೇಕಾಗಿಲ್ಲ. ಲೌಕಿಕ ಜಗತ್ತಿನ ನೆಲೆಯಲ್ಲಿರುವವರೆಗೆ ಪ್ರತಿಯೊಬ್ಬನು ಕಾಲದ ಪ್ರತಿಕ್ರಿಯೆಗಳನ್ನ ಸಹಿಸಿಕೊಳ್ಳಲೇಬೇಕಾಗುತ್ತದೆ. ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಫಲವನ್ನ ಈಗ ಅನುಭವಿಸುತ್ತಿದ್ದೇನೆಂದು ಯುಧಿಷ್ಠಿರ ಯೋಚಿಸುವುದು ಸರಿಯಲ್ಲ. ಅತ್ಯಂತ ಧರ್ಮನಿಷ್ಠನು ಐಹಿಕ ಜಗತ್ತಿನ ಸನ್ನಿವೇಶಗಳನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಧರ್ಮನಿಷ್ಠನಾದ ಮನುಷ್ಯನು ಸತ್ಯನಿಷ್ಠ ಬ್ರಾಹ್ಮಣರ ಮತ್ತು ವೈಷ್ಣವರ ಮಾರ್ಗದರ್ಶನದಲ್ಲಿ ಧರ್ಮ ತತ್ವಗಳನ್ನ ಅನುಸರಿಸುತ್ತಿರುವುದರಿಂದ ಭಗವಂತನಲ್ಲಿ ಶ್ರದ್ಧೆ ಹೊಂದಿರುತ್ತಾನೆ. ಈ 3 ಮಾರ್ಗದರ್ಶಕ ಸೂತ್ರಗಳು ಜೀವನದ ಗುರಿಯಾಗಿರಬೇಕು. ಅನಂತವಾದ ಕಾಲದ ಯುಕ್ತಿಗಳಿಂದ ಮನುಷ್ಯ ಕ್ಷೋಭೆಗೊಳ್ಳಬಾರದು. ಈ ಬ್ರಹ್ಮಾಂಡದ ಮಹಾನಿಯಂತ್ರಕನಾದ ಬ್ರಹ್ಮನೇ ಕಾಲದ ಅಧೀನನಾಗಿದ್ದಾನೆ. ಆದುದರಿಂದ ಧರ್ಮ ತತ್ವಗಳ ನಿಷ್ಠ ಅನುಯಾಯಿಯಾಗಿದ್ದರೂ ಕಾಲದ ನಿಯಂತ್ರಣಕ್ಕೆ ಒಳಗಾಗಿದ್ದೇನಲ್ಲ ಎಂದು ವ್ಯಕ್ತಿಯು ಗೊಣಗಬಾರದು ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂಡ್ರ ಹಾಗೇನೆ ಕಾಲ ಅಂತಂದ್ರೆ ಯಾರಂತ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ. ಕಾಲ ಯಾರು? ಭಗವಂತ. ಕೃಷ್ಣ ಅಲ್ವಾ? ಕೃಷ್ಣ ಏನ್ ಹೇಳ್ತಾರೆ ನಾನೇ ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ? ನಾನೇ ಕಾಲ, ಎಲ್ಲರನ್ನು ಅಂತ್ಯ ಮಾಡೋನು ನಾನೇ ಅಂತ ಹೇಳ್ತಾರೆ. ಮತ್ತೆ ನಾವು ಕಾಲ ರೂಪವನ್ನ ನೋಡಿದ್ವಿ ಅಲ್ವಾ? ಆ ವಿಶ್ವರೂಪದಲ್ಲಿ ನಾವು ಕಾಲ ರೂಪವನ್ನ ನೋಡಿದ್ವಿ. ಆ ಕಾಲ ರೂಪದಲ್ಲಿ ಕೃಷ್ಣ ಏನ್ ಮಾಡ್ತಾ ಇದ್ರು? ಅವರು ಆ ಭವಿಷ್ಯತ್ತನ್ನ ತೋರಿಸ್ತಾರೆ ಅರ್ಜುನನಿಗೆ ಅಲ್ವಾ? ಎಲ್ಲಾ ಸೇನೆ ಅಂದ್ರೆ ಆ ಅತಿರಥ ಮಹಾರಥರೆಲ್ಲ ಏನೆಲ್ಲ ಇದಾರೋ ಅವರೆಲ್ಲರನ್ನೂ ಸಹ ವೇಗವಾಗಿ ಕೃಷ್ಣನ ಬಾಯೊಳಗಡೆ ಅವರು ಹೋಗ್ತಾ ಇದ್ದಾರೆ. ಅಂದ್ರೆ ಅವ್ರು ಏನ್ ಅರ್ಥ? ಕೃಷ್ಣ ಎಲ್ಲರನ್ನ ಸಂಹಾರ ಮಾಡ್ತಾ ಇದ್ದಾನೆ. ಇವಾಗ ಅರ್ಜುನ ಏನಂತ ಯೋಚನೆ ಮಾಡಿದ್ರು? ನಾನ್ ಇವ್ರನ್ನೆಲ್ಲ ಸಂಹಾರ ಮಾಡ್ತಿದೀನಿ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು ಅಲ್ವಾ? ಆದ್ರೆ ಅಲ್ಲಿ ನಿಜವಾಗಿ ಯಾರು ಸಂಹಾರ ಮಾಡ್ತಿರೋದು? ಕೃಷ್ಣ ಅಲ್ವಾ? ಅವನು ಕಾಲನಾಗಿ ಅವ್ರೆಲ್ಲರನ್ನ ಅವರು ನಾಶ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಅವರು ಅರ್ಜುನನಿಗೆ ಏನ್ ಹೇಳ್ತಾ ಇದಾರೆ? ನೀನು ಇಲ್ಲಿ ಯುದ್ಧವನ್ನ ನೀನ್ ಮಾಡ್ತೀಯೋ ಇಲ್ವೋ, ಆದ್ರೆ ಇವರು ನನ್ನ ಯೋಜನೆಯಿಂದ ಇವರೆಲ್ಲ ಹತರಾಗಿ ಹೋಗಿದ್ದಾರೆ ಅಲ್ವಾ? ನೀನು ನನ್ನ ಯೋಜನೆಯಲ್ಲಿ ನೀನು. ಹರೇ ಕೃಷ್ಣ. ಅದೇ ಅವರು ಭಗವದ್ಗೀತೆಯಲ್ಲಿ ಹೇಳಿರೋದು, ಯಾರು ನನ್ಗೆ ಶರಣಾಗತ ಆಗೋದಿಲ್ವೋ ಅವ್ರಿಗೆ ನಾನು ಕಾಲನ ರೂಪದಲ್ಲಿ ಕಾಣಿಸ್ಕೊಂತೀನಿ ಅಂತ ಹೇಳ್ತಾರೆ. ಮಾತಾಜಿ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ಅವರು ಏನನ್ನ ನೋಡ್ತಾರೆ? ಅವರು ಅಂದ್ರೆ ಎಲ್ಲರನ್ನೂ ಸಹ ಹತರಾಗೋದನ್ನ ನೋಡ್ತಾರೆ. ಸೊ ನೀನು ಇದನ್ನ ಮಾಡ್ಲಿಲ್ಲ, ನೀನ್ ಮಾಡಿದ್ಯಾ ಅಂತ ಅನ್ಕೋತಾ ಇದೆಯಲ್ಲ, ಆದ್ರೆ ಇದನ್ನ ನಾನ್ ಮಾಡ್ತಾ ಇರೋದು. ಆದ್ರೆ ನೀನು ನನಗೆ ಆಯುಧವಾಗಿದ್ದಾಗ ನೀನ್ ಏನಾಗುತ್ತೆ? ನೀನು ಯಶಸ್ಸನ್ನ ಪಡಿತೀಯಾ, ಕೀರ್ತಿಯ ನೀನು ಪಡಿತೀಯಾ, ಅದಕ್ಕೋಸ್ಕರ ನೀನು ಎದ್ದೇಳು, ಯುದ್ಧ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ಸೊ ಇವಾಗ ನಮ್ಗಿಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಇವಾಗ ಗಾಳಿ ಏನ್ ಮಾಡುತ್ತೆ? ಆ ಮೋಡಗಳನ್ನ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸೋ ತರ ಮಾಡುತ್ತೆ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಎಲ್ಲ ಗ್ರಹಗಳನ್ನು ಸಹ ಈ ವಾಯುವಿನ ಬಲದಿಂದ ವಾಯುವಿನ ನಿಯಂತ್ರಣದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ವಾಯು ಯಾರ ನಿಯಂತ್ರಣದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ? ಇದು ಕಾಲನ ನಿಯಂತ್ರಣದಲ್ಲಿ ವಾಯು ಸಹ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಕಾಲ ಬೇರೆ ಯಾರು ಅಲ್ಲ, ಅದು ಪರಮಾತ್ಮನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಲೌಕಿಕ ಜಗತ್ತಿನಲ್ಲಿ ಆದುದರಿಂದ ಸಮಸ್ತವು ಪರಮಾತ್ಮನ ಶಕ್ತಿಶಾಲಿ ರೂಪವಾದ ಮಹಾಕಾಲದಿಂದಲೇ ಈ ಲೌಕಿಕ ಜಗತ್ತಿನಲ್ಲಿ ನಿಯಂತ್ರಿತವಾಗುತ್ತದೆ. ಆದುದರಿಂದ ಕಾಲದ ಈ ಕಲ್ಪನಾತೀತ ಕ್ರಿಯೆಗಳಿಂದ ಯುಧಿಷ್ಠಿರ ದುಃಖ ಪಡಬೇಕಾಗಿಲ್ಲ ಅಲ್ವಾ? ಯಾಕಂದ್ರೆ ಇದು ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ಕೈಯಲ್ಲಿ ಇಲ್ದಲೇ ಇರೋದಕ್ಕೆ ನಾವು ದುಃಖ ಪಡೋದು ಬೇಕಾಗಿಲ್ಲ. ನಾವು ಇವಾಗ ಕರೋನಾವನ್ನ ನೋಡಿದ್ವಿ ಅಲ್ವಾ? ನಾವೆಲ್ಲರೂ ಸಹ ಇವಾಗ ಅಮೆರಿಕ ಎಂತಹ ನಾವೇನು ಶಕ್ತಿಶಾಲಿ ರಾಷ್ಟ್ರ ಅಂತ ಹೇಳ್ಬಿಟ್ಟು ಅದು ಬಡಾಯಿ ಕೊಚ್ಕೋತಾ ಇತ್ತು. ಆದ್ರೂ ಸಹ ಎಲ್ಲರೂ ಸಹ 4 ಗೋಡೆಗಳ ಮಧ್ಯದಲ್ಲಿ ಅಂದ್ರೆ ಪ್ರಾಣವನ್ನ ಕಾಪಾಡ್ಕೊಳ್ಲಿಕ್ಕೆ 4 ಗೋಡೆಗಳ ಮಧ್ಯದಲ್ಲಿ ಉಳ್ಕೋಬೇಕಾಯ್ತು ಅಲ್ವಾ? ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅಂದ್ರೆ ಕಾಲನ ಕೈಯಲ್ಲಿ ನಾವು ನಾನೇನೋ ಒಂದು ಮಾಡ್ತೀನಿ ಅಂತ ನಾವು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ, ಸೊ ಕಾಲ ನಮ್ಮನ್ನ ಏನ್ ಮಾಡುತ್ತೋ ಅದಕ್ಕೆ ನಾವು ದುಃಖ ಪಡೋದ್ ಬೇಕಾಗಿಲ್ಲ ಅಂತ ಹೇಳ್ತಾ ಇದಾರೆ. ಲೌಕಿಕ ಜಗತ್ತಿನ ನೆಲೆಯಲ್ಲಿ ಇರುವವರೆಗೆ ಪ್ರತಿಯೊಬ್ಬನು ಕಾಲದ ಪ್ರತಿಕ್ರಿಯೆಗಳನ್ನ ಸಹಿಸಿಕೊಳ್ಳಬೇಕಾಗತ್ತೆ ಅಲ್ವಾ? ನಾವ್ ಇವಾಗ ಹಿರಣ್ಯಕಶಿಪುವನ್ನ ನೋಡಿದ್ವಿ ಅಲ್ವಾ? ಅವನು ಇವಾಗ ಎಲ್ಲ ಲೋಕಗಳನ್ನ ಅವನು ಜಯಿಸಿದ್ದ ಅಲ್ವಾ? ಅವನು ದೇವತೆಗಳನ್ನ ತನ್ನ ಕಾಲ ಅಡಿಯಲ್ಲಿ ಇಟ್ಕೊಂಡಿದ್ದ. ಆದ್ರೂ ಸಹ ಅವನು ಮರಣವನ್ನ ಅಪ್ಲೇಬೇಕಾಯ್ತು ಅಲ್ವಾ? ಎಲ್ಲರೂ ಸಹ ಇಲ್ಲಿ ಏನು ನೀತಿ ನಿಯಮಗಳನ್ನ ಇಟ್ಟಿದ್ದಾರೆ ಭಗವಂತ, ಅದಕ್ಕೆ ಎಲ್ಲರೂ ಒಳಗಾಗ್ಲೇಬೇಕಾಗತ್ತೆ. ಮತ್ತೆ ಇಲ್ಲಿ ಇನ್ನ ಒಂದ್ ಏನ್ ಹೇಳ್ತಿದ್ದಾರೆ? ಯುಧಿಷ್ಠಿರ, ನಾನು ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪದ ಫಲವನ್ನ ಈಗ ಅನುಭವಿಸ್ತಾ ಇದೀನಿ ಅಂತ ಯೋಚನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಹಂಗ್ ಹೇಳ್ತಿದ್ದಾರೆ ಅಂತಂದ್ರೆ, ಯಾರೆಲ್ಲ ಭಗವಂತನ ಸಹ ವರ್ತಿಗಳಾಗಿರ್ತಾರೋ ಅವರು ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನ ಅನುಭವಿಸ್ಲಿಕ್ಕೆ ಅವ್ರು ಬರೋದಿಲ್ಲ ಅಲ್ವಾ? ಅವರು ಭಗವಂತನ ಆಜ್ಞೆಯ ಮೇರೆಗೆ ಅವರು ಭಗವಂತನ
ಏನು ಆ ಲೀಲೆಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅವರು ಬರ್ತಾ ಇದ್ದಾರೆ ಅಷ್ಟೇ ಹೊರತು ಅವ್ರು ಹಿಂದೆ ಏನೋ ಒಂದು ಪಾಪ ಮಾಡಿದರೆ ಅದನ್ನ ಅನುಭವಿಸ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಧರ್ಮನಿಷ್ಠನು ಐಹಿಕ ಜಗತ್ತಿನ ಸನ್ನಿವೇಶಗಳನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಧರ್ಮನಿಷ್ಠನಾದ ಮನುಷ್ಯನು ಇವಾಗ ಈ ಮೂರನ್ನ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಧರ್ಮ, ವಿಪ್ರ ಮತ್ತೆ ಅಚ್ಯುತ, ಈ ಮೂರರ ಆಶ್ರಯದಲ್ಲಿ ಇದ್ರೆ ನಾವ್ ಯಾವ್ದೇ ಒಂದು ಸಮಯದಲ್ಲಿ ಇರ್ಬೇಕಾಗತ್ತೆ. ಇವಾಗ ನಮ್ ಜೀವನದಲ್ಲಿ ಕಷ್ಟಗಳು ಬಂದಾಗ ಅಯ್ಯೋ ನಾನು ಇಷ್ಟೆಲ್ಲ ಯಾಕಪ್ಪ ನಾನು ಫಾಲೋ ಮಾಡ್ಬೇಕಾಗತ್ತೆ, ಬೇರೆಯವರೆಲ್ಲ ನೋಡಿ ಆರಾಮಾಗಿದ್ದಾರೆ, ನಾನು ಅದೇ ತರ ಇರ್ಬೇಕು ಅಂತ ನಾವು ಯೋಚನೆ ಮಾಡೋಂಗಿಲ್ಲ. ಸೊ ನಾವು ನಮ್ಗೆ ಏನೇ ಒಂದು ಕಷ್ಟಗಳನ್ನ ಬಂದ್ರು ಅದು ಸಹಿಸ್ಕೊಂಡು ನಾವು ಧರ್ಮಯುತವಾಗಿ ನಡ್ಕೊಂಡು ಬ್ರಾಹ್ಮಣರ ಏನು ಮಾರ್ಗದರ್ಶನ ಇರುತ್ತೋ ಅದನ್ನ ಅನುಸರಿಸ್ತಾ ನಾವು ಆ ಭಗವಂತನ ಕೃಪೆಗೆ ಪಾತ್ರರಾಗಕ್ಕೆ ನಾವು ಏನೆಲ್ಲ ಬೇಕೋ ಅದನ್ನ ಮಾಡ್ತಾ ನಾವು ಜೀವನವನ್ನ ಮಾಡ್ಬೇಕು. ಇದೇ ನಮ್ಮ ಗುರಿಯಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅನಂತವಾದ ಕಾಲದ ಯುಕ್ತಿಗಳಿಂದ ಮನುಷ್ಯ ಕ್ಷೋಭೆಗೆ ಒಳಗಾಗಬಾರದು. ಈ ಬ್ರಹ್ಮಾಂಡದ ಮಹಾ ನಿಯಂತ್ರಕನಾದ ಬ್ರಹ್ಮನೇ ಕಾಲದ ಅಧೀನನಾಗಿದ್ದಾನೆ ಅಲ್ವಾ. ಅವನು ಎರಡನೇ ಸೃಷ್ಟಿಕರ್ತ ಅಲ್ವಾ. 14 ಲೋಕಗಳಲ್ಲಿ ಜೀವಿಗಳನ್ನ ಅವನು ಸೃಷ್ಟಿ ಮಾಡ್ತಾರೆ. ಆದ್ರೆ ಅವ್ರಿಗೂ ಸಹ ಆಯಸ್ಸು ಅಂತ ಇದೆ. ಅವರು ಸಹ ಬರೀ 100 ವರ್ಷಗಳ ಕಾಲ ಅಷ್ಟೇನೆ ಅವರು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ನಾವು ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ ಅಲ್ವಾ. ಅಂದ್ರೆ ನಾವ್ ಇವಾಗ ಭಗವಂತನ ದರ್ಶನವನ್ನ ನಾವು ಮಾಡ್ಬೇಕು ಅಂತಂದ್ರೆ ನಾವು ಅವನ್ನ ಒತ್ತಾಯ ಮಾಡೋ ಹಾಗಿಲ್ಲ ಅಲ್ವಾ. ನಾವು ಪ್ರಾರ್ಥನೆ ಮಾಡ್ಬೋದು ಅಷ್ಟೇನೆ. ಇವಾಗ ಹೇಗೆ ನಾವು ಸೂರ್ಯನನ್ನ ನೀನು ಉದಯಿಸು ಅಂತ ನಾವು ಹೇಳಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೂರ್ಯ ಯಾವಾಗ ಅವನು ಉದಯಿಸ್ಬೇಕೋ ಅವಾಗ್ಲೇ ಉದಯಿಸ್ತಾನೆ, ಯಾವಾಗ ಮುಳುಗ್ಬೇಕೋ ಹಾಗೆ ಅವನು ಮುಳುಗ್ತಾನೆ. ಸೊ ನಾವ್ ಇವಾಗ ಅದನ್ನ ನಾವು ಏನು ಒಪ್ಕೋಬೇಕಾಗತ್ತೆ ಅಷ್ಟೇನೆ. ನಾವು ಗುಣಗಾಡ್ಕೂಡ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಆದ್ರಿಂದ ಧರ್ಮ ತತ್ವಗಳ ನಿಷ್ಠ ಅನುಯಾಯಿಯಾಗಿದ್ದರೂ ಕಾಲದ ನಿಯಂತ್ರಣಕ್ಕೆ ಒಳಗಾಗಿದ್ದೇನಲ್ಲ ಎಂದು ವ್ಯಕ್ತಿಯು ಗೊಣಗಬಾರದು. ಯತ್ರ ಧರ್ಮ ಸುತೋ ರಾಜ ಗದಾ ಪಾಣಿರುಕೋದರಃ ಕೃಷ್ಣೋ ಸ್ತ್ರೀ ಗಾಂಡೀವಂ ಚಾಪಂ ಸುಹೃತ್ ಕೃಷ್ಣಸ್ತೋ ವಿಪತ್. ಅನುವಾದ: ಓ ಅನಿವಾರ್ಯವಾದ ಕಾಲದ ಪ್ರಭಾವವು ಎಷ್ಟೊಂದು ಆಶ್ಚರ್ಯಕರವಾದದ್ದು, ಅದನ್ನು ಹಿಂದು ಮುಂದೆ ಮಾಡಲಾಗುವುದಿಲ್ಲ. ಇಲ್ಲದಿದ್ದರೆ ಧರ್ಮಪಾಲಕ ದೇವತೆಯ ಪುತ್ರನಾದ ಯುಧಿಷ್ಠಿರ ಮಹಾರಾಜನ ಎದುರು, ಗದಾಯುಧದಲ್ಲಿ ಮಹಾವೀರನಾದ ಭೀಮನ ಎದುರು, ದಿವ್ಯಾಯುಧವಾದ ಗಾಂಡೀವವನ್ನು ಧರಿಸಿರುವ ಮಹಾ ಧನುರ್ವಿದ್ಯಾ ಕುಶಲಿ ಅರ್ಜುನನ ಎದುರು, ಎಲ್ಲಕ್ಕಿಂತ ಹೆಚ್ಚಾಗಿ ಪಾಂಡವರ ಪ್ರತ್ಯಕ್ಷ ಹಿತೈಷಿ ಭಗವಂತನ ಎದುರಿನಲ್ಲಿ ಇಷ್ಟೆಲ್ಲ ತಿರುವುಮುರುಗಳು ಯಾಕೆ ಆಗುತ್ತಿದ್ದವು ಅಲ್ವಾ. ನಾವ್ ಇವಾಗ ಕಾಲನ ನಿಯಮಕ್ಕೆ ಏನಿದೆಯೋ ಅದಕ್ಕೆ ನಾವೆಲ್ಲರೂ ಸಹ ಒಳಗಾಗ್ಲೇಬೇಕಾಗತ್ತೆ. ನಾವು ಗೊಣಗಾಡ್ಕೂಡ್ದು. ಈಗ ನಾವು ಪಾಂಡವರನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗತ್ತೆ. ಅವರೆಲ್ಲರೂ ಸಹ ಎಷ್ಟು ವೀರಾದಿ ವೀರರು, ಶೂರಾದಿ ಶೂರರಾಗಿದ್ದಾರೆ ಅಲ್ವಾ. ಸ್ವತಃ ಅವ್ರಿಗೇನೆ ಅಷ್ಟು ಶಕ್ತಿ ಇದೆ. ಅದ್ರ ಜೊತೆ ದೇವೋತ್ತಮ ಪರಮ ಪುರುಷರಾದ ಕೃಷ್ಣನ ಜೊತೆಯಲ್ಲಿದ್ದಾರೆ. ಕೃಷ್ಣನ ಜೊತೆಯಲ್ಲಿ ಇದ್ಕೊಂಡು ಅವ್ರು ಇಷ್ಟೆಲ್ಲ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ಅದು ಭಗವಂತನ ಇಚ್ಛೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಭಾವಾರ್ಥ: ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಪಾಂಡವರ ವಿಷಯದಲ್ಲಿ ಹೇಳುವುದಾದರೆ ಅವರಿಗೆ ಲೌಕಿಕ ಅಥವಾ ಆಧ್ಯಾತ್ಮಿಕ ಸಂಪನ್ಮೂಲಗಳಿಗೆ ಯಾವುದೇ ಕೊರತೆಯೂ ಇರಲಿಲ್ಲ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರಿಬ್ಬರು ಇದ್ದುದರಿಂದ ಲೌಕಿಕವಾಗಿ ಅವರು ಸುಸಜ್ಜಿತರಾಗಿದ್ದರು. ಇನ್ನು ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ದೊರೆಯೇ ಧರ್ಮದ ಪ್ರತೀಕವಾಗಿದ್ದ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ದೇವೋತ್ತಮ ಪರಮಪುರುಷನಾದ ಭಗವಾನ್ ಕೃಷ್ಣನೇ ಅವರ ಹಿತೈಷಿಯಾಗಿ ಅವರ ವ್ಯವಹಾರಗಳಲ್ಲಿ ವೈಯಕ್ತಿಕ ಕಾಳಜಿ ವಹಿಸಿದ್ದ. ಇಷ್ಟಾಗಿಯೂ ಪಾಂಡವರ ಪಕ್ಷದಲ್ಲಿ ಅನೇಕ ತಿರುವು ಮುರುಗಳಾದವು. ಧರ್ಮ ಕಾರ್ಯದ ಬಲವಿದ್ದರೂ, ಘನ ವ್ಯಕ್ತಿಗಳ ಶೌರ್ಯವಿದ್ದರೂ, ತಜ್ಞ ನಿರ್ವಹಣೆಯ ಬಲವಿದ್ದರೂ, ಭಗವಾನ್ ಕೃಷ್ಣನ ನೇರ ಉಸ್ತುವಾರಿಯಲ್ಲಿ ಶಸ್ತ್ರಾಸ್ತ್ರಗಳ ಬಲವಿದ್ದರೂ ಪಾಂಡವರು ಅನೇಕ ವಾಸ್ತವಿಕ ಸೋಲುಗಳನ್ನ ಅನುಭವಿಸಿದರು. ಇವನ್ನೆಲ್ಲ ಅನಿವಾರ್ಯವಾದ ಕಾಲದ ಪ್ರಭಾವವೆಂದೇ ಹೇಳಬಹುದು. ಕಾಲಕ್ಕೂ ಭಗವಂತನಿಗೂ ಅವಿನಾ ಸಂಬಂಧ. ಆದ್ದರಿಂದ ಕಾಲದ ಪ್ರಭಾವವೆಂದರೆ ಭಗವಂತನ ವಿವರಿಸಲಾಗದ ಇಚ್ಛೆಯೆಂದೇ ಸೂಚಿತವಾಗುತ್ತದೆ. ಸಂಗತಿ ಮನುಷ್ಯನ ಕೈಮೀರಿ ಹೋದಾಗ ಅದಕ್ಕಾಗಿ ಹಲುವಬೇಕಾದ ಅಗತ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಪಾಂಡವರಿಗೆ ವಿಷಯದಲ್ಲಿ ಹೇಳ್ಬೇಕಂತಂದ್ರೆ ಅವ್ರಿಗೆ ಯಾವ್ದಕ್ಕೂ ಕೊರತೆ ಇಲ್ಲ ಅಲ್ವಾ. ಲೌಕಿಕವಾಗಿ ನೋಡ್ಕೊಂಡ್ರು ಅವರೆಲ್ಲರೂ ಸಹ ಶಕ್ತಿಶಾಲಿಯಾಗಿದ್ದಾರೆ. ಭೀಮ ಮತ್ತೆ ಅರ್ಜುನ ಅವರೆಲ್ಲರೂ ಸಹ ಶಕ್ತಿಶಾಲಿಯಾಗಿದ್ದಾರೆ. ಮತ್ತೆ ಆಧ್ಯಾತ್ಮಿಕ ಸಂಪನ್ಮೂಲಕ್ಕೆ ಯೋಚನೆ ಮಾಡ್ಕೊಂಡ್ರೆ ಈಗ ಧರ್ಮರಾಯ ಅವನು ಧರ್ಮದ ಪ್ರತೀಕ ಆಗಿದ್ದಾನೆ ಅಲ್ವಾ. ಅವ್ರಿಗೆ ಯಾವ್ದ್ರಲ್ಲೂ ಕೊರತೆ ಇಲ್ಲ. ಮತ್ತೆ ಅದ್ರ ಜೊತೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನೇ ಅವರ ಹಿತೈಷಿಯಾಗಿ ಇದ್ದಾರೆ. ಮತ್ತೆ ಅವರು ಪ್ರತಿಯೊಂದು ವ್ಯವಹಾರದಲ್ಲಿ ಅವರೇ ಸ್ವತಃ ಕಾಳಜಿಯನ್ನ ಅವರು ವಹಿಸ್ತಾ ಇದ್ದಾರೆ. ಈಗಿದ್ರೂ ಸಹ ಪಾಂಡವರ ಪಕ್ಷದಲ್ಲಿ ಅನೇಕ ಏನು ತಿರುಮರುಗು ಆಯ್ತು ಅಂದ್ರೆ ನಾವು ಯೋಚನೆ ಮಾಡ್ಲಿರುವಂತಹ ಒಂದು ಕಷ್ಟಗಳನ್ನೆಲ್ಲ ಅವರು ಅನುಭವಿಸಿದರೆ ಅಂತಂದ್ರೆ ಏನರ್ಥ ಅಂತಂದ್ರೆ, ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ನಮ್ಗೆ ಧರ್ಮ ಕಾರ್ಯದ ಬಲ ಇದ್ರುನು, ಘನ ವ್ಯಕ್ತಿಗಳ ಶೌರ್ಯವಿದ್ರುನು, ತಜ್ಞ ನಿರ್ವಹಣೆಯ ಬಲವಿದ್ರುನು ಸಹ, ಮತ್ತೆ ಭಗವಾನ್ ಕೃಷ್ಣನ ನೇರ ಉಸ್ತುವಾರಿಯಲ್ಲಿ ಶಸ್ತ್ರಾಸ್ತ್ರಗಳ ಬಲವಿದ್ರುನು ಸಹ ಅವರೆಲ್ಲ ಅನೇಕ ಸೋಲುಗಳನ್ನ ಅನುಭವಿಸಿದರೆ ಅಂತಂದ್ರೆ ಇವೆಲ್ಲನೂ ಸಹ ಕಾಲದ ಪ್ರಭಾವವೇ ಅಂತಾನೆ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಇದೆಲ್ಲನೂ ಸಹ ಕಾಲ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಂತ ಹೇಳ್ತಾರೆ. ಕಾಲಕ್ಕೂ ಭಗವಂತನಿಗೂ ಅವಿನಾ ಸಂಬಂಧ.
ಕಾಲ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಸೊ ಇದೆಲ್ಲವನ್ನ ನಮ್ಗೆ ಒಬ್ಬ ವ್ಯಕ್ತಿ ಸಂತೋಷವಾಗಿ ಭೌತಿಕ ಪ್ರಪಂಚದಲ್ಲಿ ಬದುಕ್ಬೇಕು ಅನ್ನೋದಕ್ಕೆ ಏನೆಲ್ಲ ಇರ್ಬೇಕೋ ಅವೆಲ್ಲವೂ ನಮ್ಮಲ್ಲಿ ಇದೆ. ಆದ್ರೂ ನಾವು ಕಷ್ಟ ಪಡ್ತಾ ಇದ್ದೀವಿ ಅಂತಂದ್ರೆ ಇದು ಭಗವಂತನ ಇಚ್ಛೆ ಅಂತಾನೆ ನಾವು ಅನ್ಕೋಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಗೆ. ಸೊ ಇವಾಗ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು. ಸೊ ಇವಾಗ ನಮ್ಗೆ ಏನಾದ್ರೂ ಕಷ್ಟ ಬಂತಂತಂದ್ರೆ ಇದು ಭಗವಂತನ ಇಚ್ಛೆ. ನಾವು ಕಷ್ಟ ಪಡ್ತಿದೀವಿ ಅಂತಂದ್ರೆ ಭಗವಂತನ ಇಚ್ಛೆ. ಭಗವಂತನ ಯೋಜನೆಗಳು ಯಾವಾಗ್ಲೂ ಸಹ ಅದ್ಭುತವಾಗೇ ಇರುತ್ತೆ. ನಾವ್ ಯಾವಾಗ್ಲೂ ಸಹ ಈ ಭೌತಿಕವಾಗಿ ನಾವು ಯೋಚನೆ ಮಾಡ್ತೀವಿ ಅಲ್ವಾ, ಆದ್ರೆ ಭಗವಂತನ ಯೋಚನೆ ಯಾವಾಗ್ಲೂ ಆಧ್ಯಾತ್ಮಿಕವಾಗಿರುತ್ತೆ. ನನ್ನ ಮಗು ಬೇಗ ನನ್ನ ಲೋಕಕ್ಕೆ ಬರ್ಲಿ, ಈ ಭೌತಿಕ ಪ್ರಪಂಚ ಎಷ್ಟಿದ್ರು ಇದು ದುಃಖಾಲಯಂ ಅಶಾಶ್ವತಂ, ಇಲ್ಲಿರೋದ್ ಬೇಕಾಗಿಲ್ಲ, ನನ್ನ ಮಗು ನನ್ನ ಲೋಕಕ್ಕೆ ಬರ್ಲಿ ಅಂತಾನೆ ಭಗವಂತ ಯಾವಾಗ್ಲೂ ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಅನುಗುಣವಾಗಿ ಅವರು ಯೋಜನೆಗಳನ್ನ ಮಾಡ್ತಿರ್ತಾರೆ. ಆದ್ರೆ ನಮ್ಮ ಯೋಜನೆ ಏನಿರುತ್ತೆ, ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಸಂತೋಷವಾಗಿರ್ಬೇಕು ಅಂತ ಯೋಜನೆ ಇರುತ್ತೆ ಅಲ್ವಾ. ಇವಾಗ ನಾವು ಹರಿದಾಸ್ ಠಾಕೂರರನ್ನ ನೋಡಿದ್ವಿ ಅಲ್ವಾ. ಅವ್ರು ಎಂತಹ ಒಂದು ಕಷ್ಟವನ್ನ ಅನುಭವಿಸಿದ್ರು. ಅಂತಹ ಮಹಾನ್ ಭಕ್ತನಾಗಿದ್ರು ಸಹ ಅವರು ಆ 22 ಮಾರುಕಟ್ಟೆಗಳಲ್ಲಿ ಅವರು ಚಡಿ ಏಟನ್ನ ತಿನ್ಬೇಕಾಯ್ತು ಅಲ್ವಾ. ನಮ್ಗೆ ಅನ್ಸುತ್ತೆ ಅಲ್ವಾ, ಇದೇನಿದು ಈ ತರ ಭಗವಂತ ಯಾಕೆ ಇವ್ರಿಗೆ ಈ ತರ ಇವ್ರು ಕಷ್ಟವನ್ನ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅದ್ರಿಂದ ಅವ್ರು ನಮ್ಗೆ ಪಾಠವನ್ನ ಅವರು ತೋರಿಸ್ಕೊಡ್ತಾ ಇದಾರೆ. ಭಕ್ತರೆಲ್ಲರನ್ನೂ ಸಹ ಪಾಠವನ್ನ ನಮ್ಗೆ ತೋರಿಸ್ಕೊಡ್ತಾ ಇದಾರೆ. ಅವರೆಲ್ಲರೂ ಸಹ ಇದನ್ನ ಅನುಭವಿಸ್ತಾ ಇರೋದು ಹಿಂದಿನ ಜನ್ಮದಲ್ಲಿ ಮಾಡಿರೋ ಅಂತಹ ಕರ್ಮಗಳ ಫಲವನ್ನ ಅವರು ಇಲ್ಲಿ ಅನುಭವಿಸ್ತಾ ಇಲ್ಲ ಅಲ್ವಾ. ಅದನ್ನ ನಮ್ಗೆ ಇವಾಗ ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ನೋಡೋಣಂತೆ. ನಹ್ಯಸ್ಯ ಕರ್ಹಿಚಿದ್ ರಾಜನ್ ಪುಮಾನ್ ವೇದ ತಿಗ್ಸಿತಂ ಯದ್ವಿ ಜಿಜ್ಞಾಸೆಯ ಯುಕ್ತ ಮುಹ್ಯಂತಿ ಕವಯೋ ಹಪಿಹಿ. ಅನುವಾದ: ಹೇ ದೊರೆಯೇ, ಭಗವಂತನ ಶ್ರೀಕೃಷ್ಣನ ಯೋಜನೆಯನ್ನು ಯಾರೂ ಅರಿಯಲಾರರು. ಮಹಾದಾರ್ಶನಿಕರು ಕೂಡ ಸಮಗ್ರವಾಗಿ ಜಿಜ್ಞಾಸೆ ಮಾಡಿದರೂ ದಿಗ್ಭ್ರಾಂತರಾಗಿದ್ದಾರೆ. ನೋಡಿ, ಶ್ರೀಕೃಷ್ಣನ ಈ ಯೋಜನೆಯನ್ನ ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾವು ಏನು ಮಹಾದಾರ್ಶನಿಕರು ಅಂತ ನಾವ್ ಏನ್ ಹೇಳ್ತೀವಿ ಅಂದ್ರೆ ಅವರು ತ್ರಿಕಾಲ ಜ್ಞಾನಿಗಳು, ಹಿಂದೆ ಮುಂದೆ ಆಗೋದು ಎಲ್ಲವೂ ಸಹ ಬಲ್ಲವರು ಅಂತ ನಾವ್ ಏನಂತ ಹೇಳ್ತೀವೋ ಅವ್ರಿಗೂ ಸಹ ಭಗವಂತನ ಯೋಜನೆಯನ್ನ ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾವು ಭಗವದ್ಗೀತೆ ಸಹ ನಾವು ಅದನ್ನೇ ನೋಡಿದ್ವಿ ಅಲ್ವಾ. ಆ ಕರ್ಮ ವಿಕರ್ಮ ಅಕರ್ಮದ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ, ಆ ಕರ್ಮ ವಿಕರ್ಮ ಅಕರ್ಮವನ್ನ ಪಂಡಿತರು ಸಹ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವರು ಸಹ ಆ ವಿಷಯದಲ್ಲಿ ಗೊಂದಲಕ್ಕೆ ಒಳಗಾಗ್ಬಿಡ್ತಾರೆ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳೋದ್ರಲ್ಲಿ ಅವ್ರನ್ನು ಸಹ ಎಡುತ್ತಾರೆ ಅಂತ ಹೇಳ್ಬಿಟ್ಟು ಕೃಷ್ಣನೇ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಭಾವಾರ್ಥ: ಶಿಲ ಪ್ರಭುಪಾದವರಿಗೆ ಜಯವಾಗಲಿ. ತಾನು ಹಿಂದೆ ಮಾಡಿದ ಪಾಪ ಕೃತ್ಯಗಳು ಮತ್ತು ತತ್ಪರಿಣಾಮವಾಗಿ ಉಂಟಾದ ಯಾತನೆಗಳು, ಇವುಗಳಿಂದ ಯುಧಿಷ್ಠಿರ ಮಹಾರಾಜನಿಗೆ ಉಂಟಾಗಿದ್ದ ದಿಗ್ಭ್ರಮೆಯು 12 ಮಹಾಜನರಲ್ಲಿ ಒಬ್ಬರಾದ ಮಹಾ ಆಚಾರ್ಯರಾದ ಭೀಷ್ಮರಿಂದ ಸಂಪೂರ್ಣವಾಗಿ ತೊಡೆದು ಹೋಯಿತು ಅಲ್ವಾ. ಇವಾಗ ಇಷ್ಟೆಲ್ಲ ಅವರು ಹೇಳ್ತಾರೆ ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ನೀನ್ ಏನೆಲ್ಲ ಕಷ್ಟವನ್ನ ಪಟ್ಟಿದೀಯಾ ತಿಳಿಯಾಗ್ತಾ ಇದೆ. ಅವರು ಸಮಾಧಾನ ಪಡ್ತಾ ಇದ್ದಾರೆ. ಮಹಾಚಾರ್ಯರಾದ ಭೀಷ್ಮರಿಂದ ಸಂಪೂರ್ಣವಾಗಿ ತೊಡೆದು ಹೋಯಿತು. ಅನಾದಿ ಕಾಲದಿಂದಲೂ ಶಿವ ಬ್ರಹ್ಮರಂತಹ ದೇವತೆಗಳೇ ಮೊದಲಾಗಿ ಯಾರೊಬ್ಬರೂ ಭಗವಂತನ ನಿಜವಾದ ಯೋಜನೆಯನ್ನ ಅರಿತುಕೊಳ್ಳಲಾಗಲಿಲ್ಲ ಅಲ್ವಾ. ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ಅದನ್ನೇ ಹೇಳ್ತಾರೆ ಅಲ್ವಾ. ನನ್ನನ್ನ ದೇವತೆಗಳು ಸಹ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಋಷಿ ಮುನಿಗಳು ಸಹ ನನ್ನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಗವಂತ ಆದಿ ಪುರುಷ, ಅವರೇ ಮೊದಲು ಬಂದವರು. ಅವ್ರ ಬಗ್ಗೆ ಅವ್ರು ಬಂದ ಮೇಲೆ ಬಂದವ್ರಿಗೆ ಯಾರಿಗೂ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವಾಗ ನಮ್ಮ ತಂದೆ ತಾಯಿಗಳ ಬಗ್ಗೆ ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ನಮ್ಗಿಂತ ಮೊದಲು ಬಂದವರು, ನಾವು ಆಮೇಲೆ ಬಂದವರು. ಇವಾಗ ನಮ್ಮ ತಂದೆ ತಾಯಿಗಳು ಅವರ ಕುರಿತಾಗಿ ನಮ್ಗೆ ಹೇಳಿದ್ರೆ ಮಾತ್ರ ನಾವು ಪರಿಪೂರ್ಣವಾಗಿ ನಮ್ಮ ತಂದೆ ತಾಯಿಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ನಿಜವಾದ ಯೋಜನೆಯನ್ನ ಅರಿತುಕೊಳ್ಳಲಾಗಲಿಲ್ಲ ಎಂಬ ಸಂಗತಿಯನ್ನ ಭೀಷ್ಮರು ಯುಧಿಷ್ಠಿರ ಮಹಾರಾಜನಿಗೆ ಮನದಟ್ಟು ಮಾಡಿಕೊಡಲು ಬಯಸಿದ್ದರು ಎಂದ ಮೇಲೆ ನಾವೇನು ಅರ್ಥ ಮಾಡಿಕೊಳ್ಳಬಹುದು. ಅನಾದಿ ಕಾಲದಿಂದಲೂ ಶಿವ ಬ್ರಹ್ಮನಂತಹ ದೇವತೆಗಳೇ ಮೊದಲಾಗಿ ಯಾರೊಬ್ಬರೂ ಭಗವಂತನ ನಿಜವಾದ ಯೋಜನೆಯನ್ನ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ಎಂಬ ಸಂಗತಿಯನ್ನ ಭೀಷ್ಮರು ಯುಧಿಷ್ಠಿರ ಮಹಾರಾಜನಿಗೆ ಮನದಟ್ಟು ಮಾಡಿಕೊಡಲು ಬಯಸಿದ್ದರು ಎಂದ ಮೇಲೆ ನಾವೇನು ಅರ್ಥ ಮಾಡಿಕೊಳ್ಳಬಹುದು ಅಲ್ವಾ. ಸೊ ಇವಾಗ ಭೀಷ್ಮರೇ ಹೇಳ್ತಾ ಇದ್ದಾರೆ, ಶಿವ ಬ್ರಹ್ಮ ಅವ್ರಿಗೇನೆ ಭಗವಂತನ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅಂದ್ಮೇಲೆ ನಾವು ಭಗವಂತನ ಯೋಜನೆಯನ್ನ ನಾವೇನು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ನಾವು ಹುಲು ಮಾನವರು ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಅದರ ಬಗೆಗೆ ವಿಚಾರ ಮಾಡುವುದು ನಿರರ್ಥಕ. ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಭಗವಂತ ಹೀಗ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಋಷಿಗಳ ವ್ಯಾಪಕವಾದ ತಾತ್ವಿಕ ಜಿಜ್ಞಾಸೆಗಳು ಕೂಡ ಭಗವಂತನ ಯೋಜನೆ ಏನೆಂದು ಖಚಿತವಾಗಿ ತಿಳಿದುಕೊಳ್ಳಲಾರರು. ಋಷಿಗಳಿಗೂ ಸಹ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಯೋಜನೆ ಏನು ಅಂತ. ಇದಕ್ಕೆ ಅತ್ಯುತ್ತಮವಾದ ಉಪಾಯವೆಂದರೆ ಮಾತನಾಡದೆ ಸುಮ್ಮನೆ ಭಗವಂತನ ಅನುಜ್ಞೆಗಳನ್ನ
ಅನುಸರಿಸುವುದು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ರೆ, ನಾವು ತುಂಬಾ ಅರ್ಥ ಮಾಡ್ಕೊಳ್ಲಿಕ್ಕೆ ಹೋಗೋ ಹಾಗೆ ಇಲ್ಲ ನಾವು. ಯಾಕಂದ್ರೆ ದೇವತೆಗಳಿಗೆ, ಋಷಿ ಮುನಿಗಳಿಗೆ, ಬ್ರಹ್ಮ ಶಿವರಿಗೆ ಅರ್ಥ ಆಗ್ತಾ ಇಲ್ಲ ಭಗವಂತನ ಯೋಜನೆ ಅಂದಾಗ, ನಾವು ಸಾಮಾನ್ಯ ಮನುಷ್ಯರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ನಾವು ಅಷ್ಟೊಂದು ಯೋಚನೆ ಮಾಡ್ಕೊಡುದು. ನಾವ್ ಏನು ಯೋಚನೆ ಮಾಡ್ದಲೆ ಭಗವಂತನ ಆಜ್ಞೆ ಏನಿದೆ ಅದನ್ನ ಮಾತ್ರ ನಾವು ಪಾಲನೆಯನ್ನ ಮಾಡ್ಕೊಂಡು ಹೋಗ್ಬೇಕು. ಭಗವಂತನ ಅನುಜ್ಞೆಗಳನ್ನ ಸುಮ್ಮನೆ ಅನುಸರಿಸ್ಬೇಕು, ಮರು ಮಾತನಾಡದೆ ಅಂತ ಹೇಳ್ತಾರೆ. ಇದು ಉಪಾಯ, ಅತ್ಯುತ್ತಮ ಉಪಾಯ ಅಂತ ಹೇಳ್ತಾ ಇದ್ದಾರೆ. ಪಾಂಡವರು ಅನುಭವಿಸಿದ ಕಷ್ಟಗಳು ಖಂಡಿತವಾಗಿ ಅವರ ಪೂರ್ವಕೃತ ಕರ್ಮದ ಫಲವಲ್ಲ. ಭಗವಂತ ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಯೋಜನೆ ಮಾಡಬೇಕಾಗಿತ್ತು. ಆದುದರಿಂದ ಧರ್ಮ ವಿಜಯವನ್ನ ಸಾಧಿಸಲು ಅವನ ಭಕ್ತರು ತಾತ್ಕಾಲಿಕವಾಗಿ ಕಷ್ಟವನ್ನ ಅನುಭವಿಸಬೇಕಾಗಿತ್ತು. ಧರ್ಮಕ್ಕಾದ ವಿಜಯವನ್ನು ಕಂಡು ಭೀಷ್ಮರಿಗೆ ನಿಜವಾಗಿಯೂ ಸಂತೃಪ್ತಿಯಾಗಿತ್ತು. ಯುಧಿಷ್ಠಿರ ಮಹಾರಾಜನ ವಿರುದ್ಧ ತಾವೇ ಕಾದಿದರೂ ಅವನು ಸಿಂಹಾಸನವನ್ನ ಏರಿದ್ದನ್ನ ಕಂಡು ಅವರು ಸಂತೋಷ ಪಟ್ಟರು ಅಲ್ವಾ. ಈಗ ಅವರು ವಿರುದ್ಧವಾದ ಕೌರವರ ಜೊತೆಯಲ್ಲಿ ಇರ್ತಾರೆ ಭೀಷ್ಮಾಚಾರ್ಯರು ಅಲ್ವಾ. ಯುಧಿಷ್ಠಿರನ ವಿರುದ್ಧವಾಗಿ ಅವರು ಕಾದಾಡ್ತಾರೆ. ಆದ್ರೂ ಸಹ ಅವರು ಪಾಂಡವರಿಂದ ಅವರು ಸೋಲನ್ನ ಅನುಭವಿಸಲ್ಪಟ್ಟರು ಸಹ ಅವ್ರು ಎಷ್ಟು ಸಂತೋಷವನ್ನ ಅನುಭವಿಸ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಯಾಕೆಂತಂದ್ರೆ ಅವ್ರಿಗೆ ಗೊತ್ತಿದೆ, ಪಾಂಡವರು ಧರ್ಮದ ಪಕ್ಷದಲ್ಲಿ ಇದ್ದಾರೆ, ನಾನು ಅಧರ್ಮದ ಪಕ್ಷದಲ್ಲಿ ಇದ್ದೀನಿ. ಯಾಕೆಂತಂದ್ರೆ ನಾನು ಮಾತನ್ನ ಕೊಟ್ಟಿದ್ದೀನಿ, ಯಾರೇ ಆ ಕುರು ವಂಶದಲ್ಲಿ ಅಂದ್ರೆ ಹಸ್ತಿನಾಪುರಕ್ಕೆ ರಾಜನಾಗ್ತಾನೋ ಅವನ ಜವಾಬ್ದಾರಿಯನ್ನ ನಾನು ವಹಿಸ್ಕೋತೀನಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ತಂದೆಗೆ ಮಾತನ್ನ ಕೊಟ್ಟಿರೋದ್ರಿಂದ ನಾನು ಈಗ ಕೌರವರ ಪಕ್ಷದಲ್ಲೇ ಉಳ್ಕೋಬೇಕಾಗಿತ್ತು ಅಂತ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಆದ್ರೆ ಇಲ್ಲಿ ಭಗವಂತನ ಯೋಜನೆ ಏನಿದೆ, ಭಗವಂತ ಯಾವುದೇ ಒಂದು ಕಾರಣಕ್ಕೂ ಸಹ ಧರ್ಮಕ್ಕೆನೆ ಜಯ ಸಿಗುತ್ತೆ ಅನ್ನೋದನ್ನ ಅವ್ರು ತೋರಿಸ್ಬೇಕಾಗಿತ್ತು. ಅದಕ್ಕೋಸ್ಕರನೇ ಅವ್ರು ಇವಾಗ ಇಲ್ಲಿ ಪಾಂಡವರು ಇಷ್ಟೆಲ್ಲ ಕಷ್ಟವನ್ನ ಅವರು ಅನುಭವಿಸೋ ತರ ಆಗತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭೀಷ್ಮರಂತಹ ಮಹಾರಥರಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಲಲಾಗಲಿಲ್ಲ. ಏಕೆಂದರೆ ಯಾರೇ ಪ್ರಯತ್ನ ಪಡಲಿ ಧರ್ಮದ ವಿರುದ್ಧ ಕೆಡುಕು ಗೆಲ್ಲಲಾರದು ಎಂಬುದನ್ನ ಭಗವಂತ ತೋರಿಸಲು ಬಯಸಿದ್ದ. ನೋಡಿ ಯಾಕೆ ಅವರು ಭೀಷ್ಮಾಚಾರ್ಯರನ್ನ ಅವರು ಅಂದ್ರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪಕ್ಷದಲ್ಲಿ ಇರಿಸಿದ್ರು ಭಗವಂತ ಅಂತಂದ್ರೆ, ಭಗವಂತ ಅಲ್ಲಿ ತೋರಿಸ್ಕೊಡ್ಬೇಕಾಗಿತ್ತು. ಅಂದ್ರೆ ನೀವ್ ಎಂತಹ ಅತಿರಥ ಮಹಾರಥನೇ ಇರ್ಲಿ ಅಲ್ವಾ, ನೀನು ಭಕ್ತನೇ ಇರ್ಲಿ, ನೀನು ವಿರುದ್ಧವಾದ ಪಕ್ಷದಲ್ಲಿ ಇದ್ರೆ ಅಲ್ಲಿ ಧರ್ಮಕ್ಕೆ ಜಯ, ಅಧರ್ಮಕ್ಕೆ ಯಾವತ್ತೂ ಜಯ ಇಲ್ಲ ಅನ್ನೋದನ್ನ ತೋರಿಸ್ಬೇಕಾಗಿತ್ತು. ಅದಕ್ಕೋಸ್ಕರನೇ ಭೀಷ್ಮಾಚಾರ್ಯರನ್ನ ಅವರು ಕೌರವರ ಪಕ್ಷದಲ್ಲೇ ಅವರು ಕೃಷ್ಣ ಇರ್ಸೋ ತರ ಅವರು ಮಾಡ್ತಾರೆ. ಭೀಷ್ಮರಂತಹ ಮಹಾರಥರಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಲಲಾಗಲಿಲ್ಲ. ಏಕೆಂದರೆ ಯಾರೇ ಪ್ರಯತ್ನ ಪಡಲಿ ಧರ್ಮದ ವಿರುದ್ಧ ಕೆಡುಕು ಗೆಲ್ಲಲಾರದು ಎಂಬುದನ್ನ ಭಗವಂತ ತೋರಿಸಲು ಬಯಸಿದ್ದ. ಭೀಷ್ಮರು ಭಗವಂತನ ಪರಮ ಭಕ್ತರು. ಆದರೆ ಅವರು ಭಗವಂತನ ಇಚ್ಛೆಯಂತೆ ಪಾಂಡವರ ವಿರುದ್ಧ ಕಾದುವುದನ್ನ ಆಯ್ಕೆ ಮಾಡಿಕೊಂಡರು. ಏಕೆಂದರೆ ಭೀಷ್ಮರಂತಹ ಮಹಾರಥರು ಅಧರ್ಮದ ಕಡೆಗೆ ಇದ್ದಾಗ ಗೆಲ್ಲಲಾರರು ಎಂಬುದನ್ನ ಭಗವಂತ ತೋರಿಸಲು ಬಯಸಿದ್ದ ಅಲ್ವಾ. ಇವಾಗ ನೋಡಿ, ಅವರು ತಮ್ಮ ಭಕ್ತರನ್ನ ಅವರು ಉಪಯೋಗಿಸ್ಕೋತಾರೆ, ಅವ್ರು ಬೇರೆಯವರನ್ನ ಉಪಯೋಗಿಸ್ಕೊಳೋದಿಲ್ಲ. ಅವ್ರ ಮಾತನ್ನ ಯಾರು ಪಾಲಿಸ್ತಾರೋ ಅವರನ್ನ ಉಪಯೋಗಿಸ್ಕೋತಾರೆ. ಇವಾಗ ಭೀಷ್ಮರನ್ನ ಮಹಾನ್ ಭಕ್ತ, ಮಹಾಜನರಲ್ಲಿ ಒಬ್ರು, ಆದ್ರೂ ಸಹ ಅವ್ರು ಈ ಭೀಷ್ಮರಿಗೆ ಏನ್ ಹೇಳ್ತಾರೆ, ನೀನು ಕೌರವರ ಪಕ್ಷದಲ್ಲೇ ಇರು ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಇವಾಗ ಎಲ್ಲರಿಗೂ ಜಗತ್ತಿಗೆ ತೋರಿಸ್ಬೇಕಾಗಿದೆ, ಅಧರ್ಮ ಯಾವುದೇ ಕಾರಣಕ್ಕೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಬಲ ಇರ್ಲಿ, ಎಷ್ಟೇ ಅವರಲ್ಲಿ ಶಕ್ತಿ ಇರ್ಲಿ, ಅವ್ರು ಯಾವತ್ತೂ ಸಹ ಧರ್ಮದ ಮುಂದೆ ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ತೋರಿಸ್ಬೇಕಂದ್ರೆ ಇಂತಹ ವ್ಯಕ್ತಿಗಳು ಇರ್ಬೇಕು ವಿರುದ್ಧ ಪಕ್ಷದಲ್ಲಿ ಅಂತ ಹೇಳ್ಬಿಟ್ಟು ಅದು ಭಗವಂತನ ಇಚ್ಛೆ. ಅದನ್ನ ಇಲ್ಲಿ ನಾವು ತಿಳ್ಕೋಬಹುದು. ತಸ್ಮಾದಿದಂ ದೈವ ತಂತ್ರಂ ವ್ಯವಸ್ಯ ಭರತರ್ಷಭ ತಸ್ಯಾನುವಿಹಿತೋ ಅನಾಥ ನಾಥ ಪಾಹಿ ಪ್ರಜಾಹ ಪ್ರಭೋ. ಆದುದರಿಂದ ಈ ಭರತ ವಂಶ ಶ್ರೇಷ್ಠನೇ, ಯುಧಿಷ್ಠಿರನೇ, ಇದೆಲ್ಲವೂ ಭಗವಂತನ ಯೋಜನೆ ಎಂದು ನಾನು ಸಮರ್ಥಿಸುತ್ತೇನೆ. ಭಗವಂತನ ಗ್ರಹಿಸಲಾಗದ ಯೋಜನೆಯನ್ನು ಒಪ್ಪಿಕೊಂಡು ನೀನು ಅನುಸರಿಸಲೇಬೇಕು. ನೀನೀಗ ಆಡಳಿತ ಮುಖ್ಯನಾಗಿ ನಿಯೋಜಿತನಾಗಿದ್ದೀಯೇ. ಏ ಪ್ರಭುವೆ, ಈಗ ಅನಾಥರಾಗಿರುವ ಪ್ರಜೆಗಳನ್ನು ನೀನು ಪರಿಪಾಲಿಸಲೇಬೇಕು ಅಲ್ವಾ. ಈಗ ನಾವು ನಾರದರ ಜೀವನದಲ್ಲೂ ನಾವು ನೋಡಿದ್ವಿ ಅಲ್ವಾ. ಅವರು ದಾಸಿಪುತ್ರನಾದಾಗ ಎಷ್ಟು ಚಿಕ್ಕ ಬಾಲಕ, 5 ವರ್ಷದ ಬಾಲಕ, ಅವರು ಎಷ್ಟು ಚೆನ್ನಾಗಿ ಅವರು ಭಗವಂತನ ಯೋಜನೆಯನ್ನ ಒಪ್ಕೋತಾರೆ ಅಲ್ವಾ. ಅಂದ್ರೆ ತನಗೆ ಇದ್ದಿದ್ದು ಆಶ್ರಯ ಅಂತಂದ್ರೆ ತನ್ನ ತಾಯಿ ಒಬ್ಳೆ. ಆ ತಾಯಿಯನ್ನ ಅವ್ರು ಕಳ್ಕೋತಾರೆ. ಅವರು 5 ವರ್ಷದ ಬಾಲಕನಾಗಿದ್ದಾಗ ಅವ್ರು ಏನಂತ ಯೋಚನೆ ಮಾಡ್ತಾರೆ, ಇದು ಭಗವಂತನ ಇಚ್ಛೆ, ನಾನು ಒಪ್ಕೊಳ್ಳೇಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಇದು ನನ್ನ ಆಧ್ಯಾತ್ಮಿಕ ಉದ್ಧಾರಕ್ಕೆ ಅಂತ ಹೇಳ್ಬಿಟ್ಟು ಅವರು ತಮ್ಮ ಆಧ್ಯಾತ್ಮಿಕ ಉದ್ಧಾರವನ್ನ ಮಾಡ್ಕೊಳ್ಲಿಕ್ಕೆ ಅವರು ಉತ್ತರದ ಕಡೆಗೆ ಅವರು ಪ್ರಯಾಣವನ್ನ ಅವರು ಶುರು ಮಾಡ್ತಾರೆ ಅಲ್ವಾ. ಸೊ ಇಲ್ಲೂ ಸಹ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದೆಲ್ಲನೂ ಸಹ ಭಗವಂತನ ಯೋಜನೆ. ಇಲ್ಲಿ ಏನೆಲ್ಲ ನಡೆದಿದೆ, ನಿಮ್ಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ, ಎಷ್ಟೆಲ್ಲ ಮಹಾ ಕಷ್ಟಗಳನ್ನ ನೀವು ಅನುಭವಿಸ್ತೀರಾ, ಇದೆಲ್ಲನೂ ಸಹ ಭಗವಂತನ ಯೋಜನೆ. ಮತ್ತೆ ಇಲ್ಲಿ ಏನು ಹತ್ಯಾಕಾಂಡ ಆಗಿದೆ, ಕಗ್ಗೊಲೆ ಆಗಿದೆ, ಅದೆಲ್ಲನೂ ಸಹ ನಾನ್ ಮಾಡಿದ್ದೀನಿ, ನನ್ನಿಂದನೇ ಇದಾಗಿರೋದು, ನಾನೇ ಕಾರಣ ಅಂತ ನೀನು ಯೋಚನೆ ಮಾಡ್ತಾ ಇದೆಯಲ್ಲ,
ಸೊ ಅದು ನೀನ್ ಆತರ ಯೋಚನೆ ಮಾಡೋದನ್ನ ನೀನು ಏನು ಆತರ ಯೋಚನೆ ಮಾಡ್ಬೇಡ ನೀನು. ಯಾಕೆಂತಂದ್ರೆ ಇದೆಲ್ಲನೂ ಸಹ ಭಗವಂತನ ಯೋಜನೆ ಆಗಿದೆ ಅಂತ ಹೇಳಿ ಇವಾಗ ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ಹೇಳ್ತಾ ಇದ್ದಾರೆ. ಭಗವಂತನ ಗ್ರಹಿಸಲಾಗದ ಯೋಜನೆಯನ್ನ ಒಪ್ಪಿಕೊಂಡು ನೀನು ಅನುಸರಿಸಲೇಬೇಕು. ನಾವು ಅದನ್ನ ಅರ್ಥ ಮಾಡ್ಕೊಂಡಿಕ್ಕೆ ಸಾಧ್ಯ ಇಲ್ಲ, ಋಷಿ ಮುನಿಗಳಿಗೂ ಆಗ್ತಾ ಇಲ್ಲ, ಬ್ರಹ್ಮ ಶಿವರಿಗೆ ಆಗ್ತಾ ಇಲ್ಲ. ನೀನ್ ಅದನ್ನ ಗ್ರಹಿಸ್ಲಿಕ್ಕೆ ಹೋಗ್ಬೇಡ. ಇದನ್ನ ಏನಾಗಿದೆಯೋ ಅದು ಭಗವಂತನ ಯೋಜನೆ ಅಂತ ಒಪ್ಕೊಂಡು ನೀನು ಅದನ್ನ ಅನುಸರಿಸ್ಬೇಕು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಎರಡನ್ನ ಹೇಳ್ತಾ ಇದಾರೆ. ಭಗವಂತನ ಯೋಜನೆಯನ್ನ ನಾವು ಒಪ್ಕೋಬೇಕು, ಅದಾದ್ಮೇಲೆ ನಾವು ಅದನ್ನ ಅನುಸರಿಸ್ಬೇಕು. ಇವಾಗ ಯುಧಿಷ್ಠಿರ ಅನುಸರಿಸ್ಬೇಕಂದ್ರೆ ಅವ್ರು ಏನ್ ಮಾಡ್ಬೇಕು, ಈಗ ಅವನು ರಾಜನಾಗಿದ್ದಾನೆ. ಇವಾಗ ರಾಜನಾಗಿ ಅವನು ಇವಾಗ ತನ್ನನ್ನ ನಂಬ್ಕೊಂಡಿರುವಂತಹ ಪ್ರಜೆಗಳ ಪರಿಪಾಲನೆಯನ್ನ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಇವಾಗ ಭಗವಂತನ ಯೋಜನೆ ಅಂತಂದ್ರೆ ಏನಿತ್ತು, ಯುಧಿಷ್ಠಿರನ್ನ ಅವರು ರಾಜನಾಗಿ ಮಾಡ್ಬೇಕು ಅಂತ ಭಗವಂತನ ಯೋಜನೆ ಇತ್ತು. ಈಗ ಅದನ್ನ ಒಪ್ಕೊಂಡು ನೀನು ಅದನ್ನ ಅನುಸರಿಸ್ಬೇಕು, ನೀನು ಇವಾಗ ಪರಿಪಾಲನೆ ಮಾಡ್ಬೇಕಾಗುತ್ತೆ ನೀನು ರಾಜನಾಗಿ ಅಂತ ಹೇಳ್ತಾ ಇದ್ದಾರೆ. ನೀನೀಗ ಆಡಳಿತ ಮುಖ್ಯನಾಗಿ ನಿಯೋಜಿತನಾಗಿದ್ದೀಯೇ, ಹೇ ಪ್ರಭುವೇ, ಈಗ ಅನಾಥರಾಗಿರುವ ಪ್ರಜೆಗಳನ್ನ ನೀನು ಪರಿಪಾಲಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಗೃಹಿಣಿಯು ಮಗಳಿಗೆ ಬುದ್ಧಿ ಹೇಳುತ್ತಾ ಸೊಸೆಯನ್ನು ತಿದ್ದುತ್ತಾಳೆ ಎನ್ನುವುದು ಜನಜನಿತವಾದ ಮಾತು. ಹೀಗೆಯೇ ಭಗವಂತ ತನ್ನ ಭಕ್ತರಿಗೆ ಉಪದೇಶಿಸುತ್ತಾ ಲೋಕಕ್ಕೆ ದಾರಿ ತೋರುತ್ತಾನೆ. ಭಗವಂತ ತನ್ನ ಪ್ರಾಮಾಣಿಕ ಭಕ್ತನಿಗೆ ಹೃದಯಸ್ಥನಾಗಿಯೇ ಸದಾ ಬೋಧಿಸುತ್ತಿರುವುದರಿಂದ ಭಕ್ತನು ಭಗವಂತನಿಗಾಗಿ ಹೊಸದಾಗಿ ಕಲಿಯುವುದು ಏನೂ ಇರುವುದಿಲ್ಲ. ಆದುದರಿಂದ ಭಗವದ್ಗೀತೆಯ ಬೋಧನೆಯ ಪ್ರಸಂಗದಂತೆ ತೋರಿಕೆಗೆ ಭಕ್ತನಿಗೆ ಬೋಧನೆ ಮಾಡಿದರೂ ವಾಸ್ತವದಲ್ಲಿ ಅದು ಉದ್ದಿಷ್ಟವಾಗಿರುವುದು ಮಂದಮತಿಗಳಿಗಾಗಿಯೇ. ಆದುದರಿಂದ ಭಗವಂತ ನೀಡುವ ಸಂಕಷ್ಟಗಳನ್ನ ಕುರಿತು ಕರುಬದೆ ಪ್ರಸಾದವೆಂದು ಸ್ವೀಕರಿಸಬೇಕಾದುದು ಭಗವಂತನ ಕರ್ತವ್ಯ. ಪಾಂಡವರು ಹಿಂದೆಗೆಯದೆ ಅಧಿಕಾರ ಸೂತ್ರಗಳನ್ನು ವಹಿಸಿಕೊಳ್ಳಬೇಕೆಂದು ಭೀಷ್ಮರು ಸಲಹೆ ಮಾಡಿದರು. ಕುರುಕ್ಷೇತ್ರ ಯುದ್ಧದಿಂದಾಗಿ ಬಡಪಾಯಿ ಪ್ರಜೆಗಳು ತಬ್ಬಲಿಗಳಾದರು. ಅವರೆಲ್ಲ ಯುಧಿಷ್ಠಿರ ಮಹಾರಾಜನ ಪಟ್ಟವೇರುವುದಕ್ಕಾಗಿಯೇ ಕಾಯುತ್ತಿದ್ದರು. ಭಗವಂತನ ಶುದ್ಧ ಭಕ್ತನು ತನಗೆ ಬರುವಷ್ಟೆಲ್ಲವನ್ನ ಭಗವಂತನವೆಂದೇ ಸ್ವೀಕರಿಸುತ್ತಾನೆ. ಭಗವಂತ ಪರಾತ್ಪರನಾದುದರಿಂದ ಇವೆರಡರಲ್ಲಿ ಲೌಕಿಕವಾಗಿ ಅಂತಹ ವ್ಯತ್ಯಾಸವೇನಿಲ್ಲ. ಸೊ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಪ್ರಭುಪಾದ್ರು, ಇವಾಗ ಅತ್ತೆ ಏನ್ ಮಾಡ್ತಾಳೆ, ಸೊಸೆಗೆ ನೇರವಾಗಿ ಅವಳು ಬುದ್ಧಿವಾದವನ್ನ ಹೇಳಿಕೆ ಆಗೋದಿಲ್ಲ. ಅವಾಗ ಅವಳೇನ್ ಮಾಡ್ತಾಳೆ, ಏನನ್ನ ಸೊಸೆಗೆ ತಿಳಿಸ್ಬೇಕೋ ಅದನ್ನ ತನ್ನ ಮಗಳಿಗೆ ಹೇಳೋದ್ರ ಮೂಲಕ ಅವಳು ತಿಳಿಸ್ತಾಳೆ ಅಲ್ವಾ. ಅದೇ ತರ ಇವಾಗ ಭಗವಂತ ಎಲ್ಲ ನಮ್ಮೆಲ್ಲರಿಗೆ ತಿಳಿಸ್ಬೇಕಾಗಿದೆ ಅಲ್ವಾ. ನಾವೆಲ್ಲ ಮಂದ ಮತಿಗಳು, ನಾವೆಲ್ಲನೂ ಸಹ ತಪ್ಪಾದ ದಾರಿಯನ್ನ ನಾವು ಹಿಡಿದಿದೀವಿ ಅಲ್ವಾ. ನಾವು ಏನು ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಅಲ್ವಾ. ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲೋ ಅಸ್ಮಿನ್ ಯುಗೇ ಜನಾಹ ಮಂದ ಸುಮಂದ ಮತಿಯೋ ಮಂದ ಭಾಗ್ಯಾಹಿ ಉಪದ್ರುತ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಕಲಿಯುವ ಜನಗಳೆಲ್ಲ ಎಷ್ಟು ಮಂದ ಭಾಗ್ಯಗಳು ಅಲ್ವಾ. ಅವ್ರಿಗೆ ಸರಿಯಾದ ಮಾರ್ಗದರ್ಶನವನ್ನ ತೋರ್ಸೋರೆ ಯಾರು ಇಲ್ಲ. ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಎಷ್ಟು ಆಯಸ್ಸನ್ನ ನಾವು ಈ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ಬೇಕಾಗಿರುವಂತಹ ವಿದ್ಯೆಗೆ ನಾವು ಉಪಯೋಗಿಸ್ತೀವಿ ಅಲ್ವಾ. ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರ್ಲಿಕ್ಕೆ ನಮ್ಗೆ ಯಾರು ಮಾರ್ಗದರ್ಶನವನ್ನೇ ನಾವು ಕೊಡೋದಿಲ್ಲ ಅಲ್ವಾ. ಅದಕ್ಕೆ ನಾವು ಮಂದ ಭಾಗ್ಯಶಾಲಿಗಳು, ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಸೊ ಇವಾಗ ಭಗವಂತ ಭಕ್ತರನ್ನ ಉಪಯೋಗಿಸ್ಕೊಂಡು ನಮ್ಗೆ ಅವರು ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ಅವರು ಬಯಸ್ತಾ ಇದ್ದಾರೆ. ಇವಾಗ ಭಗವದ್ಗೀತೆಯನ್ನ ಅವರು ಅರ್ಜುನನಿಗೆ ಅವರು ಹೇಳಿಲ್ಲ ಅಲ್ವಾ. ಅರ್ಜುನ ಅವರು ಮಹಾನ್ ಭಕ್ತ, ಅವರು ಪಾರ್ಥ ಸಾರಥಿ ಆಗಿದ್ದಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಅರ್ಜುನನ ಆ ಸ್ಥಾನ ಏನಿದೆ ಅಂತ ಹೇಳ್ಬಿಟ್ಟು. ಅವರು ಅರ್ಜುನನಿಗೆ ಆ ಗೊಂದಲಕ್ಕೆ ಒಳಗಾಗೋ ತರ ಮಾಡಿ ನಮ್ಮೆಲ್ಲರಿಗೂ ಅವರು ಭಗವದ್ಗೀತೆಯನ್ನ ಅವರು ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ. ಇಲ್ಲೂ ಸಹ ಯುಧಿಷ್ಠಿರ ಗೊಂದಲಕ್ಕೆ ಒಳಗಾಗೋ ತರ ಮಾಡಿ ನಮ್ಮೆಲ್ಲರಿಗೂ ಸಹ ಭೀಷ್ಮಾಚಾರ್ಯರ ಮೂಲಕ ಆ ಧರ್ಮ ತತ್ವಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಗೆ ಮುಂದೆ ಭೀಷ್ಮಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ದಾನ ಧರ್ಮ ಅಂತಂದ್ರೆ ಏನು, ಸ್ತ್ರೀ ಧರ್ಮ ಅಂತಂದ್ರೆ ಏನು, ಏನು ವರ್ಣಾಶ್ರಮ ಧರ್ಮ ಅಂತಂದ್ರೆ ಏನು, ಭಾಗವತ್ ಧರ್ಮ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ತಿಳಿಸಿ ಕೊಡ್ತಾ ಇದ್ದಾರೆ. ಈಗ ಯುಧಿಷ್ಠಿರ ಈ ತರ ಗೊಂದಲಮಯಕ್ಕೆ ಒಳಗಾಗ್ಲಿಲ್ಲ ಅಂತಿದ್ರೆ ನಮ್ಗೆ ಈ ಜ್ಞಾನ ಸಿಗ್ತಾ ಇರ್ಲಿಲ್ಲ ಇಂತಹ ಒಬ್ಬ ಮಹಾ ಜನರಿಂದ. ಓಕೆ. ಏಷ ವೈ ಭಗವಾನ್ ಸಾಕ್ಷಾತ್ ಅದ್ಯೋ ನಾರಾಯಣ ಪುಮಾನ್ ಮೋಹಯನ್ಮಾಯಯಾ ಲೋಕಂ ಗೂಢಾಶ್ಚರತಿ ವೃಷ್ಣಿಷು. ನೋಡಿ ಇಲ್ಲಿ ತುಂಬಾ ಮುಖ್ಯವಾದದ್ದು ಇವಾಗ ಕೃಷ್ಣನ ಬಗ್ಗೆ ಹೇಳ್ತಾರೆ. ಈಗ ಯುಧಿಷ್ಠಿರನಿಗೆ ಸಮಾಧಾನ ಮಾಡಿದ್ದಾಯ್ತು. ಈಗ ಅವರು ತುಂಬಾ ಒಂದು ಏನು ಗೋಪ್ಯವಾದ ವಿಷಯವನ್ನ ಪಾಂಡವರಿಗೆ ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ನೋಡಿ ಅವ್ರಿಗೆ ಸತ್ಯ ತಿಳಿದಿದೆ, ಆ ಸತ್ಯವನ್ನ ಈಗ ಪಾಂಡವರಿಗೆ ಹೇಳ್ತಾ ಇದ್ದಾರೆ. ಏನನ್ನ ಹೇಳ್ತಿದ್ದಾರೆ, ಈ ಶ್ರೀಕೃಷ್ಣ ಅಚಿಂತ್ಯನಾದ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷನಲ್ಲದೆ ಬೇರಾರೂ ಅಲ್ಲ. ಅವನೇ ಪರಮ ಭೋಕ್ತಾರನಾದ ಆದಿನಾರಾಯಣ. ಆದರೆ ಅವನು ವೃಷ್ಣಿ ಮಹಾರಾಜನ ವಂಶಜರೊಡನೆ ನಮ್ಮಲ್ಲೊಬ್ಬನಂತೆ ವ್ಯವಹರಿಸುತ್ತಾ ತನ್ನ ಮಾಯೆಯಿಂದ ನಮ್ಮನ್ನು ಮೋಹ ಪರವಶರನ್ನಾಗಿ ಮಾಡುತ್ತಿದ್ದಾನೆ. ನೋಡಿ ಇಲ್ಲಿ ಇವಾಗ ಯುಧಿಷ್ಠಿರ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ, ನೀವೇನ್ ಅನ್ಕೊಂಡಿದ್ದೀರಾ, ನೀವು ನಿಮ್ಮ ಜೊತೆ ಕೃಷ್ಣ ಇದ್ದಾರಲ್ವಾ, ಅವರು ಬೇರೆ ಯಾರು ಅಲ್ಲ, ಅವರು ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ. ಅವರು ಆದಿನಾರಾಯಣ, ಎಲ್ಲವನ್ನ ಅನುಭವಿಸ್ಬೇಕಾಗಿರುವಂತಹ ಪರಮ ಭೋಕ್ತಾರನಾದ ಆದಿನಾರಾಯಣ.
ಅವನು ಇವಾಗ ಏನ್ ಮಾಡ್ತಾ ಇದ್ದಾನೆ, ಈ ಋಷಿ ಮಹಾರಾಜರ ವಂಶಜರ ಜೊತೆ ಸಾಮಾನ್ಯ ಮನುಷ್ಯನ ತರ, ನಮ್ಮಲ್ಲಿ ಒಬ್ಬನ ತರ ಅವನು ವ್ಯವಹಾರ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಅವನು ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಿದೆ, ಸಾಮಾನ್ಯ ಮನುಷ್ಯನ ತರ ವ್ಯವಹಾರ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಿದೆ ಅಂತಂದ್ರೆ, ತನ್ನ ಮಾಯೆಯಿಂದ ಅವನು ನಮ್ಮನ್ನೆಲ್ಲ ಮೋಹ ಪರವಶನಾಗಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಈಗ ಭೀಷ್ಮಾಚಾರ್ಯರು ಕೃಷ್ಣನ ಬಗ್ಗೆ ಈಗ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಈಗ ಯುಧಿಷ್ಠಿರ ಸಮಾಧಾನ ಆಯ್ತು. ಈಗ ಅವರು ತುಂಬಾ ಮುಖ್ಯವಾದ ವಿಷಯಗಳನ್ನ ಈಗ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅಲ್ವಾ. ಇವಾಗ ನಮ್ಮ ಮನಸ್ಸು ಕ್ಷೋಭೆಗೆ ಒಳಗಾದಾಗ ಬೇರೆ ಯಾರೇ ಆಗ್ಲಿ ಎಂತಹ ಉತ್ತಮೋತ್ತಮವಾದ ಜ್ಞಾನವನ್ನ ಕೊಟ್ಟಾಗ ನಾವು ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈಗ ಯುಧಿಷ್ಠಿರ ಮನಸ್ಸು ತಿಳಿಯಾಯ್ತು. ಈಗ ಭಗವಂತನ ಇಚ್ಛಾನುಸಾರ ನಾನು ರಾಜನಾಗಿ ನಾನು ನನ್ನ ಕರ್ತವ್ಯವನ್ನ ಪಾಲಿಸಬೇಕು ಅಂತ ಹೇಳ್ಬಿಟ್ಟು ಇವಾಗ ಅಂತಹ ಮನಸ್ಥಿತಿಗೆ ಬಂದಿದ್ದಾನೆ. ಈಗ ಅವರು ಕೃಷ್ಣನ ಬಗ್ಗೆ ತಿಳಿಸಿಕೊಡ್ತಾ ಇದಾರೆ, ಯಾರು ಕೃಷ್ಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲ ಪ್ರಭುಪಾದ ಅವರಿಂದ, ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ವೈದಿಕ ವಿಧಾನದಲ್ಲಿ ಜ್ಞಾನಾರ್ಜನೆಯು ಒಂದು ಪಾರಂಪರಾಗತ ಪ್ರಕ್ರಿಯೆ. ಆಚಾರ್ಯರಿಂದ ವೈದಿಕ ಜ್ಞಾನವನ್ನ ಗುರು ಶಿಷ್ಯ ಪರಂಪರೆಯ ಮೂಲಕ ಪರಿಪೂರ್ಣವಾಗಿ ಗ್ರಹಿಸುವುದೇ ಕ್ರಮ. ಮಂದಮತಿಗಳು ತಪ್ಪಾಗಿ ಗ್ರಹಿಸಿರುವ ಹಾಗೆ ಈ ಜ್ಞಾನ ಖಂಡಿತ ಧರ್ಮಾಂಧವಲ್ಲ. ತಂದೆಯ ಗುರುತನ್ನ ಕರೆಸಿಕೊಳ್ಳಲು ತಾಯಿಯೇ ಪ್ರಮಾಣ, ಅಂತಹ ಗೋಪ್ಯ ಸಂಗತಿಗೆ ಅವಳೇ ಪ್ರಮಾಣ. ಆದುದರಿಂದ ಪ್ರಮಾಣವು ಧರ್ಮಾಂಧವಲ್ಲ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ 4.2ನೇ ಶ್ಲೋಕದಲ್ಲಿ ಈ ಸತ್ಯವನ್ನ ದೃಢೀಕರಿಸಲಾಗಿದೆ. ಆಚಾರ್ಯರಿಂದ ಪಡೆಯುವುದೇ ನಿರ್ದಿಷ್ಟವಾದ ಕಲಿಯುವ ವಿಧಾನ. ವಿಶ್ವಾದ್ಯಂತ ಇದೇ ವಿಧಾನ ಸತ್ಯವೆಂದು ಅಂಗೀಕೃತವಾಗಿದೆ. ಆದರೆ ಕೇವಲ ಮಿಥ್ಯಾವಾದಿ ಇದರ ವಿರುದ್ಧ ಮಾತನಾಡುತ್ತಾನೆ. ಉದಾಹರಣೆಗೆ, ಆಕಾಶದಲ್ಲಿ ಯಾನ ಮಾಡುವ ಆಧುನಿಕ ಅಂತರಿಕ್ಷ ನೌಕೆಗಳು ಚಂದ್ರನ ಇನ್ನೊಂದು ಪಾರ್ಶ್ವವನ್ನು ತಲುಪುತ್ತವೆಂದು ವಿಜ್ಞಾನಿಗಳು ಹೇಳಿದಾಗ ಜನರು ಈ ಕಥೆಗಳನ್ನ ಕಣ್ಣು ಮುಚ್ಚಿಕೊಂಡು ನಂಬುತ್ತಾರೆ. ಏಕೆಂದರೆ ಅವರು ಆಧುನಿಕ ವಿಜ್ಞಾನಿಗಳನ್ನ ಅಧಿಕೃತ ವಿದ್ವಾಂಸರೆಂದು ಭಾವಿಸಿದ್ದಾರೆ. ಅಧಿಕಾರ ವಾಣಿಯಿಂದ ಮಾತನಾಡುವವರನ್ನ ಜನಸಾಮಾನ್ಯರು ನಂಬುತ್ತಾರೆ. ಆದರೆ ವೈದಿಕ ಸತ್ಯಗಳನ್ನ ನಂಬಬಾರದೆಂದು ಅವರಿಗೆ ಬೋಧಿಸಲಾಗಿದೆ. ಒಂದು ಪಕ್ಷ ಅವರು ಅವನ್ನು ಒಪ್ಪಿಕೊಂಡರೂ ಬೇರೆದೇ ಆದ ವ್ಯಾಖ್ಯಾನವನ್ನ ನೀಡುತ್ತಾರೆ. ಪ್ರತಿಯೊಬ್ಬನು ವೇದಜ್ಞಾನದ ಪ್ರತ್ಯಕ್ಷ ಅರಿವು ಬೇಕೆಂದು ಬಯಸುತ್ತಾನೆ, ಆದರೆ ಅವರು ಮೂರ್ಖತನದಿಂದ ಅದನ್ನು ನಿರಾಕರಿಸುತ್ತಾರೆ. ಎಂದರೆ ದಾರಿ ತಪ್ಪಿದ ಮನುಷ್ಯ ವಿಜ್ಞಾನಿ ಎನ್ನುವ ಒಂದು ಪ್ರಮಾಣವೆಂದು ನಂಬುತ್ತಾನೆ, ಆದರೆ ವೇದಗಳ ಪ್ರಮಾಣವನ್ನ ತಿರಸ್ಕರಿಸುತ್ತಾನೆ. ತತ್ಫಲವಾಗಿ ಜನರು ಅವನತಿಗೆ ಇಳಿದಿದ್ದಾರೆ. ನೋಡಿ, ಪ್ರಭುಪಾದರು ನಮಗೆ ಹಲವಾರು ಬಾರಿ ಹೇಳಿದ್ದಾರೆ ಅಲ್ವಾ, ನಾವ್ ಯಾಕೆ ಅವನತಿಗೆ ಇಳಿದಿದೀವಿ, ಯಾಕೆ ಇದು ಗಾಡ್ಲೆಸ್ ಸೊಸೈಟಿ ಅಂದ್ರೆ ಭಗವಂತ ಇಲ್ದಲಿರುವಂತಹ ಸಮಾಜದಲ್ಲಿ ನಾವು ಜೀವನವನ್ನ ನಾವು ಮಾಡ್ತಾ ಇದೀವಿ, ಅಶಾಂತಿಯಾಗಿ ನಾವು ಯಾಕೆ ಇದೀವಿ ಅಂತಂದ್ರೆ ನಮ್ಗೆ ಸರಿಯಾದ ಮಾರ್ಗದರ್ಶಕರೇ ಇಲ್ಲ ಅಲ್ಲ. ನಾವ್ ಇವಾಗ ವಿಜ್ಞಾನಿಗಳನ್ನ ನಾವು ಮಾರ್ಗದರ್ಶಕರು ಅಂತ ಹೇಳ್ಬಿಟ್ಟು ನಾವ್ ಇವಾಗ ನಂಬ್ಕೊಂಡಿದೀವಿ ಅಲ್ವಾ. ವಿಜ್ಞಾನಿಗಳು ಏನನ್ನೇ ಹೇಳಿದ್ರು ಸಹ ನಾವ್ ಅದನ್ನ ನಾವು ನಂಬ್ತಾ ಇದೀವಿ. ಆದ್ರೆ ನಾವು ನಿಜವಾಗಿ ನಂಬೇಕಾಗಿರೋದು ನಮ್ಗೆ ಆ ಅಪೌರುಷೀಯ ಗ್ರಂಥಗಳನ್ನ ನಾವು ನಂಬೇಕಾಗತ್ತೆ ಅಲ್ವಾ. ನಮ್ಗೆ ಇವಾಗ 3 ಪ್ರಮಾಣಗಳಿದೆ, ನಾವು ಇದನ್ನ ತಿಳ್ಕೊಂಡಿದೀವಲ್ವಾ. 3 ಪ್ರಮಾಣಗಳು ಯಾವುದು? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಮತ್ತೆ ಶಬ್ದ ಪ್ರಮಾಣ. ಸೊ ಶಬ್ದ ಪ್ರಮಾಣ ಅಂತಂದ್ರೆ ನಮ್ಗೆ ಆ ಭಗವಂತನ ಗ್ರಂಥಗಳಲ್ಲಿ ಏನು ಬಂದಿದೆ ಅದು ಗುರು ಪರಂಪರೆಯಲ್ಲೇ ಬಂದಿರ್ಬೇಕು. ಅದನ್ನ ನಾವು ಸರಿಯಾದ ಪ್ರಮಾಣ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ನಾವು ಅದನ್ನ ನಮ್ಮ ಜೀವನದಲ್ಲಿ ನಾವು ಅನುಸರಿಸ್ಬೇಕಾಗತ್ತೆ. ಆದ್ರೆ ಇವಾಗ ನಾವು ವಿಜ್ಞಾನಿಗಳನ್ನ ನಾವು ಅನುಸರಿಸ್ತಾ ಇದ್ದೀವಿ. ಇವಾಗ ಗುರು ಪರಂಪರೆಯಲ್ಲಿ ಬರ್ದಲೇ ಇರುವಂತಹ ಜ್ಞಾನವನ್ನ ನಾವು ಅನುಸರಿಸಿದ್ರು ಸಹ ನಾವು ಪರಿಪೂರ್ಣತೆ, ನಮ್ಮ ಜೀವನದಲ್ಲಿ ನಾವು ಪರಿಪೂರ್ಣತೆನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಮ್ಗೆ ಕೃಷ್ಣ ಅವರು ಭಗವದ್ಗೀತೆಯಲ್ಲೂ ಸಹ ಅವ್ರು ಹೇಳಿದ್ದಾರೆ ಅಲ್ವಾ. 4.2ನೇ ಶ್ಲೋಕದಲ್ಲಿ ಅವ್ರು ಏನ್ ಹೇಳಿದ್ದಾರೆ, ಈ ಜ್ಞಾನ ನಾನು ಏನ್ ಹೇಳ್ತಾ ಇದೀನಿ ಇದು ಈ ಉತ್ತಮೋತ್ತಮವಾದ ಜ್ಞಾನ ಇದು ಗುರು ಪರಂಪರೆಯಲ್ಲೇ ಬಂದಿದೆ ಅಲ್ವಾ. ಅವ್ರು ಏನ್ ಹೇಳ್ತಾರೆ, ಇಮಂ ವಿವಸ್ವಾನ್ ಯೋಗ. ಓಕೆ, ಸಾರಿ, ನನಗೆ ಶ್ಲೋಕ ಬರ್ತಾ ಇಲ್ಲ. ಸೊ ನಾನು ಇದನ್ನ ಸೂರ್ಯನಾದ ವಿವಸ್ವಾನ್ಗೆ ನಾನು ಹೇಳಿದೆ. ಸೂರ್ಯ ಏನ್ ಮಾಡ್ತಾರೆ, ವಿವಸ್ವಾನ್ ಮನುವೇ ಪ್ರಾಹ ಮನುರ್ ಇಕ್ಷ್ವಾಕವೇ ಅಬ್ರವೀತ್ ಅಂತ ಹೇಳ್ತಾರೆ ಅಲ್ವಾ. ಮನು ಇಕ್ಷ್ವಾಕುವಿಗೆ ಹೇಳ್ತಾರೆ. ಸೊ ಇವಾಗ ಈ ತರ ಇದು ಪರಂಪರೆಯಲ್ಲಿ, ಗುರು ಪರಂಪರೆಯಲ್ಲಿ ಈ ಉತ್ತಮೋತ್ತಮವಾದ ಭಗವದ್ಗೀತೆ ಜ್ಞಾನ ಬಂತು. ಆದ್ರೆ ಕಾಲಾಂತರದಲ್ಲಿ ಅದು ಛಿದ್ರವಾಯ್ತು, ಅಂದ್ರೆ ಅದು ಅದು ಕಟ್ಟಾಯ್ತು ಅಂತ ಹೇಳ್ಬಿಟ್ಟು ಇವಾಗ ನಾನು ಈ ಜ್ಞಾನವನ್ನ ನಾನು ನಿನಗೆ ಬೋಧಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅಂದ್ರೆ ಈ ಜ್ಞಾನ ಗುರು ಪರಂಪರೆಯಲ್ಲೇನೆ ಬರ್ಬೇಕು, ಅವಾಗಷ್ಟೇನೆ ಅದು ಪರಿಪೂರ್ಣವಾದ ಜ್ಞಾನ ಆಗಿರುತ್ತೆ. ಸೊ ಇಲ್ಲಿ ನಾವು ಅವನತಿಗೆ ಇಳ್ದಿರೋದು ಯಾಕೆ ಅಂತಂದ್ರೆ ನಾವು ಈ ಶಬ್ದ ಪ್ರಮಾಣ ಅಥವಾ ಶ್ರುತಿ ಪ್ರಮಾಣ ಅಂತ ಏನಿದೆ ಅದನ್ನ ನಾವು ಒಪ್ಕೋತಾ ಇಲ್ಲ ಅಲ್ವಾ. ಇವಾಗ ನಮ್ಗೆ ತಂದೆ ಯಾರು ಅಂತ ಗೊತ್ತಾಗ್ಬೇಕಂತಂದ್ರೆ ನಾವು ತಾಯಿ ಹತ್ರ ಹೋಗ್ಬೇಕು. ತಾಯಿ ಹತ್ರ ಹೋದಾಗ ಅವ್ರು ಯಾರನ್ನ ತಂದೆ ಅಂತ ತೋರಿಸ್ತಾರೋ ಅವ್ರನ್ನ ನಾವು ಒಪ್ಕೋಬೇಕಾಗತ್ತೆ ಅಲ್ವಾ. ಇಲ್ಲ ಅಂತಂದ್ರೆ ನಾವು ವಿನಾಕಾರಣ ನಾವು ಇಲ್ಲ ನಾನು DNA ಟೆಸ್ಟ್ ಮಾಡಿ ನಾನು ನಂಬ್ತೀನಿ ಒಪ್ಕೋತೀನಿ ಅಂತಂದ್ರೆ ಅದು ಸಾಧ್ಯವಿಲ್ಲದಿರೋ ಮಾತು ಅಲ್ವಾ. ನಾವು ಎಷ್ಟು ಜನರನ್ನ ನಾವು DNA ಟೆಸ್ಟ್ ಮಾಡಿ ನಾನು ತಂದೆ ಅಂತ ನಾವು ಒಪ್ಕೊಳ್ಲಿಕ್ಕೆ, ಅಂದ್ರೆ ತಂದೆ ಅಂತ ನಾನು ಅವಾಗಷ್ಟೇನೆ ಒಪ್ಕೊಳ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಶ್ರುತಿ ಪ್ರಮಾಣವನ್ನ ನಾವು ಒಪ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಇಲ್ಲಿ ಶ್ರೀಕೃಷ್ಣನನ್ನ ಸಾಕ್ಷಾತ್ ದೇವೋತ್ತಮ ಪರಮಪುರುಷನೆಂದು ಆದಿನಾರಾಯಣನೆಂದು ಭೀಷ್ಮರಂತಹ ಅಧಿಕೃತ ಆಚಾರ್ಯರು ಹೇಳಿದ್ದಾರೆ. ನೋಡಿ ಇಲ್ಲಿ ಭೀಷ್ಮ ಏನ್ ಹೇಳ್ತಾ ಇದಾರೆ, ಸೊ ಇವಾಗ ನಿಮ್ಮ ಜೊತೆ ಇವಾಗ ಯಾರಿದ್ದಾರೆ ಕೃಷ್ಣ, ಅವರು ಬೇರೆ ಯಾರು ಅಲ್ಲ, ಅವರು ದೇವೋತ್ತಮ ಪರಮಪುರುಷ. ಅವ್ರು ಇವಾಗ ಋಷಿ ವಂಶದವರ ಜೊತೆ ಸಾಮಾನ್ಯನ ತರ ಅವರು ಓಡಾಡ್ಕೊಂಡಿದ್ದಾರೆ. ಅವ್ರು ಇದನ್ನ ಯಾಕೆ ನಮ್ಗೆ ಇವಾಗ ಅವರು ಸಾಮಾನ್ಯರ ತರ ಕಾಣ್ತಾ ಇದಾರೆ ಅಂತಂದ್ರೆ, ಅವರು ನಮ್ಮನ್ನೆಲ್ಲ ಅವರು ಮಾಯೆಗೆ ಒಳಗಾಗಿಸಿದ್ದಾರೆ ಅಂತ ಏನು ಭೀಷ್ಮಾಚಾರ್ಯರು ಹೇಳ್ತಿದ್ದಾರೆ. ಇಲ್ಲಿ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇರೋರೇ ದೇವೋತ್ತಮ ಪರಮಪುರುಷ ಅಂತ, ಅದನ್ನ ನಾವು ಒಪ್ಕೋಬೇಕು ಅಂತ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭೀಷ್ಮಾಚಾರ್ಯರಂತ ಆಚಾರ್ಯರೇ ಹೇಳಿದ್ದಾರೆ. ಶಂಕರಾಚಾರ್ಯರು ಸಹ ಅವರು ಅದ್ವೈತವಾದಿಗಳಾದ್ರೂ ಸಹ ಅವರು ಏನ್ ಹೇಳಿದ್ದಾರೆ, ಭಗವದ್ಗೀತಾ ಭಾಷ್ಯದಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ದೇವೋತ್ತಮ ಪುರುಷನಾದ ನಾರಾಯಣ ಲೌಕಿಕ ಸೃಷ್ಟಿಗೆ ಅತೀತನಾದವನು ಎಂದು ಹೇಳಿದ್ದಾರೆ. ಲೌಕಿಕ ಸೃಷ್ಟಿಯಲ್ಲಿ ಈ ಬ್ರಹ್ಮಾಂಡವು ಒಂದು, ಆದ್ರೆ ನಾರಾಯಣ ಇಂತಹ ಲೌಕಿಕ ಸಾಮಗ್ರಿಗಳಿಗೆ ಅತೀತನಾದವನು ಅಲ್ವಾ. ಅಂದ್ರೆ ಕೃಷ್ಣ ಅವ್ರು ಈ ಭೌತಿಕ ಪ್ರಪಂಚಕ್ಕೆ ಬಂದ್ರು ಸಹ ಅವರು ಈ ಮೂರು ಗುಣಗಳಿಗೆ ಅವರು ಒಳಗಾಗೋದಿಲ್ಲ. ಅವ್ರು ಯಾವಾಗ್ಲೂ ಸಹ ಅವ್ರು ಗುಣಾತೀತ, ಈ ಮೂರು ಗುಣಗಳಿಗೆ ಅವರು ಅತೀತನಾಗಿರ್ತಾರೆ. ಅವರು ಈ ಮೂರು ಗುಣಗಳು ಕೃಷ್ಣನ ಅಧೀನದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಶಂಕರಾಚಾರ್ಯರು ಸಹ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪಾರಮಾರ್ಥಿಕ ಜ್ಞಾನದ ತತ್ವಗಳನ್ನ ತಿಳಿದ 12 ಮಹಾಜನರಲ್ಲಿ ಭೀಷ್ಮರು ಒಬ್ಬರು. ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷನೆಂಬ ಅವರ ದೃಢ ವಚನ ಅದ್ವೈತವಾದಿಯಾದ ಶಂಕರರಿಂದಲೂ ಸಮರ್ಥಿತವಾಗಿದೆ. ಉಳಿದ ಎಲ್ಲ ಆಚಾರ್ಯರು ಈ ಮಾತನ್ನ ದೃಢೀಕರಿಸಿದ್ದಾರೆ. ಆದುದರಿಂದ ಭಗವಾನ್ ಶ್ರೀಕೃಷ್ಣನನ್ನ ದೇವೋತ್ತಮ ಪರಮಪುರುಷನೆಂದು ಒಪ್ಪಿಕೊಳ್ಳದಿರಲು ಅವಕಾಶವೇ ಇಲ್ಲ. ಅವನೇ ಆದಿನಾರಾಯಣನೆಂದು ಭೀಷ್ಮರು ಹೇಳುತ್ತಾರೆ. ಈ ಮಾತು ಭಾಗವತದಲ್ಲಿ ಬ್ರಹ್ಮನಿಂದ ಕೂಡ ದೃಢೀಕೃತವಾಗಿದೆ. ಕೃಷ್ಣನೇ ಆದಿನಾರಾಯಣ. ವೈಕುಂಠದಲ್ಲಿ ಅನಂತ ಸಂಖ್ಯೆಯ ನಾರಾಯಣರಿದ್ದಾರೆ. ಅವರೆಲ್ಲರೂ ದೇವೋತ್ತಮ ಪುರುಷರೇ. ಮೂಲ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಸ್ವ ಅಂಶ ವಿಸ್ತರಣೆಯೇ ಈ ನಾರಾಯಣರು ಎಂದು ಪರಿಗಣಿಸಲಾಗಿದೆ. ಭಗವಾನ್ ಶ್ರೀಕೃಷ್ಣನ ಪ್ರಥಮ ಆಕಾರವು ಬಲರಾಮನ ಆಕಾರವಾಗಿ ವಿಸ್ತರಣೆಗೊಳ್ಳುತ್ತದೆ. ಅನಂತರ ಬಲರಾಮನು ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ, ನಾರಾಯಣ, ಪುರುಷ, ರಾಮ ಮತ್ತು ನೃಸಿಂಹ ಮುಂತಾದ ಇತರ ರೂಪಗಳಾಗಿ ವಿಸ್ತರಣೆ ಹೊಂದಿದ. ಈ ಎಲ್ಲ ವಿಸ್ತರಣೆಗಳು ಒಂದೇ ಆದ ಅಖಂಡ ವಿಷ್ಣು ತತ್ವವೇ. ಈ ಎಲ್ಲ ಸ್ವ ಅಂಶ ವಿಸ್ತರಣೆಗಳಿಗೆ ಶ್ರೀಕೃಷ್ಣನೇ ಮೂಲ ಆಕಾರ. ಆದುದರಿಂದ ಅವನೇ ಸಾಕ್ಷಾತ್ ದೇವೋತ್ತಮ ಪರಮಪುರುಷ. ಅವನೇ ಲೌಕಿಕ ಜಗತ್ತಿನ ಸೃಷ್ಟಿಕರ್ತ. ಎಲ್ಲ ವೈಕುಂಠ ಲೋಕಗಳಲ್ಲೂ ಅವನೇ ನಾರಾಯಣನೆಂಬ ಹೆಸರಿನ ಪ್ರಧಾನ ದೇವತೆ. ಆದ್ದರಿಂದ ಮಾನವರೊಡನೆ ಅವನ ಚಲನವಲನಗಳು ಇನ್ನೊಂದು ಬಗೆಯ ಮೋಹಜಾಲ. ತನ್ನ ಚಲನವಲನಗಳ ಸೂಕ್ಷ್ಮತೆಗಳನ್ನು ತಿಳಿಯದ ಮೂಢರು ತನ್ನನ್ನು ಮಾನವರಲ್ಲೊಬ್ಬ ಎಂದು ಭಾವಿಸುತ್ತಾರೆ ಎಂದು ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅಲ್ವಾ. ಶ್ರೀಕೃಷ್ಣನ ಬಗೆಗಿನ ಮೋಹಜಾಲಕ್ಕೆ ಕಾರಣವೆಂದರೆ ತಟಸ್ಥ ಶಕ್ತಿ ಎಂಬ ಮೂರನೆಯದರ ಮೇಲೆ ಅವನ ಅಂತರಂಗ ಮತ್ತು ಬಹಿರಂಗ ಶಕ್ತಿಗಳೆಂಬ ಎರಡರ ಕ್ರಿಯೆ. ಸಮಸ್ತ ಜೀವಿಗಳು ಅವನ ತಟಸ್ಥ ಶಕ್ತಿಯ ವಿಸ್ತರಣೆಗಳು. ಆದುದರಿಂದ ಅವನು ಕೆಲವೊಮ್ಮೆ ಬಹಿರಂಗ ಶಕ್ತಿಯಿಂದ ಮೋಹಕ್ಕೊಳಗಾಗುತ್ತಾನೆ. ಅಂತರಂಗ ಶಕ್ತಿಯ ಮೋಹಜಾಲದಿಂದ ಶ್ರೀಕೃಷ್ಣ ಅನಂತ ಸಂಖ್ಯೆಯ ನಾರಾಯಣರಾಗಿ ವಿಸ್ತರಣೆ ಹೊಂದುತ್ತಾನೆ ಮತ್ತು ಅಲೌಕಿಕ ಜಗತ್ತಿನ ಜೀವಿಗಳಿಂದ ದಿವ್ಯ ಪ್ರೇಮ ಸೇವೆಯ ವಿನಿಮಯ ಅಥವಾ ಸ್ವೀಕಾರ ಮಾಡುತ್ತಾನೆ. ತನ್ನ ಬಹಿರಂಗ ಶಕ್ತಿಯ ವಿಸ್ತರಣೆಯಿಂದ ಲೌಕಿಕ ಪ್ರಪಂಚದಲ್ಲಿ ಜನ, ಪ್ರಾಣಿ ಅಥವಾ ದೇವತೆಗಳ ನಡುವೆ ಅವನು ಸ್ವಯಂ ಅವತಾರವೆತ್ತಿ ವಿವಿಧ ಬಗೆಯ ಯೋನಿಗಳಲ್ಲಿ ಜೀವಿಗಳೊಡನೆ ಮರೆತು ಹೋದ ತನ್ನ ಸಂಬಂಧವನ್ನ ಪುನಃ ಸ್ಥಾಪಿಸುತ್ತಾನೆ. ಆದರೆ ಭೀಷ್ಮರಂತಹ ಮಹಾ ಆಚಾರ್ಯರು ಭಗವಂತನ ಕೃಪೆಯಿಂದ ಅವನ ಇಂತಹ ಮೋಹ ಜಾಲದಿಂದ ಪಾರಾಗುತ್ತಾರೆ. ನೋಡಿ, ಭೀಷ್ಮಾಚಾರ್ಯರಿಗೆ ಮಾತ್ರ ಗೊತ್ತು ಆ ಭಗವಂತನ ಆ ಸರ್ವೋಚ್ಚ ಸ್ಥಾನ ಏನು ಅಂತ ಹೇಳ್ಬಿಟ್ಟು ಭೀಷ್ಮಾಚಾರ್ಯರಿಗೆ ಗೊತ್ತಿದೆ. ಯಾಕಂದ್ರೆ ಅವರು ಮೋಹ ಜಾಲದಲ್ಲಿ ಇಲ್ಲ ಅಲ್ವಾ. ನಾವೆಲ್ಲರೂ ಸಹ ಆ ಭಗವಂತನ ಮೋಹ ಜಾಲದಲ್ಲಿ ಇದೀವಿ. ಅವರೇ ಸ್ವತಃ ದೇವೋತ್ತಮ ಪರಮಪುರುಷ. ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ್ಲೂ ಸಹ ನಾವು ಅವ್ರನ್ನ ಸಾಮಾನ್ಯ ಮನುಷ್ಯ ಅಂತ ಅನ್ಕೋತೀವಿ ಅಲ್ವಾ. ಇವಾಗ ಕೌರವರೆಲ್ಲ ಹಾಗೆ ಅನ್ಕೊಂಡಿದ್ರು ಅಲ್ವಾ. ಅವ್ರು ಎಷ್ಟೆಲ್ಲಾ ಅಲ್ಲಿ ಅತಿ ಮಾನುಷ ಲೀಲೆಗಳನ್ನ ಮಾಡಿ ತೋರಿಸಿದ್ರು ಸಹ ಒಬ್ಬ ಮಾಯಾವಿ ಅಂತ ಪರಿಗಣಿಸ್ತಾರೆ ಹೊರತು ಅವ್ರನ್ನ ದೇವೋತ್ತಮ ಪರಮಪುರುಷ ಅಂತ ಅವರು ಪರಿಗಣಿಸೋದಿಲ್ಲ. ಯಾಕೆ ಅಂತಂದ್ರೆ ಇದು ಭಗವಂತನೇ ಎಲ್ಲರನ್ನೂ ಸಹ ಆ ಮೋಹ ಜಾಲೆಯಲ್ಲಿ ಅವರು ಇಟ್ಟಿದ್ದಾರೆ. ಸೊ ಇದನ್ನ ನಾವು ತಿಳ್ಕೊಂಡಿದೀವಿ ಅಲ್ವಾ. ಕೃಷ್ಣನ ಆ ಸರ್ವೋಚ್ಚ ಸ್ಥಾನ ಏನು ಅಂತ ನಾವು ತಿಳ್ಕೊಂಡಿದೀವಿ. ಇಲ್ಲಿ ಭೀಷ್ಮಾಚಾರ್ಯರು ಸಹ ಕೃಷ್ಣನನ್ನ ಆದಿನಾರಾಯಣ ಅಂತ ಹೇಳ್ತಿದ್ದಾರೆ ಅಲ್ವಾ. ನಾವ್ ಇವಾಗ ತಿಳ್ಕೊಂಡ್ರ ಹಾಗೇನೆ ಆದಿನಾರಾಯಣ ಅಂದ್ರೆ ಇವಾಗ ಎಷ್ಟೊಂದ್ ಜನ ನಾರಾಯಣರಿದ್ದಾರೆ ವೈಕುಂಠದಲ್ಲಿ. ಅನೇಕ ವೈಕುಂಠ ಲೋಕಗಳಿದೆ, ಅಲ್ಲಿ ನಾರಾಯಣರಿದ್ದಾರೆ. ಆದ್ರೆ ಎಲ್ಲಾ ನಾರಾಯಣರಿಗೆ ಮೂಲ ಪುರುಷ ಕೃಷ್ಣ. ಅವರು ಗೋಲೋಕ ವೃಂದಾವನದಲ್ಲಿ ಇದ್ದಾರೆ ಅಲ್ವಾ. ಸೊ ಈ ನಾರಾಯಣರು ಇವಾಗ ಕೃಷ್ಣ ಏನ್ ಮಾಡ್ತಾರೆ, ಅವರು ಪ್ರಥಮ ವಿಸ್ತರಣೆ ಏನು ಬಲರಾಮ. ಸೊ ಬಲರಾಮರಿಂದ ಮೊದಲ ಚತುರ್ವ್ಯೂಹ ಬರುತ್ತೆ. ಅಂದ್ರೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಬರ್ತಾರೆ. ಮತ್ತೆ ಅದರಿಂದ ಮೊದಲ ಸಂಕರ್ಷಣದಿಂದ ನಾರಾಯಣ ಬರ್ತಾರೆ. ಮತ್ತೆ ಆ ನಾರಾಯಣದಿಂದ ಎರಡನೇ ಚತುರ್ವ್ಯೂಹ ಬರುತ್ತೆ. ಅಂದ್ರೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಬರ್ತಾರೆ. ಮತ್ತೆ ಎರಡನೇ ಸಂಕರ್ಷಣದಿಂದ ಯಾರು ಬರ್ತಾರೆ, ಯಾರು ಕಾರಣೋದಕಶಾಹಿ ವಿಷ್ಣು ಬರ್ತಾರೆ. ಸೊ ಕಾರಣೋದಕಶಾಹಿ ವಿಷ್ಣುವಿನಿಂದ ಗರ್ಭೋದಕಶಾಹಿ
ವಿಷ್ಣು ಬರ್ತಾರೆ. ಸೊ ಗರ್ಭದಕ್ಷಾಯಿ ವಿಷ್ಣುವಿಂದ ಕ್ಷೀರೋದಕ್ಷಾಯಿ ವಿಷ್ಣು ಬರ್ತಾರೆ. ಕ್ಷೀರೋದಕ್ಷಾಯಿ ವಿಷ್ಣು ಅವರು ಎಲ್ಲರ ಹೃದಯದಲ್ಲಿ ಅವರು ಪರಮಾತ್ಮನಾಗಿ ಅವರು ಇರ್ತಾರೆ. ಮತ್ತೆ ಕ್ಷೀರೋದಕ್ಷಾಯಿ ವಿಷ್ಣುವಿನಿಂದ ಅನೇಕ ಅವತಾರಗಳು, ನಾವೇನೆಲ್ಲ ಅವತಾರಗಳನ್ನ ನಾವು ನೋಡ್ತಾ ಇದೀವಿ, ಆ ದಶಾವತಾರ ಮತ್ತೆ ಅಸಂಖ್ಯಾತ ಅವತಾರಗಳೆಲ್ಲರೂ ಸಹ ಕ್ಷೀರೋದಕ್ಷಾಯಿ ವಿಷ್ಣುವಿನಿಂದ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂತಂದ್ರೆ ಭಗವಂತ ಅವರು ಅವತಾರವನ್ನ ಸ್ವತಃ ಅವರೇ ಅವತಾರವನ್ನ ಎತ್ತುತ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರೆಲ್ಲ ಜೀವರಾಶಿಗಳನ್ನ ಅವರು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. ಅವರು ಮರಳಿ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಸ್ವತಃ ಅವರೇ ಅವತಾರವನ್ನ ಅವರು ಎತ್ತುತ್ತಾ ಇದ್ದಾರೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ನಾವು ಅನೇಕ ಬಾರಿ ಚರ್ಚೆನ ಮಾಡಿದೀವಿ, ಅದಕ್ಕೋಸ್ಕರ ನಾನು ಇದನ್ನ ಮತ್ತೆ ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಸೊ ನೀವು ಇವತ್ತು ಇದನ್ನ ಮತ್ತೊಮ್ಮೆ ಓದ್ಕೊಳ್ಳಿ, ನಿಮ್ಗೆ ಇದು ಅರ್ಥ ಆಗುತ್ತೆ. ಸೊ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ನಾವು ಮತ್ತೆ ಅದನ್ನ ಡಿಸ್ಕಸ್ ಮಾಡೋಣಂತೆ. ಸೊ ಶ್ರೀಮದ್ ಭಾಗವತಂ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಾವು ಇವತ್ತಿನ ದಿನ ನಾವು ತುಂಬಾ ಮುಖ್ಯವಾದ ವಿಷಯವನ್ನ ನಾವು ತಿಳ್ಕೊಂಡಿದೀವಿ. ಸೊ ನಮ್ಮ ಜೀವನದಲ್ಲಿ ಏನೇ ಆದ್ರೂ ಸಹ ಅದು ಭಗವಂತನ ಇಚ್ಛೆ ಅಂತ ನಾವು ತಿಳ್ಕೊಂಡು ನಾವು ಗೊಣಗಾಡದೆ ನಾವು ಅದನ್ನ ಸಹಿಸ್ಕೊಂಡು ನಾವು ಗುರುಗಳ ಮಾರ್ಗದರ್ಶನದಲ್ಲಿ, ಅಂದ್ರೆ ಇವಾಗ ಬ್ರಾಹ್ಮಣರು ಅಂತ ನಾವ್ ಇಲ್ಲಿ ಏನ್ ಹೇಳ್ತಿದ್ರು ಅದನ್ನ ನಾವು ಗುರುಗಳ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಜೀವನವನ್ನ ನಡೆಸ್ಕೊಂತಾ ಹೋಗ್ಬೇಕಾಗತ್ತೆ. ಆಗ ನಾವು ಭಗವಂತನ ಕೃಪೆಗೆ ನಾವು ಪಾತ್ರರಾಗ್ತೀವಿ. ನಾವು ಇವಾಗ ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆನ ನಾವು ಪಡಿತೀವಿ. ಅದನ್ನ ನಾವು ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ನೀವು ಕೇಳಿರೋದಕ್ಕೆ. ಹರೇ ಕೃಷ್ಣ ಮಾತಾಜಿ ಫೋನ್ ನಂಬರ್ಸ್ ತಗೊಂಬೇಕಿತ್ತಲ್ಲ ಮಾತಾಜಿ. ಹಾ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇವಾಗ ನಾಳೆ ಕ್ಲಾಸ್ ಅಲ್ಲಿ ಎಲ್ಲರೂ ಫೋನ್ ನಂಬರ್ ಅನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಅದನ್ನ ನಮ್ಗೆ ಇವಾಗ ಏನು ಕೋಆರ್ಡಿನೇಟರ್ಸ್ ನಮ್ಗೆ ಕೊಟ್ಟಿದ್ದಾರೆ, ಶ್ರೀದೇವಿ ಮಾತಾಜಿ ಮತ್ತೆ ಚಂದ್ರಿಕಾ ಮಾತಾಜಿ, ಅವ್ರು ಅದನ್ನ ಬರ್ಕೋತಾರೆ. ನೀವು ಅವರು ನಿಮ್ಗೆ ಫೋನ್ ಅನ್ನ ಮಾಡ್ತಾರೆ. ಸೊ ನೀವು ನಾಳೆ ಎಲ್ಲರೂ ಸಹ ಕ್ಲಾಸ್ ಶುರುವಾದಾಗ್ಲೇ ನೀವು ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಫೋನ್ ನಂಬರ್ಸ್ ಅನ್ನ ಹಾಕಿ. ಸೊ ಇಲ್ಲ ಇವಾಗ ಯಾರಿಗಾದ್ರೂ ಫ್ರೀ ಇದ್ದೀರಾ ಅಂತಂದ್ರೆ ಒಂದ್ 5 ನಿಮಿಷ ನೀವು ನಿಮ್ಮ ಫೋನ್ ನಂಬರ್ಸ್ ಅನ್ನ ಹಾಕಿದ್ರೆ. ಹರೇ ಕೃಷ್ಣ ಮಾತಾಜಿ. ಆಗ ಮಾತಾಜಿ ಒಬ್ರು ಪ್ರಶ್ನೆ ಕೇಳಿದ್ರಲ್ವಾ, ಅದಕ್ಕೆ ಇದ್ರಲ್ಲಿ ಈ ಶ್ಲೋಕದಲ್ಲಿ ಉತ್ತರ ಇದೆ ಅದಕ್ಕೆ. ಹೇಳಿ ಮಾತಾಜಿ. ಅಂತರಂಗ ಮತ್ತೆ ಲೌಕಿಕ ಶಕ್ತಿ, ಬಹಿರಂಗ ಶಕ್ತಿ, ಅದರಿಂದ ಭಗವಂತ ಸಂಬಂಧ ಇಲ್ಲ ಯಾಕೆ ಅಂತ ಕೇಳಿದ್ರಲ್ವಾ ಅವರು ಎಲ್ಲವನ್ನು ಸೃಷ್ಟಿ ಮಾಡ್ತಾರೆ, ಆದ್ರೆ ಆ ಗುಣಗಳಲ್ಲಿ ಅವನು ಭಗವಂತ ಇರುದಿಲ್ಲ. ಅದಕ್ಕೆ ಅತೀತನಾಗಿರ್ತಾನೆ, ಅವನು ಗುಣಾತೀತನಾಗಿರ್ತಾನೆ, ಅದಕ್ಕೆ ಸಂಬಂಧ ಇರುದಿಲ್ಲ. ಅವನೆಲ್ಲವನ್ನೂ ಇದು ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ಆದ್ರೆ ಅದಕ್ಕೆ ಅವನು ಸಂಬಂಧ ಪಡುದಿಲ್ಲ, ಅದಕ್ಕೆ ಸಂಬಂಧವನ್ನು ಇಟ್ಕೊಳ್ಳುದಿಲ್ಲ. ಇವಾಗ ಹೈಕೋರ್ಟ್ ಜಡ್ಜ್ ಹೇಗೆ ಅವರು ನ್ಯಾಯವನ್ನ ಕೊಟ್ಟಾಗ ಅವರು ಆ ತೀರ್ಪಿನಿಂದ ಅವ್ರು ಯಾವಾಗ್ಲೂ ಹೊರಗಡೆ ಇರ್ತಾರೋ ಆ ತರನೇ. ಧನ್ಯವಾದಗಳು. ಈ ಶ್ಲೋಕದಲ್ಲಿ ಅದಕ್ಕೆ ನೀವು ಹೇಳಿದ್ರಿ ಆಗ ಆನ್ಸರ್. ಹಾ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಅದು ಪ್ರಮಾಣ ಅಂತ ಹೇಳಿದ್ರಲ್ಲ, ಪ್ರಮಾಣ ಅಂದ್ರೆ ಏನು, ಮತ್ತೆ ಅದ್ರ 3 ಪ್ರಕಾರ ಹೇಳಿದ್ರಲ್ಲ, ನಮ್ಗೆ ಅರ್ಥ ಆಗಿಲ್ಲ. ಪ್ರಮಾಣ ಅಂತಂದ್ರೆ ಅದು ನಾವು 3ನೇ ಲೆವೆಲ್ ಅಲ್ಲಿ ನಾವು ಡೀಟೇಲ್ ಆಗಿ ನಾವು ತಿಳ್ಕೊತೀವಿ ಮಾತಾಜಿ. ಅದೇನು ಅಂತಂದ್ರೆ ನಾವ್ ಯಾವ್ದನ್ನಾದ್ರೂ ನಂಬೇಕಂತಂದ್ರೆ ಅದಕ್ಕೆ 3 ಪ್ರಮಾಣಗಳಿದೆ ಮಾತಾಜಿ. ಸೊ ಇವಾಗ ವಿಜ್ಞಾನಿಗಳ ಹೇಳೋದನ್ನ ನಾವು ನಂಬ್ತಾ ಇದೀವಿ ಅಲ್ವಾ, ನಾವೇನು ಹಿಂದೆ ಮುಂದೆ ನೋಡೋದಕ್ಕೆ ಹೋಗೋದಿಲ್ಲ. ಇವಾಗ ಕರೋನಾ ಇದೆ ಅಂತ ನಮ್ಗೆ ಹೇಳಿದ್ರು, ನಾವ್ ಯಾರಾದ್ರೂ ನೋಡಿದ್ವಾ ಕರೋನಾ ವೈರಾಣುವನ್ನ? ನಾವು ನೋಡ್ಲೇ ಇಲ್ಲ. ಅವ್ರ ವಿಜ್ಞಾನಿಗಳು ಹೇಳಿದ್ರು ನಾವು ನಂಬುದ್ವಿ. ಮತ್ತೆ ಅದರ ರೋಗ ಲಕ್ಷಣಗಳಿಂದ ನಮ್ಗೆ ಗೊತ್ತಾಯ್ತು, ಇದು ಕರೋನಾ ರೋಗಾಣುವಿನ ಗುಣಲಕ್ಷಣಗಳು ಅಂತ. ಅದೇ ತರನೇ ಇವಾಗ ನಮ್ಗೆ ಏನನ್ನಾದ್ರೂ ನಂಬೇಕಂತಂದ್ರೆ 3 ಪ್ರಮಾಣಗಳನ್ನ ಹೇಳ್ತಾರೆ ಮಾತಾಜಿ. ಒಂದು ಪ್ರತ್ಯಕ್ಷ ಪ್ರಮಾಣ, ನಾನು ಈ ಕಣ್ಣಿನಿಂದ ನೋಡಿದ್ರೆ ಮಾತ್ರನೇ ನಾನು ನಂಬ್ತೀನಿ ಅನ್ನೋದು ಪ್ರತ್ಯಕ್ಷ ಪ್ರಮಾಣ. ಯಾರ್ಯಾರಿದ್ರು ಪ್ರತ್ಯಕ್ಷ ಪ್ರಮಾಣಕ್ಕೆ ಇನ್ನೊಂದು ಹೇಳ್ಬಹುದು ಮಾತಾಜಿ. ನಾವು ಜಪ ಮಾಡ್ತೇವೆ, ಹರಿನಾಮ ಸಂಕೀರ್ತನೆ ಮಾಡ್ತೇವೆ, ಪ್ರಸಾದ ಅರ್ಪಿಸ್ತೇವೆ, ಈಗ ತುಂಬಾ ಚೇಂಜ್ ಆಗಿದ್ದೇವೆ, ಇದು ಪ್ರತ್ಯಕ್ಷ ಪ್ರಮಾಣ ಅಲ್ವಾ? ಚೇಂಜ್ ಆಗಿರೋದಕ್ಕೆ ಇದು ಒಂದು ಪ್ರಮಾಣ. ಹರೇ ಕೃಷ್ಣ. ಪ್ರತ್ಯಕ್ಷ ಪ್ರಮಾಣಕ್ಕೆ ನಾವು ಈಗ ಜಪ ಮಾಡುವಂತಹದ್ದು, ಪ್ರಸಾದ ಸೇವಿಸುವಂತಹದ್ದು, ಕೀರ್ತನೆ ಮಾಡೋದು, ಇದೆಲ್ಲ ಭಾಗವತ ಕೇಳುವಂತಹದ್ದು, ಇದ್ರಲ್ಲಿ ನಮ್ಗೀಗ ಇಂಟ್ರೆಸ್ಟ್ ಬಂದಿದೆ ಅಲ್ವಾ, ಇದೊಂದು ಪ್ರತ್ಯಕ್ಷ ಪ್ರಮಾಣ ಅಂತ. ಆತರ ನೀವು ಹೇಳ್ತಾ ಇದ್ದೀರಾ. ಓಕೆ. ಸೊ ಇವಾಗ ಇಲ್ಲಿ ಪ್ರತ್ಯಕ್ಷ ಪ್ರಮಾಣ ಅಂತ ಏನು ಅಂತಂದ್ರೆ ಇವಾಗ ಸೈಂಟಿಸ್ಟ್ ಎಲ್ಲ ಏನ್ ಮಾಡ್ತಾರೆ, ಪ್ರೂವ್ ಮಾಡೇನೆ ಅವರು ನೋಡ್ತಾರೆ ಅಲ್ವಾ. ಇವಾಗ ನಾವು ಪ್ರಯೋಗಾಲಯದಲ್ಲಿ ನಾವ್ ಏನ್ ಮಾಡ್ತೀವಿ, ಈ ಸೊಲ್ಯೂಷನ್ ತಗೊಂಡು ಆ ಸೊಲ್ಯೂಷನ್ ತಗೊಂಡು ಎರಡನ್ನ ಮಿಕ್ಸ್ ಮಾಡಿದ್ರೆ ಇಲ್ಲಿ ಒಂದು ಬಣ್ಣ ಬದಲಾದಾಗ ಇಲ್ಲಿ ಒಂದು ಯಾವ್ದೋ ಒಂದು ಏನು ರಾಸಾಯನಿಕ ಸಂಯೋಜನೆ ನಡೆದಿದೆ ಅಂತ ನಾವು ಒಪ್ಕೋತೀವಿ. ಅಂದ್ರೆ ನಮ್ ಕಣ್ಣಿಂದನೇ ನಾವು ನೋಡ್ಬೇಕು. ಇವಾಗ ದೇವ್ರು ಇದಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಇಷ್ಟೆಲ್ಲ ಶಾಸ್ತ್ರಗಳು ಹೇಳಿದ್ರು ಸಹ ದೇವ್ರು ಇದಾನೆ ಅಂತಂದ್ರೆ ನಮ್ಮ ಕಣ್ಣ ಮುಂದೆ ಬಂದ್ರೆ ಮಾತ್ರನೇ ನಾವು ನಂಬ್ತೀವಿ ಅಂತ ನಾವು ಅದನ್ನ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತೀವಿ. ಆದ್ರೆ ನಾವು ಪ್ರತ್ಯಕ್ಷ ಪ್ರಮಾಣದಲ್ಲಿ ನಾವು ಎಲ್ಲವನ್ನ ನಾವು ಕಣ್ಣಿನಿಂದನೇ ನೋಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ. ನಾವ್ ಇವಾಗ ಗಾಳಿಯನ್ನು ನೋಡಿಲ್ಲ ನಾವು ಕಣ್ಣಿನಿಂದ,
ಅಲ್ವಾ. ಅದು ನಾವು ಸ್ಪರ್ಶದಿಂದ ನಮ್ಗೆ ಗೊತ್ತಾಗ್ತಿದೆ, ಓ ಗಾಳಿ ಅನ್ನೋದಿದೆ ಅಂತ ಹೇಳ್ಬಿಟ್ಟು ಅಲ್ವಾ. ಅದಕ್ಕೆ ನಾವೆಲ್ಲವನ್ನ ಕಣ್ಣಿಂದ ನೋಡಿ ನಾವು ನಂಬಲಿಕ್ಕೆ ಆಗೋದಿಲ್ಲ. ಮತ್ತೆ ಎರಡನೇ ಪ್ರಮಾಣ ಏನು ಅಂತಂದ್ರೆ ಅನುಮಾನ ಪ್ರಮಾಣ. ನಾವ್ ಯಾವಾಗ್ಲೂ ನಾವೇ ಏನೋ ಒಂದು ಕಲ್ಪನೆ ಮಾಡ್ಕೋತೀವಿ ಅಲ್ವಾ, ಈ ತರ ಇರ್ಬೋದು ಆ ತರ ಇರ್ಬೋದು ಅಂತ. ಇವಾಗ ದೇವ್ರಂದ್ರೆ ಆ ತರ ಇರ್ಬೋದು ಈ ತರ ಇರ್ಬೋದು ಅಂತ. ಮತ್ತೆ ಇವಾಗ ಏನು ಅನ್ನ ಆಗಿದೆ ಅನ್ನೋದಕ್ಕೆ ನಾವ್ ಏನು ಯೋಚನೆ ಮಾಡ್ತೀವಿ, ಓ 3 ವಿಷಲ್ ಆದ್ರೆ ಅಲ್ಲಿ ಅನ್ನ ಆಗಿದೆ ಅಂತ ನಾವ್ ಯೋಚನೆ ಮಾಡ್ತೀವಿ. ಇವಾಗ ನಮ್ಮ ಮನೆ ಮುಂದೆ ಒಂದು 10 ಚಪ್ಪಲಿಗಳಿದ್ರೆ ನಾವ್ ಏನ್ ಯೋಚನೆ ಮಾಡ್ತೀವಿ, ಓ ಮನೆ ಒಳಗಡೆ 10 ಜನರಿರ್ಬೋದು ಅಂತ ನಾವ್ ಯೋಚನೆ ಮಾಡ್ತೀವಿ. ಆದ್ರೆ 10 ಜನರೇ ಇರ್ಬೇಕು ಅಂತ ಇಲ್ಲ ಅಲ್ವಾ. ಇವಾಗ ಎಷ್ಟೊಂದ್ ಜನ ಹೊರಗಡೆನೂ ಹೋಗಿರ್ಬೋದು. ಮತ್ತೆ ಇವಾಗ ಒಬ್ಬೊಬ್ರ ಹತ್ರ ಒಂದ್ ಜೊತೆಗಿನ ಹೆಚ್ಚು ಚಪ್ಪಲಿಗಳು ಇರ್ಬೋದು ಅಲ್ವಾ. ನಾವು ಇವಾಗ ಬರೀ ಅಲ್ಲಿ 10 ಜೊತೆ ಚಪ್ಪಲಿಗಳನ್ನ ನೋಡಿ ನಾವು ಅಲ್ಲಿ 10 ಜನರೇ ಇದ್ದಾರೆ ಅಂತ ನಾವು ಹೇಳಿಕ್ ಆಗೋದಿಲ್ಲ. ನಾವ್ ಅಂದ್ರೆ ಅನುಮಾನ ಅಂದ್ರೆ ನಾವೇ ಒಂದು ಏನೋ ಒಂದು ಏನು ಕಲ್ಪನೆ ಮಾಡ್ಕೊಳೋದು, ಅದು ಯಾವಾಗ್ಲೂ ಸರಿಯಾಗಿ ಇರೋದಿಲ್ಲ. ಆ ಕಲ್ಪನೆಯಿಂದ ಮಾಡ್ಕೊಂಡಿರುವಂತಹ ಜ್ಞಾನ ಯಾವಾಗ್ಲೂ ಅದು ಪರಿಪೂರ್ಣವಾಗಿರೋದಿಲ್ಲ. ಮತ್ತೆ ಇವಾಗ 3ನೇ ಜ್ಞಾನ ಏನಿದೆ, ಶ್ರುತಿ ಪ್ರಮಾಣ. ಶ್ರುತಿ ಪ್ರಮಾಣ ಅಂತಂದ್ರೆ ಅದು ಭಗವಂತನಿಂದ ಬಂದಿರುವಂತಹ ಜ್ಞಾನ. ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿರೋದು ಭಗವಂತ ಅಲ್ವಾ. ಈ ಭಗವಂತನಿಗೆ ಎಲ್ಲವೂ ಸರಿಯಾಗಿ ಗೊತ್ತು. ಯಾಕಂದ್ರೆ ಅವ್ರಿಗೆ ಈ 4 ನ್ಯೂನತೆಗಳು ಇಲ್ಲ ಅಲ್ವಾ. ಅವರು ತಪ್ಪನ್ನ ಮಾಡೋದಿಲ್ಲ. ಮತ್ತೆ ಏನು ಅವರು ಅವರ ಇಂದ್ರಿಯಗಳು ಮೋಸ ಹೋಗೋದಿಲ್ಲ, ಮೋಸ ಮಾಡೋದಿಲ್ಲ ಅಲ್ವಾ. ನಮ್ಮ ಇಂದ್ರಿಯಗಳು ನಾವ್ ಇಂದ್ರಿಯಗಳಿಂದ ಮೋಸ ಹೋಗ್ತೀವಿ ಅಲ್ವಾ. ನಾವ್ ಇವಾಗ ಹಗ್ಗವನ್ನ ನೋಡಿ ನಾವು ಹಾವು ಅಂತ ನಾವು ಭ್ರಮೆಗೆ ಒಳಗಾಗ್ತೀವಿ. ಮತ್ತೆ ಇನ್ನ ಏನು ನಮ್ಗೆ ಮೋಸ ಮಾಡೋ ಪ್ರವೃತ್ತಿ ಇದೆ. ಸೊ ಈ 4 ನ್ಯೂನತೆಗಳನ್ನ ಇಟ್ಕೊಂಡು ನಾವ್ ಯಾವುದೇ ಒಂದು ಪರಿಪೂರ್ಣವಾದ ಜ್ಞಾನವನ್ನ ನಾವು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಭೌತಿಕ ಪ್ರಪಂಚವನ್ನ ಯಾರು ಸೃಷ್ಟಿ ಮಾಡಿದ್ದಾರೆ ಅವರು 100% ಅಂದ್ರೆ 100ಕ್ಕೆ 100 ಅವರು ಪರ್ಫೆಕ್ಟ್ ಆಗಿದ್ದಾರೆ. ಸೊ ಅವರಿಂದ ಬಂದಿರೋ ಜ್ಞಾನ ಯಾವಾಗ್ಲೂ ಅದು ಪರಿಪೂರ್ಣವಾಗಿರುತ್ತೆ. ಇವಾಗ ಭಗವಂತ ಇವಾಗ ವೇದದಲ್ಲಿ ಏನನ್ನ ಕೊಟ್ಟಿದಾರೋ ಅದನ್ನ ನಾವು ನಂಬಲೇಬೇಕಾಗತ್ತೆ. ನಾವು ಪ್ರತಿಯೊಂದನ್ನ ನಾವು ಪರೀಕ್ಷೆ ಮಾಡ್ಕೊಂಡು ಹೋದ್ರೆ ನಮ್ಗೆ ಈ ಜೀವಮಾನ ಸಾಕಾಗೋದಿಲ್ಲ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಸಗಣಿಯನ್ನ ನಾವು ಬ್ರಿಟಿಷರು ಬಂದು ಏನ್ ಮಾಡಿದ್ರು, ಅವ್ರು ಏನಿದು ಭಾರತೀಯರು ಇಷ್ಟು ಕೊಳಕಾಗಿದ್ದಾರೆ, ಒಂದು ಪ್ರಾಣಿಯ ಮಲವನ್ನ ತಗೊಂಡು ಅವರು ಸಾರಿಸ್ಕೊಂಡು ಅವರು ಶುಭ್ರ ಮಾಡಿದ್ವಿ ನಾವು ಮನೆಯೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವಾ. ಎಂತಹ ಮೂರ್ಖರು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ರು. ನಮ್ಗೆ ವೇದದಲ್ಲಿ ಹೇಳಿದೆ ಹಸುವಿನ ಮಲ ಅದು ತುಂಬಾ ಪರಿಶುದ್ಧವಾದದ್ದು ಅಂತ ಹೇಳ್ಬಿಟ್ಟು ಅಲ್ವಾ. ಇವಾಗ ಜೇನು ನೊಣದ ಎಂಜಲು ಅಲ್ವಾ, ಜೇನು ತುಪ್ಪವನ್ನು ನಾವು ಭಗವಂತನಿಗೆ ನಾವು ನೈವೇದ್ಯ ಅಭಿಷೇಕ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ. ಅಂದ್ರೆ ಅದೆಲ್ಲವೂ ವೇದದಲ್ಲಿ ಬಂದಿದೆ. ನಾವು ಅದನ್ನ ಪ್ರತಿಯೊಂದನ್ನು ನಾವು ಪ್ರಯೋಗ ಮಾಡ್ತಾ ಹೋದ್ರೆ ನಮ್ಗೆ ಈ ಜೀವಮಾನ ಸಾಕಾಗೋದಿಲ್ಲ. ಭಗವಂತ ಏನ್ ಹೇಳಿದನೋ ಅದನ್ನ ನಾವು ಒಪ್ಕೋಬೇಕು. ಅದನ್ನ ನಾವು ಶ್ರವಣ ಮೂಲಕ ನಾವು ಕೇಳ್ಕೊಂಡು, ಆ ಗುರು ಪರಂಪರೆಯ ಮೂಲಕ ಶ್ರವಣದ ಮೂಲಕ ನಾವು ಕೇಳ್ಕೊಂಡು ಅದನ್ನ ಒಪ್ಕೊಂಡು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಬಂದ್ರೆ ನಾವು ಈ ಮಾನವ ಜನ್ಮದ ಪರಿಪೂರ್ಣತೆಯನ್ನ ಸಾಧಿಸಬಹುದು ಮಾತಾಜಿ. ಅದಕ್ಕೆ ನಾವು ಶಬ್ದ ಪ್ರಮಾಣವನ್ನ ಅನುಸರಿಸಬೇಕು ಅಂತ ಹೇಳ್ತಾರೆ. ಪ್ರತ್ಯಕ್ಷ ಪ್ರಮಾಣ ಮತ್ತೆ ಅನುಮಾನ ಪ್ರಮಾಣವನ್ನ ನಾವು ಅನುಸರಿಸೋ ಹಾಗಿಲ್ಲ, ಆ ಜ್ಞಾನವನ್ನ ಅನುಸರಿಸೋ ಹಾಗಿಲ್ಲ ಅಂತ ಹೇಳ್ತಾರೆ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಗೊತ್ತಾಯ್ತಾ ನಿಮ್ಗೆ ನಾನು ಟ್ರೈ ಮಾಡದೆ ಹೇಳಲಿಕ್ಕೆ? ಸೊ ಯಾರಾದ್ರೂ ಇನ್ನ ಸಿಂಪಲ್ ಆಗಿ ಹೇಳ್ತೀರಾ ಅಂತ ಖಂಡಿತ ಟ್ರೈ ಮಾಡ್ಬೋದು. ವರದಾ ಮಾತಾಜಿ ಅರ್ಥ ಆಯ್ತಾ? ಸೊ ಇವಾಗ ನಾವ್ ಏನಿಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಅನುಸರಿಸ್ತಾ ಇದೀವೋ ಅದು ಪ್ರತ್ಯಕ್ಷ ಪ್ರಮಾಣ ಅಲ್ಲ. ನಾವ್ ಯಾರು ದೇವರನ್ನ ನೋಡಿಲ್ಲ, ಆದ್ರೆ ನಮ್ಗೆ ಆ ಗುರು ಪರಂಪರೆಯಲ್ಲಿ ಹೇಳ್ತಾ ಇದಾರೆ ದೇವ್ರು ಇದಾರೆ ಅಂತ ಹೇಳ್ಬಿಟ್ಟು. ಅವರ ಅಡ್ರೆಸ್ ಅನ್ನು ಹೇಳ್ತಾ ಇದಾರೆ, ಅವ್ರು ನೋಡ್ಲಿಕ್ಕೆ ಹೇಗಿದ್ದಾರೆ, ಆ ಶ್ಯಾಮಸುಂದರ ರೂಪವನ್ನು ನಮ್ಗೆ ವರ್ಣನೆ ಮಾಡ್ತಾ ಇದಾರೆ. ಸೊ ಇವಾಗ ಅದನ್ನ ಶ್ರವಣದ ಮೂಲಕ ನಾವು ತಿಳ್ಕೊಂಡು ನಾವು ಆ ಜ್ಞಾನವನ್ನ ಒಪ್ಕೊಂಡು ನಾವು ಸಹ ಆ ಭಗವಂತನನ್ನ ನಾವು ಕಾಣ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ನಾನು ಭಗವಂತ ನನ್ನ ಕಣ್ಮುಂದೆ ಬಂದು ನಿಂತ್ಕೊಳ್ಳಿ ಫಸ್ಟ್, ಆಮೇಲೆ ನಾನು ಅವನನ್ನ ಪಡಿಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂದ್ರೆ ಅದು ತಪ್ಪಾಗತ್ತೆ. ಹರೇ ಕೃಷ್ಣ. ವರದ ಮಾತಾಜಿ ನೀವು ಯಾವ ಲೆವೆಲ್ ಇದ್ದೀರಾ? ಯಾವ ಲೆವೆಲ್ ಅಲ್ಲಿ ಇದ್ದೀರಾ ಈಗ? ಲೆವೆಲ್ 1 ಆಯ್ತಾ ನಿಮ್ದು? ನಾನ್ ಲೆವೆಲ್ 2 ದಲ್ಲಿ ಒಂದ್ ಎಕ್ಸಾಮ್ ಕೊಟ್ಟಿದ್ದೀನಿ. ನಾನ್ ಬಂದ್ 2-3 ತಿಂಗಳಾಯ್ತು. ಆದ್ರೆ ಈಗ ಎಲ್ಲಾ ಕ್ಲಾಸ್ ಈಗ ಸಿಗ್ತಾ ಇದೆ ನನಗೆ. ಓಕೆ, ಹರಿ ಬೋಲ್ ಮಾತಾಜಿ. ಸೊ ಇಷ್ಟು ಬೇಗ ನೀವು ಇಷ್ಟು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದೆ. ಇದು 3ನೇ ಲೆವೆಲ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಬರುತ್ತೆ ಮಾತಾಜಿ. 3ನೇ ಲೆವೆಲ್ ಅಲ್ಲಿ ನೀವು ಏನು ಈಶೋಪನಿಷತ್ತು ಮತ್ತೆ ಭಕ್ತಿ ರಸಾಮೃತ ಸಿಂಧು ಉಪದೇಶಾಮೃತ 3ನ್ನ ಓದ್ತೀರಾ, ಆಗ ನೀವು ತಿಳ್ಕೊತೀರಾ ಮಾತಾಜಿ ಡೀಟೇಲ್ ಆಗಿ. ಮಾತಾಜಿ ಇದು ಫೋನ್ ನಂಬರ್ಗಳು ಯಾಕೆ ಮಾತಾಜಿ? ಮಾತಾಜಿ ಫೋನ್ ನಂಬರ್ ಯಾಕೆ ಅಂತಂದ್ರೆ ಈಗ ನಮ್ಗೆ ಯಾವ್ದೇ ಒಂದು ಕ್ಲಾಸ್ ನಡೆಸ್ತಾ ಇದೀವಲ್ಲ ನಾವ್ ಇವಾಗ ಎಷ್ಟೊಂದು ಲ್ಯಾಂಗ್ವೇಜಸ್ ಅಲ್ಲಿ. ಸೊ ಎಲ್ಲಾ ಕ್ಲಾಸ್ಗಳಿಗೂ ಸಹ ಇಬ್ರು ಕೋಆರ್ಡಿನೇಟರ್ಸ್ ನ ಮಾಡಿದ್ದಾರೆ ಮಾತಾಜಿ, ನಾಮಿನೇಷನ್ಸ್ ಪ್ರೊಸೀಜರ್. ಯಾಕಂದ್ರೆ ಯಾರು ಬರ್ತಾರೆ, ಯಾರಿದ್ದಾರೆ, ಅವ್ರು ಏನೆಲ್ಲಾ ಮಾಡ್ತಿದ್ದಾರೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ಏನೂ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಸಹಾಯ ಮಾಡ್ಲಿಕ್ಕೆ ಮತ್ತೆ ನೀವುನು ಸಹ ಇನ್ನ ಹೆಚ್ಚು ಹೆಚ್ಚು ಸೇವೆ, ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ ಮಾತಾಜಿ. ಇವರೆಲ್ಲ ಕೋಆರ್ಡಿನೇಟರ್ಸ್ ಅವರು ಸಹ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರು ಸಹ ನಿಮ್ ತರನೇ ಅವರು ಸಹ ಭಕ್ತರೆ. ಅವರು ನಿಮ್ಗೆ ಅಂದ್ರೆ ಗುರುಗಳ ಆಜ್ಞೆ ಮೇರೆಗೆ ಅವ್ರು ಈ ಸೇವೆಯನ್ನ ಮಾಡ್ತಿದ್ದಾರೆ ಮಾತಾಜಿ. ಅದಕ್ಕೆ ನಿಮ್ಗೆ ಫೋನ್ ಮಾಡ್ತಾರೆ ಅವರು.
ದಿನಕ್ಕೆ Okay, ಇಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ. ಸೊ ನೀವು ನಿಮ್ದು ಏನೇ ಇದ್ರು ಅವ್ರ ಜೊತೆ ನೀವು ಹಂಚ್ಕೋಬಹುದು. ಅವರು ಸಹ ನಿಮ್ಗೆ ಏನಾದ್ರು ಒಂದು ಸೇವೆ ಮಾಡೋ ಇಚ್ಛೆ ನೀವು ತೋರಿಸಿದ್ರೆ ನಿಮ್ಗೆ ಹೇಗೆ ಸೇವೆಯನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ನಿಮ್ಗೆ ತಿಳಿಸಿ ಕೊಡ್ತಾರೆ ಮಾತಾಜಿ. ನಿಮ್ಗೆ ಹಣದ ಮೂಲಕ ಸೇವೆ ಮಾಡ್ಬೋದು ಅಂತಂದ್ರೆ, ಇಲ್ಲ ನಾನೇ ಇವಾಗ ವಾಲಂಟಿಯರ್ ಆಗಿ ಸೇವೆಯನ್ನ ಮಾಡ್ತೀನಿ, ಇಲ್ಲ ದೇವಸ್ಥಾನಕ್ಕೆ ಬಂದು ನಾನು ಸೇವೆಯನ್ನ ಮಾಡ್ತೀನಿ, ಇಲ್ಲಾಂದ್ರೆ ನನಗೆ ಈ ಕಲೆ ಗೊತ್ತಿದೆ, ಈ ಕಲೆಯಿಂದ ನಾನು ಭಗವಂತನಿಗೆ ಸೇವೆ ಮಾಡ್ತೀನಿ ಅಂದ್ರೆ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ ಮಾತಾಜಿ. ನಿಮ್ಗೆ Okay, ಮಾರ್ಗದರ್ಶನ ತೋರಿಸ್ತಾರೆ. ಮಾತಾಜಿ ಹೇಳಿ ಮಾತಾಜಿ ಮಾತಾಜಿ. ನನ್ಗೆ ಮೆಸೇಜ್ ಹಾಕಕ್ ಬರಲ್ಲ. ನನ್ ಮೊಮ್ಮಗಳು 1 ತಿಂಗಳಾಗತ್ ಬರೋದು. ನಂಬರು ಹೆಂಗ್ ಹಾಕ್ಬೇಕು ಅಂತ ಗೊತ್ತಿಲ್ವಲ್ಲ ಮಾತಾಜಿ. ನೀವ್ ಹೇಳಿ ಮಾತಾಜಿ, ನಾನು ಇಲ್ಲಿ ಟೈಪ್ ಮಾಡ್ಬಿಟ್ಟು ಕಳಿಸ್ತೀನಿ, ಆಗ ಮಾತಾಜಿ ಬರ್ಕೋತಾರೆ. 97 97 39 39 17 17 4261 4261. ಓಕೆ, ಗೀತಾ ಎಂ ಅಂತ. ಆಯ್ತು ಮಾತಾಜಿ. ಸೊ ಯಾರಿಗೂ ಏನಕ್ಕೂ ಫೋರ್ಸ್ ಮಾಡ್ತಾ ಇಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ನಂಬರ್ ಕೇಳ್ತಾ ಇರೋದು ಸೊ ನಿಮ್ಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ, ಮತ್ತೆ ನಾವು ಏನು ಈ ನಿಮ್ಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಅಷ್ಟೇನೆ. ಅವ್ರೇನಾದ್ರೂ ಹೇಳ್ದಾಗ ನಿಮ್ಗೆ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ ಅಂದ್ರೆ ಖಂಡಿತ ಯಾರು ನಿಮ್ಗೆ ಫೋರ್ಸ್ ಮಾಡೋದಿಲ್ಲ. ಸೊ ಹಂಗಂತ ನೀವು ಯಾವ್ದೇ ಒಂದು ಕ್ಲಾಸಸ್ಗೆ ಬಿಟ್ಬಿಟ್ಟು ಹೋಗೋದು ಬೇಕಾಗಿಲ್ಲ. ಅಂದ್ರೆ ನೀವು ಎಲ್ಲಾ ಕ್ಲಾಸಸ್ನ ಅಟೆಂಡ್